ಹಾಗೆ ಮಂಗಳೂರು ದಕ್ಷಿಣದ ಶಾಸಕರಾದ ವೇದವ್ಯಾಸ್ ಕಾಮತ್ರವರು, ಹಾಗೆ ಮಾಜಿ ಶಾಸಕರಾದ ಗೋಪಾಲ ಪೂಜಾರಿ ಅವರು, ಹಾಗೆ BM ಸುಕುಮಾರ್ ಶೆಟ್ಟಿಯವರು, ಹಾಗೆ ಒಕ್ಕೂಟದ ಉಪಾಧ್ಯಕ್ಷರಾದ ಉದಯ ಎಸ್ ಕೋಟ್ಯಾನ್ ಅವರವರು ಈಗಾಗಲೇ ಆಗಮಿಸುತ್ತಿದ್ದಾರೆ. ಎಲ್ಲ ಅತಿಥಿ ಅಭ್ಯಾಗತರು ಪುರ ಮೆರವಣಿಗೆಯೊಂದಿಗೆ ಸಭಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಅತಿಥಿ ಅಭ್ಯಾಗತರುಗಳು ಸಭಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮವು ಇದೀಗ ಪುರ ಮೆರವಣಿಗೆಯೊಂದಿಗೆ ಸಭಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಅತಿಥಿ ಅಭ್ಯಾಗತರುಗಳು ಈಗಾಗಲೇ ಪುರ ಮೆರವಣಿಗೆಯೊಂದಿಗೆ ಸಭಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಮಾಡ್ಲಕ್ಕ ಅವ್ರು ಬಂದ್ರ ಎಂಪಿಗಳು MLA ಬಂದ ನಮ್ಮ ಮೈಸೂರು MLA ಬರಲಿಲ್ಲ, MP ಅವರು ಬರಲಿಲ್ಲ. ಕರಿಲಕ್ಕ ಸ್ವಾಗತ ಮಾಡಿ ಸರಿ ಆಗ್ತದೆ ಮಾಡಿ ಸೌಂಡ್ ಆಫ್ ಮಾಡ್ಕೊಂಡು
ಸಿದ್ದಾಪುರ ಹಾಲೋತ್ಪಾದಕರ ಸಹಕಾರ ಸಂಘದ ಸುವರ್ಣ ಮಹೋತ್ಸವ ಸಂಭ್ರಮ ಸಮಾರಂಭ ಇದೀಗ ಸಂಪನ್ನಗೊಳ್ತಾ ಇದೆ. ಆಹ್ವಾನಿತ ಎಲ್ಲ ಅತಿಥಿ ಅಭ್ಯಾಗತರು ಈಗಾಗಲೇ ಸಭಾಂಗಣದಲ್ಲಿ ಆಸೀನರಾಗಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಅನಾವರಣ ಮಾಡಲಿಕ್ಕಿದ್ದಾರೆ ಸ್ಥಳೀಯ ಸಂಸದರಾದ BY ರಾಘವೇಂದ್ರರವರು. ಸುವರ್ಣ ಸಂಭ್ರಮದ ಸ್ವರ್ಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ ಹೆಗಡೆ ಕೊಡವೂರು ಇವರು. ಸಮಾರಂಭದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಕಾಮತರವರು ವಹಿಸಿಕೊಂಡು ನಡೆಸಿಕೊಡ್ಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಬೈಂದೂರಿನ ಶಾಸಕರಾದ ಗುರುರಾಜ ಶೆಟ್ಟಿ ಗಂಟಿಹೊಳೆಯವರು, ಕುಂದಾಪುರದ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿಯವರು, ಮಂಗಳೂರು ದಕ್ಷಿಣದ ಶಾಸಕರಾದ ವೇದವಾಸ್ ಕಾಮತ್ರವರು, ಹಾಗೆ ಮಾಜಿ ಶಾಸಕರಾದ ಶ್ರೀ ಗೋಪಾಲ ಪೂಜಾರಿಯವರು, ಹಾಗೆ ಬೈಂದೂರಿನ ಮಾಜಿ ಶಾಸಕರಾದ BM ಸುಕುಮಾರ್ ಶೆಟ್ಟಿಯವರು, ಒಕ್ಕೂಟದ ಉಪಾಧ್ಯಕ್ಷರಾದ ಉದಯ ಎಸ್ ಕೋಟ್ಯಾನ್ರವರು ದಯವಿಟ್ಟು ಈಗಾಗಲೇ ಸಭಾಂಗಣದಲ್ಲಿ ಉಪಸ್ಥಿತರಿದ್ದಾರೆ. ಅಧ್ಯಕ್ಷರು ಎಲ್ಲ ಅತಿಥಿಗಳನ್ನು ವೇದಿಕೆಯ ಮೇಲ್ಭಾಗಕ್ಕೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ತಾ, ಒಕ್ಕೂಟದ ಗೌರವ ಉಪಸ್ಥಿತಿಯಲ್ಲಿ ಒಕ್ಕೂಟದ ನಿರ್ದೇಶಕರಾದ ಪ್ರಕಾಶ್ ಚಂದ್ ಶೆಟ್ಟಿ ಮೇಕೋಡು ಇವರು, N ಮಂಜಯ್ಯ ಶೆಟ್ಟಿಯವರು, M ಸುಧಾಕರ್ ಶೆಟ್ಟಿಯವರು, K ಶಿವಮೂರ್ತಿಯವರು, ಮಮತಾ R ಶೆಟ್ಟಿಯವರು, KP ಸುಚರಿತಾ ಶೆಟ್ಟಿಯವರು, ಶಿಡಿಕೊಡ್ಲು ವಿಠಲ್ ಶೆಟ್ಟಿಯವರು ಮಾಜಿ ಅಧ್ಯಕ್ಷರು, ಹಾಗೆ ಜಗದೀಶ್ ಕಾರಂತರವರು ಸಾಸ್ಥಾನ, ಕಾಪು ದಿವಾಕರ ಶೆಟ್ಟಿಯವರು, ಹಾಗೆ ಶ್ರೀ ಜಯಕುಮಾರ್ ಅವರು ವ್ಯವಸ್ಥಾಪಕ ನಿರ್ದೇಶಕರು, ಹಾಗೆ ಒಕ್ಕೂಟದ ವ್ಯವಸ್ಥಾಪಕರಾದ ರವಿರಾಜ ಹೆಗಡೆ ಅವರು, ಹಾಗೆ ಒಕ್ಕೂಟದ ಸಹಕಾರಿ ಇಲಾಖೆಯ ನಿಬಂಧಕರಾದ ಸುಧೀರ್ ಕುಮಾರ್ ಅವರು ಈಗಾಗಲೇ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ಅತಿಥಿಗಳು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮಂಗಳೂರಿನ ಉಪನಿರ್ದೇಶಕರು ಡೆಪ್ಯೂಟಿ ಡೈರೆಕ್ಟರ್ ಆದಂಥ ಪಶುಸಂಗೋಪನಾ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರಾದ ಅರುಣ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಒಕ್ಕೂಟದ ವ್ಯವಸ್ಥಾಪಕರಾದ ರವಿರಾಜ್ ಉಡುಪರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಕಾರ್ಯಕ್ರಮವನ್ನು ಕುಮಾರಿ ಗಗನ ಮತ್ತು ಗಾಯನ ಅವಳಿ ಸಹೋದರಿಯರು ದೇವರ ಸ್ಮರಣೆಯೊಂದಿಗೆ ಶುಭಾರಂಭಗೊಳಿಸುತ್ತಿದ್ದಾರೆ. ಕುಮಾರಿ ಗಗನ ಹಾಗೂ ಗಾಯನ ಅವರು. ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡು ನೀ ಸಮ್ಮತಿ ಬೆನಕನೆ ನವಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆಬ ವರ ಕೊಡುವ ಕ್ಷೀರಸಾಗರಿ ಸುರಭಿ ಕಾಮಧೇನು ಪಾಪನಾಶಕ್ಕೆ ಕಾರಣಿ ಕಾಮಧೇನು ಪಾಪನಾಶಕ್ಕೆ ಕಾರಣಿ ದಿನವು ಕ್ಷೀರವ ನೀಡಿ ವರವ ನೀಡುವ ತಾಯಿ ಮನುಜರ ಸಲಹಲು ಭುವಿಗೈದು ತಂದಳು ಕ್ಷೀರಸಾಗರಿ ಸುರಭಿ ಕಾಮಧೇನು ಪಾಪನಾಶಕ್ಕೆ ಕಾರಣಿ ಬೆಳಗು ಸಂಜೆಯ ವೇಳೆ ನಿನ್ನ ಮೊಗವ ನೋಡಿ ಕಳೆವ
ಧನ ಧಾನ್ಯ ಸಮೃದ್ಧಿ ನಿನ್ನ ಸೇವೆಗಳಿಂದ ಪೊರೆದರೆ ನಿನ್ನನು ಸಲಹುವ ಗೋವಿಂದ. ಕ್ಷೀರಸಾಗರಿ ಸುರಭಿ ಕಾಮಧೇನು ಪಾಪನಾಶಕ್ಕೆ ಕಾರಣಿ. ಕಾಮಧೇನು ಪಾಪನಾಶಕ್ಕೆ ಕಾರಣಿ. ಕಾಮಧೇನು ಪಾಪನಾಶಕ್ಕೆ ಕಾರಣಿ. ಧನ್ಯವಾದಗಳು ಸಹೋದರಿಯರಿಗೆ. ಇದೀಗ ಕಾರ್ಯಕ್ರಮದ ಪ್ರಸ್ತಾವನೆಯೊಂದಿಗೆ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾರೆ ನಮ್ಮ ಸಂಘದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಕಾಮತ್ರವರು. ಆತ್ಮೀಯರೇ, ಪ್ರಥಮವಾಗಿ ಶ್ರೀದೇವರಿಗೆ ನಮಸ್ಕಾರ ಮಾಡುತ್ತಾ ಎಲ್ರಿಗೆ ನಮಸ್ಕಾರ ಹೇಳ್ತೇನೆ. ಪ್ರಥಮವಾಗಿ ನಮ್ಮ ಈ ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ಒಂದು 50ನೇ ವರ್ಷ ಸ್ವರ್ಣ ಸಂಭ್ರಮ, ಇದನ್ನು ಈ ದಿನ ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನ ಕೇಳ್ಕೊಂಡಿತ್ತು. ಕಾರಣಾಂತರದಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ನಾನು ಒಂದು ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ದಿನ ನಮ್ಮ ಸಂಸದರು, ಮಾಜಿ ಮುಖ್ಯಮಂತ್ರಿಯವರ ಮಗ ಹಾಗೂ ಸತತ 4 ಬಾರಿ ನಮ್ಮ ಸಂಸದರಾಗಿರುವಂತಹ ಶ್ರೀ ಬಿ ವೈ ರಾಘವೇಂದ್ರ ಅವರು ಬಂದಿದ್ದಾರೆ, ಹತ್ರ ಇದ್ದಾರೆ, ಈಗ ಬಂದು ಸೇರಿಕೊಳ್ಳೋರಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು 50ನೇ ವರ್ಷಕ್ಕೆ ನಾವೊಂದು ನೆನಪಿಗಾಗಿ ಒಂದು ಸ್ಮರಣ ಸಂಚಿಕೆಯನ್ನು ಮಾಡುವಂಥ ನಮ್ಮೆಲ್ಲ ಮಿತ್ರರು ಒಂದು ಹೇಳಿರುವುದರಿಂದ ಅದ ಸ್ಮರಣ ಸಂಚಿಕೆಯನ್ನು ನಾವೊಂದು ತಯಾರು ಮಾಡಿದ್ದೇವೆ. ಇದರ ಬಿಡುಗಡೆಯನ್ನು ನಮ್ಮ ಒಕ್ಕೂಟದ ಅಧ್ಯಕ್ಷರು, ನನ್ನ ಆತ್ಮೀಯರು, ವಿಶೇಷವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಒಕ್ಕೂಟಕ್ಕೆ ಒಂದು ರೀತಿಯ ಮೆರಗನ್ನು ಕೊಟ್ಟವರು, ಮತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಕಾರ್ಯಕ್ರಮ ಮಾಡಿದಂಥ ನಮ್ಮ ನೆಚ್ಚಿನ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನಮ್ಮ ಈ ಯೋಜನೆಗೆ ನಾವು ಈ 50ನೇ ವರ್ಷದಲ್ಲಿ 50 ಹೊಸ ದನಗಳನ್ನು ತಂದು ನಮ್ಮ ಸದಸ್ಯರಿಗೆ ಕೊಡಬೇಕಂತ ಹೇಳಿದಾಗ ನಮ್ಮ ದೇವಸ್ಥಾನದ ಅಂದರೆ ನಮ್ಮ 7 ಗ್ರಾಮದ ದೇವಸ್ಥಾನದಂಥ ಕಮಲಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮೊಕ್ತೇಶ್ವರಿಗೆ ನಾವು ಒಂದು ವಿನಂತಿ ಮಾಡಲಿಕ್ಕೆ ಹೋದಾಗ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ ಯಾರೂ ಮಾಡಲಿಲ್ಲ, ನೀವು ಮಾಡೋದು ತುಂಬ ಸಂತೋಷ ಅಂತೇಳಿ ಹೇಳಿ 5 ದನಕ್ಕಾಗುವಂಥ 50,000 ರೂಪಾಯಿಯನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಕೊಟ್ಟವರು. ಅವರು ನಿಜವಾಗಿ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಆದರೆ ಅವರ ದೇವಸ್ಥಾನದ ಹುಂಡಿ ಲೆಕ್ಕದ ಪ್ರಕಾರ ಅಲ್ಲಿ ಮುಕ್ತೇಶ್ವರಲ್ಲಿ ಇವತ್ತು ಇರಲೇಬೇಕಂತೆ ಈಗ ಹೊಸ ಕಾನೂನು ಅಡಿಯಲ್ಲಿ. ಹಾಗೆ ಅವರಿಗೆ ಬರಲಿಕ್ಕಾಗಲಿಲ್ಲ, ಆದರೂ ಬಂದು ಸೇರ್ಕೊಳ್ತೇನೆ ಅಂತ ಮುಂದೆ ಹೇಳಿದ್ದಾರೆ. ಆದ್ದರಿಂದ ಅವರಿಗೂ ಸಹ ನಾನು ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಬೈಂದೂರು ಕ್ಷೇತ್ರ ಶಾಸಕರಾದ ಶ್ರೀ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಅವರು
ನಮ್ಮ ಸಂಸದರ ಜೊತೆಯಲ್ಲಿದ್ದಾರೆ, ಈಗ ಬರ್ತಾ ಇದ್ದಾರೆ. ಅವರನ್ನು ಸಹ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ನಿಮ್ಮೆಲ್ಲರ ಚಿರಪರಿಚಿತರು, ಅವರು ಈಗ ನಮ್ಮ ಕುಂದಾಪುರ ಕ್ಷೇತ್ರದ ಶಾಸಕರು. ಆದರೆ ವ್ಯವಸ್ಥೆಯಲ್ಲಿ ಶಾಸಕರು, ಆದರೆ ನಮಗೆಲ್ಲ ಕಿರಣಯ್ಯ ಅಂತೇಳಿ ಹೇಳುವಂಥ ಒಂದು ಆತ್ಮೀಯ ಕುಂದಾಪುರ ಕ್ಷೇತ್ರದ ಶಾಸಕರು. ನಾವು ಯಾಕಂತ ಹೇಳಿದ್ರೆ ಅವರ ತಂದೆಯವರು ಇಲ್ಲಿ ಒಂದು ನಮ್ಮ ಈ ಸಿದ್ದಾಪುರ ಹಾಲು ಉತ್ಪಾದಕರ ಸಂಘ ತಯಾರಾಗಲಿಕ್ಕೆ ಒಂದು ಕಾರಣಕರ್ತರು. ಅವರನ್ನು ನಾವು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಇವತ್ತಿನ ದಿನ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವರು ಸಂಬಂಧದಲ್ಲಿ ನನ್ನ ತಮ್ಮ, ಇಲ್ಲೇ ಹುಟ್ಟೂರಿನ ಅಂದರೆ ದಕ್ಕೇರ್ಬಾಳಿನಲ್ಲಿ ಹುಟ್ಟಿದವರು. ಅವರು ಈ ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಅವರ ದೊಡ್ಡಪ್ಪ, ಅವರ ಅಪ್ಪ ಎಲ್ಲ ತುಂಬ ಕೆಲಸ ಮಾಡಿದವರು ಆ ಸಂದರ್ಭದಲ್ಲಿ. ಈಗ ಅವರು ಪ್ರಸ್ತುತ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿದ್ದಾರೆ, ಶ್ರೀ ವೇದವ್ಯಾಸ ಕಾಮತ್ರು. ಅವರಿಗೆ ಹುಟ್ಟೂರಿನ ಪರವಾಗಿ ನೀವು ಬರಲೇಬೇಕಂತ ಹೇಳಿದಾಗ ಸಂತೋಷದಿಂದ ಒಪ್ಕೊಂಡು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀ ಗೋಪಾಲ್ ಪೂಜಾರಿ ಅವರು ಮಾಜಿ ಶಾಸಕರು, ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಹಿಂದೆ ಬಂದು ನಮಗೆಲ್ಲ ಸಹಕಾರ ನೀಡಿ ಕಾರ್ಯಕ್ರಮದಲ್ಲಿ ಭಾಗಿಯಾದವರು. ಇವತ್ತು ಓಂ ಪ್ರಥಮತ ಬಂದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳು ಬರಬೇಕಾದ್ರೆ ಮುಂಚೆ ಬಂದವರು ಈ ಕಾರ್ಯಕ್ರಮದಲ್ಲಿದ್ದರು. ಈಗ ಬೇರೆ ಯಾವುದೇ ಕಾರ್ಯಕ್ರಮದ ಜರೂರು ಇರುವುದರಿಂದ ಅವರು ಈಗ ಇಲ್ಲಿಂದ ತೆರಳಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೋರ್ವ ಮಾಜಿ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ಬೈಂದೂರು ಕ್ಷೇತ್ರ ಮಾಜಿ ಶಾಸಕರಾದ ಶ್ರೀ BM ಸುಕುಮಾರ್ ಶೆಟ್ಟಿ ಅವರು. ಶಾಸಕರಾದರೂ ನಮಗೆಲ್ಲ ತುಂಬ ಸಲಿಗೆ ಅವರು. ಯಾವುದೇ ಹೊತ್ತಿನಲ್ಲಿ ನಮ್ಮ ಯಾವುದೇ ಕಾರ್ಯಕ್ರಮ ಕರೆದ್ರೆ ಇಲ್ಲ ಅಂತ ಹೇಳಿದವರಲ್ಲ. ಅಂತ ಓರ್ವ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ಶ್ರೀ BM ಸುಕುಮಾರ್ ಶೆಟ್ಟಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಒಕ್ಕೂಟದ ಉಪಾಧ್ಯಕ್ಷರಾದ ಶ್ರೀ ಉದಯ S ಕೋಟ್ಯಾನ್ರವರು ಬರಬೇಕಿತ್ತು, ಬರಲಿಲ್ಲ, ಈಗ ಬರ್ಬೋದು. ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ಇನ್ನೋರ್ವ ನಮ್ಮ ಶ್ರೀ ಐಕಳ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟರು ಅಗತ್ಯ ಬರುವವರು, ಆದರೆ ನಿನ್ನೆ ಸಂಜೆ ಅವರ ತಾಯಿ ತೀರ್ಕೊಂಡಿದ್ದಾರೆ. ಮೊನ್ನೆ 3 ದಿವಸ ಹಿಂದೆ ಅವರ ಅಣ್ಣ ತೀರ್ಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲೂ ಸಹ ಅವರು ನಮಗೆ ಫೋನ್ ಮುಖಾಂತರ ಹೀಗೆ ತೊಂದರೆ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ವ್ಯವಸ್ಥೆ ಅಂತ ಹೇಳಿದರೆ ನಮ್ಮ ಒಕ್ಕೂಟ, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ. ಇದರಲ್ಲಿ ಶ್ರೀ S ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಮಾಜಿ ಉಪಾಧ್ಯಕ್ಷರು, ಹೌದು, ಈಗ ಪ್ರಸ್ತುತ ನಿರ್ದೇಶಕರು. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ಇನ್ನೋರ್ವ ನಿರ್ದೇಶಕರು, ನನ್ನ ಆತ್ಮೀಯ ಮಿತ್ರರು ಆದಂಥ ಶ್ರೀ N ಮಂಜೇಶ್ ಶೆಟ್ಟಿ ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ K ಶಿವಮೂರ್ತಿಯವರು, ಹತ್ತಿರದ ಕೋಟದವರು, ಅವರನ್ನು ಸಹ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮವರೇ ಆದ ಶ್ರೀ ಮಮತಾ R ಶೆಟ್ಟಿ ಅವರು, ಹದ್ದೂರು ರಾಜಿ ಶೆಟ್ಟಿ ಅವರ ಶ್ರೀಮತಿಯವರು, ಅವರು ಸಹ ಪ್ರಸ್ತುತ ನಿರ್ದೇಶಕರು. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹಿರಿಯರು, ಈ ಒಕ್ಕೂಟದ ಮಾಜಿ ಅಧ್ಯಕ್ಷರು, ಅದರಲ್ಲಿಯೂ ಈ ಒಕ್ಕೂಟದಲ್ಲಿ 50,000 ಲೀಟರ್ ಹಾಲು ಶೇಖರಣೆ ಆದರೆ 50 ಲೀಟರ್ ಹಾಲು 50,000 ಲೀಟರ್ ಹಾಲಾದರೆ ಮಂದರ್ತಿ ಮೇಳದ ಆಟ ಆಡಿಸ್ತೇನೆ ಅಂತೇಳಿ ಹೇಳಿ ಆ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಿ ಎಷ್ಟು ಕಷ್ಟ ಇರ್ಬೋದು ಅಂತ ಸಂದರ್ಭದಲ್ಲಿ ಮಾಡುವಂಥ ಶೇಡಿಕೋಟ್ಲು ವಿಠಲ್ ಶೆಟ್ಟಿ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ನಮ್ಮ ಸಂಸದರು ಸಂಸದರಾದ ರಾಘವೇಂದ್ರ ಅವರು ಹಾಗೂ ಶ್ರೀ ಗಂಟಿಹೊಳಿ ಅವರು ಬರ್ತಾ ಇದ್ದಾರೆ. ಅವರೆಲ್ಲ ನಾವು ಆತ್ಮೀಯವಾಗಿ
ನಮ್ಮ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಈಗ ತಾನೇ ಆಗಮಿಸಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಸದರು, ಮಾಜಿ ಮುಖ್ಯಮಂತ್ರಿಯವರ ಶ್ರೀ ಯಡಿಯೂರಪ್ಪನವರ ಮಗನಾದಂಥ BY ರಾಘವೇಂದ್ರ ಅವರನ್ನ ವಿಶೇಷವಾಗಿ ಸತತ 4 ಬಾರಿ ನಮ್ಮ ಸಂಸದರಾಗಿರುವಂತಹ ಶ್ರೀ BY ರಾಘವೇಂದ್ರ ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಬೈಂದೂರಿನ ನೆಚ್ಚಿನ ಶಾಸಕರಾದಂಥ ಶ್ರೀ ಗುರುರಾಜ್ ಶೆಟ್ಟಿ ಗಂಟೆಹೊಳಿ ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಡಾಕ್ಟರ್ ರವಿರಾಜ್ ಉಡುಪ ಅವರು ವ್ಯವಸ್ಥಾಪಕರು, ಇವರನ್ನು ಸಹ ಸ್ವಾಗತಿಸ್ತೇನೆ. ಹಾಗೆ ಅರುಣ್ ಕುಮಾರ್ ಶೆಟ್ಟಿ ಇವರು ಅಧಿಕಾರಿ, ನಮ್ಮ ಡೆಪ್ಟಿ ಡೈರೆಕ್ಟರ್, ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ಸುಧೀರ್ ಕುಮಾರ್ ಜೆ ಸಹಕಾರಿ ಸಂಘದ ಉಪನಿಬಂಧಕರು, ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕೂಟದ ಮಾಜಿ ನಿರ್ದೇಶಕರು, ಹಿರಿಯರು ಎಲ್ಲರೂ ಎದುರಿದ್ದೀರಿ. ಉದಾಹರಣೆಗೆ ಎಲ್ಲರ ಹೆಸರು ನನಗೆ ನೆನಪು ಬರೆದಿದ್ದು, ದಯವಿಟ್ಟು ಕ್ಷಮಿಸಬೇಕು. ಹಿರಿಯರಾದ ಬಾಂಡ್ಯ ಸುಬ್ಬನ್ ಶೆಟ್ಟಿ ಇದ್ದಾರೆ, ಸಂಜೀವ್ ಶೆಟ್ಟಿ ಅವರಿದ್ದಾರೆ, ಸೂರ್ಯ ಶೆಟ್ಟಿ ಅವರಿದ್ದಾರೆ, ಹಾಗೆ ಮಾಜಿ ಸೋಮಶೇಖರ್ ಶೆಟ್ಟಿ ಇದ್ದಾರೆ, ಜಾನಕಿ ಅಮ್ಮ ಇದ್ದಾರೆ, ಅಶೋಕ್ ಶೆಟ್ಟಿ ವಕೀಲರು ಇದ್ದಾರೆ. ಎಲ್ಲರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನನ್ನ ಈ ತಾಲೂಕಿನ ಎಲ್ಲ ತಾಲೂಕು, ಹತ್ತಿರದ ತಾಲೂಕು, ಉದಾಹರಣೆಗೆ ಮಂದರ್ತಿಯಿಂದ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಆಗಮಿಸಿದ್ದಾರೆ. ಹಾಗೆ ಎಲ್ಲ ಸೊಸೈಟಿ, ಹಾಲು ಸೊಸೈಟಿಯ ಅಧ್ಯಕ್ಷರು, ಕಾರ್ಯದರ್ಶಿಯವರು, ನಿವೃತ್ತ ಅಧಿಕಾರಿಗಳು, ನಮ್ಮ DS ಹೆಗ್ಡೆ ಅವರು ಭಾರಿ ದೂರದಿಂದ ಶಿರ್ಸಿಯಿಂದ ನನ್ನ ಕಾರ್ಯಕ್ರಮಕ್ಕೆ ತುಂಬ ವಿಶ್ವಾಸದಿಂದ ಬಂದಿದ್ದಾರೆ. ಹಾಗೆ ತುಂಬ ಜನ ಬಂದಿದ್ದಾರೆ, ಹೆಸರು ಹೇಳಲಿಲ್ಲ ಅಂತ ತಪ್ಪು ತಿಳ್ಕೊಳ್ಬೇಡಿ. ಹಾಗೆ ಶಂಕರ್ ಅವರು, B ಶಂಕರ್ ಅವರು ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಕೊಂಡು ಬಂದ್ದಾರೆ. ಹೀಗೆ 100 ಜನ, 1000 ಜನ ತಾವಿಲ್ಲಿ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಸಹ ಒಂದೇ ಮಾತಿನಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಆದ್ಮೇಲೆ 1-2 ನಿಮಿಷದಲ್ಲಿ ನನ್ನ ಪ್ರಾಸ್ತಾವಿಕಲ್ಲಿ ಮುಗಿಸ್ತೇನೆ. ಈ ಒಂದು ಸಿದ್ದಾಪುರ ಹಾಲು ಉತ್ಪಾದಕರ ಸಂಘ 1975ನೇ ಇಸ್ವಿಯಲ್ಲಿ ಊರ ಹಿರಿಯರ ಒಂದು ಸಮ್ಮುಖದಲ್ಲಿ ಒಂದು ಹಾಲು ಉತ್ಪಾದಕರ ಸಂಘ ಬೇಕಂತ ಹೇಳಿ ಪ್ರಾರಂಭ ಮಾಡಲಿಕ್ಕೆ ತಯಾರು ಮಾಡಿದರು. ಆ ಸಮಯದಲ್ಲಿ ಹಿರಿಯರಾದ ಶ್ರೀ TF ಅವರು, ಶ್ರೀ AG ಕೊಡ್ಗೆ ಅವರು, ಇವರೆಲ್ಲ ಇಲ್ಲಿ ಪ್ರಯತ್ನ ಪಟ್ಟು ಒಂದು ಸಂಘ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟು ನಮ್ಮ ಈ ಸಂಘ ಇಲ್ಲಿ ಆಗಲಿಕ್ಕೆ ಒಂದು ವ್ಯವಸ್ಥೆ ಆಯಿತು. ಪ್ರಾರಂಭದಲ್ಲಿ ನನ್ನ ತಂದೆಯವರಾದ ಅದಕ್ಕೇರ್ಬ ಶ್ರೀನಿವಾಸ್ ಕಾಮತ್ರು ಸ್ಥಾಪಕ ಅಧ್ಯಕ್ಷರಾಗಿ ಈ ಸಂಘವನ್ನು ಕಟ್ಟಿ ಬೆಳೆಸಿದರು. ಅದರ ಮೇಲೆ ಹಿರಿಯರಾದ ಇಲ್ಲಿ ಎದುರು ಕೂತಿದ್ದಾರೆ. ಸಂಘ ಪ್ರಾರಂಭ ಆಗುವಾಗ ಅವರ 3ನೇ ಸಿಗ್ನೇಚರ್. ಅದರ ಜೊತೆಯಲ್ಲಿ ಆ ದಿವಸದಿಂದ ಇವತ್ತಿನವರೆಗೆ 88 ವರ್ಷದ ಚಿರ ಯುವಕ ಈಗಲೂ ಸ್ಕೂಟರ್ನಲ್ಲಿ ಬಂದು ಹಾಲು ಕೊಡ್ತಾ ಇದ್ದಾರೆ. ಎದುರಿನಲ್ಲಿ ಕೂತಿದ್ದಾರೆ ಹರಕೆಬಾಳ ಆನಂದರಾಮ್ ಉಡುಪ ಅವರು. ಅವರು 2ನೇ ಸರಿ ಅಧ್ಯಕ್ಷರಾಗಿದ್ದರು. ಹಾಗೆ ದಿವಂಗತ ಕಮಲಾಕ್ಷ್ ಭಟ್ರು, ಹಾಗೆ ನಮ್ಮ ಜಾಂಬೂರು ರಾಮರಾಯರು, ಜೊತೆಯಲ್ಲಿ ನಮ್ಮ ಚಕ್ತೇಬೇರು ಮಂಜೇಶ್ ಶೆಟ್ಟರು. ಅವರಾದ ನಂತರ ಆ ಅವಕಾಶ ನನಗೆ ಸಿಕ್ತು. ದೇವರ ದಯೆಯಿಂದ ಎಲ್ಲ ಹೈನುಗಾರರ ಒಂದು ಸಹಕಾರದಿಂದ ಕೆಲವೊಂದು ವರ್ಷದಿಂದ ಅಧ್ಯಕ್ಷನಾಗಿ ದುಡಿತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ 50ನೇ ವರ್ಷ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತ ಯೋಜನೆ ಒಂದು 3 ವರ್ಷದ ಹಿಂದೆ ಹಾಕ್ಕೊಳ್ತು. ಆ ಸಂದರ್ಭದಲ್ಲಿ ನಮ್ಮ ಗುರಿ ಏನಿತ್ತು ಅಂತ ಹೇಳಿದರೆ, ನಾವು ಹೊತ್ತಿರದ ಒಂದು 2-3 ಸಂಘದ 50ನೇ ವರ್ಷ ಕಾರ್ಯಕ್ರಮ ನೋಡಿತ್ತು. ಸುಮ್ಮನೆ ಗೌಜು ಮಾತ್ರ ಮಾಡುವುದಲ್ಲ, ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕನ್ನುವಂಥ ಯೋಜನೆಯನ್ನು ಹಾಕ್ಕೊಂಡ್ವಿ.
ಆಗ ನಮ್ಮ ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಸದಸ್ಯರು ಒಳ್ಳೆಯ ಒಂದು ಸಹಕಾರವನ್ನು ನೀಡಿ ಒಂದು ಸಲಹೆ ಸೂಚನೆ ಇಟ್ಟರು. ನಾವು 1700 ಲೀಟರ್ ಹಾಲು ಉತ್ಪಾದನೆ ಆಗ್ತಾಯಿತ್ತು ಕಳೆದ ವರ್ಷ ಮಾರ್ಚ್ನಲ್ಲಿ. ಆಗ 3000 ಲೀಟರ್ ಹಾಲು ನಾವು ಉತ್ಪಾದನೆ ನಮ್ಮ ದಿನದ ಸಂಗ್ರಹ ಆದರೆ ಮಾತ್ರ 50ನೇ ವರ್ಷ ಆಚರಣೆ ಮಾಡುವುದನ್ನುವಂಥ ಒಂದು ಗುರಿಯನ್ನು ಹಾಕೊಂಡೆವು. ದೇವರ ದಯೆಯಿಂದ ಹಾಗೂ ನಮ್ಮ ಹೈನುಗಾರ ಬಂಧುಗಳ ಸಹಕಾರದಿಂದ ಕಳೆದ ವರ್ಷ ನಮ್ಮ ಸೊಸೈಟಿಯಿಂದ ನಾವು 31 ಜನ ಸದಸ್ಯರಿಗೆ 3000 ರೂಪಾಯಿ ಸಹಾಯಧನ, 1 ಚೀಲ ಪಶು ಆಹಾರ ಸೇರಿ 4300 ರೂಪಾಯಿ ಅಂದಾಜಿನ ಒಂದು ಅನುದಾನವನ್ನು ಕೊಟ್ಟೆವು. ಅದರಿಂದಾಗಿ ಈ ಹಾಲು ಉತ್ಪಾದನೆ 1700 ಲೀಟ್ರಿಂದ 3180 ಲೀಟ್ರಿಗೆ ಮುಟ್ಟಿದ್ದೇವೆ. ಅದು ಮುಟ್ಟಿದ ನಂತರ ಆಡಿದ ಮಾತನ್ನು ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ಮಾತ್ರ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದು ಬಿಟ್ಟರೆ ನಮಗೇನು ಹೆಮ್ಮೆಗೆ ಅಥವಾ ಖರ್ಚು ಮಾಡಲಿಕ್ಕೆ ಮಾಡಿದ ಈ ಕಾರ್ಯಕ್ರಮ ಅಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಯೋಜನೆ ಇದೆ. ದಯವಿಟ್ಟು ನಾನು ಇವತ್ತು DCC ಬ್ಯಾಂಕಿನ ಅಧ್ಯಕ್ಷರನ್ನು ವಿಶೇಷವಾಗಿ ಆಮಂತ್ರಣ ಮಾಡಿದ ಉದ್ದೇಶವೇ ಅದು. ನಮಗೆ ಅವರು ಈಗಾಗಲೇ 2 ಕೋಟಿಗೂ ಮಿಕ್ಕಿ ನಿಬಡ್ಡಿಯಲ್ಲಿ ಸಾಲ ಕೊಟ್ಟು ನಮ್ಮ ರೈತರಿಗೆ ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಅದು 5000 ಲೀಟರ್ನ ಗುರಿ ಮುಟ್ಟಬೇಕನ್ನುವಂಥ ಯೋಜನೆ ನಮ್ಮದಿದೆ. ಅದಕ್ಕೆ ಅವರ ಸಹಕಾರ ಬೇಕಂತ ನಾನು ಕೇಳ್ಕೊಂಡಿದ್ದೆ. ಆಗ ಅವ್ರು ಹೇಳಿದರು, ಕಾಮತ್ರೆ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ, ಅಲ್ಲೇ ಏನಂತ ಹೇಳ್ತೇನೆ ಅಂತ ಹೇಳಿದರು. ಆದರೆ ಕಾರಣಾಂತರದಿಂದ ಅವರ ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಏನೇ ಇರಲಿ, ಅವರನ್ನು ನಾನು ಇನ್ನೊಮ್ಮೆ ಒಂದು ನೆನಪಿಸ್ಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ನಮ್ಮ ಸಂಸದರು ಅವರಿಗೆ ಒಂದು ಈ ಆಹ್ವಾನ ಪತ್ರಿಕೆ ಕೊಡಲಿಕ್ಕೆ ಅವರ ಮನೆಗೆ ಹೋಗಿತ್ತು ಶಿಕಾರಿಪುರಕ್ಕೆ. ಆಗ ನಮ್ಮ ನಿರ್ದೇಶಕ ಮಂಡಳಿಯವರು ನಾವೆಲ್ಲ ಹೋದಾಗ ನಮ್ಮ ಮಿತ್ರರಾದ ರೋಹಿತ್ ಕುಮಾರ್ ಶೆಟ್ಟರು ಇದ್ದರು. ಹೇಳಿದೆ, ನಾನೀಗ MP ಅವರ ಹತ್ರ ಒಂದು ಪ್ರಸ್ತಾಪ ಮಾಡಬೇಕು, ಮಾಡುವುದಾ ಬೇಡವಾ ಅಂತ. ಎಂತ ಮರೆಯವರು ಕೇಳಿದರು. ಹೀಗೆ ಒಂದು ನಮ್ಮ 50ನೇ ವರ್ಷದ ಈ ಯೋಜನೆಗೆ ಅವರು ಸಹಕಾರ ಬೇಕಂತ ಕೇಳ್ತೇನೆ. ನಾವೇನು ಹೇಳುವುದಿಲ್ಲ, ನೀವು ಕೇಳುವುದು ನಿಮ್ಮ ಧೈರ್ಯ ಅಂತ ಹೇಳಿದರು. ನಾನು ಸಂಸದರು ಬಂದರು, ಕೂತರು ಮಾತಾಡುವಾಗ ಸಂಸದರು ಒಂದು ನಿಮಿಷ ನಂಗೆ ಸಮಯ ಕೊಡಬೇಕು ಅಂದೆ. ಏನು ಹೇಳಿ ಕಾಮತ್ರಿ ಅಂದರು. ಕೂತು ಮಾತಾಡಿದೆ, ವಿಷಯ ಹೇಳಿದೆ. ಏನೂ ಕೇಳಲಿಲ್ಲ ಅವರು. ಸೀದವಾಗಿ 5 ಹಸುಗಳಿಗೆ ನಾವು ಅದಕ್ಕೆ ಅನುದಾನವನ್ನು ಕೊಡ್ತೇವೆ ಅಂತೇಳಿ ಸಂತೋಷದಿಂದ ಆ ದಿವಸ ಹೇಳಿದರು. ಹಾಗೆ ಇನ್ನೊಂದು ಸಂತೋಷ ಅಂದರೆ ಆ ದಿವಸ ಅವರ ಹಿರಿಯರಾದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನೆಚ್ಚಿನ ನಾಯಕರಾದ ಶ್ರೀ BS ಯಡಿಯೂರಪ್ಪನವರು ಮನೆಯಲ್ಲೇ ಇದ್ದರು. ಸೀದಾ ಒಳಗೆ ಕರ್ಕೊಂಡು ಹೋಗಿ ಅವರು ಪರಿಚಯ ಮಾಡಿಸಿ, ನಮ್ಮ ಪರಿಚಯ ಮಾಡಿಸಿ ಅವರ ಎದುರಿನಲ್ಲಿ ನಮ್ಮ ಯೋಜನೆಯನ್ನು ಅವರಿಗೆ ಹೇಳಿದರು. ತುಂಬ ಸಂತೋಷದಿಂದ ಮಾಡಿ ಅಂತ ನಾವು ಬೆನ್ನು ತಟ್ಟಿದ್ರು. ಆದ್ದರಿಂದ ನನಗೆ ಧೈರ್ಯ, ಈ 50 ದನ ತರುವುದು ಹೇಗೂ ತರ್ತೇವೆ. ದಯವಿಟ್ಟು ಈಗ ನಿಮ್ಮ ಹತ್ರ ಹೇಳ್ತೇನೆ, 50 ದನಕ್ಕೆ ಹತ್ರ ನಮ್ಮ ಗುರಿಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಯೋಜನೆ 5000 ಲೀಟರ್ಗೆ ಮುಟ್ಟುವ ಯೋಜನೆ ಇದೆ ಸಂಸದರೇ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಎಲ್ಲ ರೀತಿಯ ಸಹಕಾರ, ಬರೀ ಯಾವುದೇ ಅದು ಇದು ಅಂತ ನಾನು ಹೇಳುವುದಿಲ್ಲ, ಆ ಯಶಸ್ಸಾಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಿಮ್ಮ ಹತ್ರ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕಿಂತ ವಿಶೇಷವಾಗಿ ನಮ್ಮ ಒಕ್ಕೂಟದ ಅಧ್ಯಕ್ಷರು ನನ್ನ ಭಾರಿ ಆತ್ಮೀಯರು, ನಾವು ತುಂಬ ಸಲಿಗೆಯಲ್ಲಿರುವವರು. ಯಾಕಂದರೆ ಅವರೊಟ್ಟಿಗೆ ನಾನೊಂದು 8-9 ವರ್ಷ ನಿರ್ದೇಶಕನಾಗಿ, ಆ ಒಕ್ಕೂಟದ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಅವ್ರ ಹತ್ರ ನಾನು ಕೇಳಿಕೊಂಡೆ. ಆಗ ಅವ್ರು ಹೇಳಿದರು, ನಾವು 25ನೇ ಅಥವಾ 50ನೇ ವರ್ಷದ ಆಚರಣೆಗೆ 25,000 ರೂಪಾಯಿಯನ್ನು ನಾವು ಕೊಡ್ತೇವೆ, ಅದಕ್ಕಿಂತ ಹೆಚ್ಚು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಸಲಿಗೆಯಲ್ಲಿ ಆ 25,000 ರೂಪಾಯಿ ಅದನ್ನು ನೀವು ಕೊಡುವುದೇ ಬೇಡ, ಆ 25,000 ರೂಪಾಯಿ ಕಡಿಮೆಯಾಗಿ ನಮ್ಮ ಕಾರ್ಯಕ್ರಮ ನಿಲ್ಲುವುದಿಲ್ಲ. ದಯವಿಟ್ಟು ಈ ಒಂದು ಯೋಜನೆಗೆ ನಿಮ್ಮ ಸಹಕಾರ ಬೇಕಂತೂ ನಾನು ಅವ್ರ ಹತ್ರ ಕೇಳ್ಕೊಂಡಾಗ, ಆಯಿತು ಕಾಮತ್ರೆ, ನಾನು ಮೀಟಿಂಗ್ನಲ್ಲಿಟ್ಟು ಏನಾದರೂ ನೀವು ಕೇಳಿದ್ದಕ್ಕೆ ಹೆಚ್ಚಿಗೆ ಕೊಡ್ತೇನೆ ಅಂತೇಳಿ ಅವರು ಹೇಳಿದ್ದಾರೆ. ಆ ಖರ್ಚಿನ ಹಣಕ್ಕೆ ನಾನು ಕೇಳ್ತಾ ಇಲ್ಲ ಅಧ್ಯಕ್ಷರೇ. ದಯವಿಟ್ಟು ನಮ್ಮ ಈ 50ನೇ ವರ್ಷದ ನಮ್ಮ ಯೋಜನೆಗೆ 5,000 ಲೀಟರ್ನ ಒಂದು ಗುರಿ ಮುಟ್ಟಲಿಕ್ಕೆ ಏನು ಸಹಕಾರ ಬೇಕು ಅದು ನಿಮ್ಮ ಒಕ್ಕೂಟದಿಂದ, ನಿಮ್ಮಂತ ನಾನು ಹೇಳುವುದಿಲ್ಲ, ನಮ್ಮ ಒಕ್ಕೂಟದಿಂದ ನೀವು ನಮಗೆ ಕೊಡಬೇಕು ಅಂತ ನಾನು ನಮ್ಮ ಹೈನುಗಾರರ ಪರವಾಗಿ ನಿಮ್ಮ ಹತ್ರ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರ್ದು. ನಮ್ಮ ಹಿರಿಯರಾದ ಸಂಜೀವ್ ಶೆಟ್ಟರು ಮೊನ್ನೆ ನಮ್ಮ ಈ ಒಂದು ಸಭೆಯಲ್ಲಿ ಹೇಳಿದರು,
ವಿಶೇಷವಾದ ಹೈನುಗಾರರಿಗೆ ಸಂಬಂಧಪಟ್ಟ ಕೆಲವೊಂದು ಕಾರ್ಯಕ್ರಮ ಮಾಡಬೇಕಂತ. ಅದಕ್ಕೆ ನಾವು ಈ ಇಡೀ 50ನೇ ವರ್ಷದಲ್ಲಿ ಪ್ರತಿ ತಿಂಗಳಿಗೊಂದು ವಿಶೇಷವಾಗಿ ಹೈನುಗಾರರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನೀವೆಲ್ಲರೂ ನಮಗೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ನಮ್ಮ ಈ ಯೋಜನೆಯನ್ನು ನೀವೆಲ್ಲ ನಮಗೆ ಸಹಕಾರ ನೀಡಿ ಅಂತ ನಿಮ್ಮ ಹತ್ರ ವಿನಂತಿಸಿಕೊಂಡು, ನಾನು ಪತ್ರಕರ್ತ ಬಂಧುಗಳು ಬಂದಿದ್ದಾರೆ, ನಮ್ಮ ಆರಕ್ಷಕ ಠಾಣೆಯವರು ಬಂದಿದ್ದಾರೆ, ಅವರೆಲ್ಲರನ್ನು ಸಹ ಮತ್ತೆ ಯಾರಿಗೆ ತಪ್ಪಿ ಹೋಗಿರ್ಬೋದು ಎಲ್ಲರನ್ನೂ ಸಹ ಇನ್ನೊಮ್ಮೆ ಸ್ವಾಗತಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆಗಮಿಸಿದ ಎಲ್ಲ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡ ಸಂಘದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಕಾಮತ್ ಅವರಿಗೆ ಗೌರವಪೂರ್ವಕ ವಂದನೆಗಳು. ಈಗ ಅತಿಥಿಗಳನ್ನು ಪುಷ್ಪ ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಅತಿಥಿಗಳಿಗೆ ಪುಷ್ಪ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಸ್ಮರಣಿಕೆ ಕೊಡುವ ಕಾರ್ಯಕ್ರಮ ಮುಂದುವರಿತಾ ಇರುತ್ತೆ. ಸಂಘವು ಬೆಳೆದು ಬಂದ ದಾರಿಯ ಸಂಕ್ಷಿಪ್ತ ಪರಿಚಯ ತಮ್ಮ ಮುಂದಿರ್ತಿದ್ದಾರೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ರತೀಶ್ ಕೊಠಾರಿ ಅವರು. ವೇದಿಕೆಯ ಮೇಲಿರುವ ಸಭಾಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳಿಗೆ ನಮಸ್ಕರಿಸುತ್ತಾ ನಮ್ಮ ಸಂಘದ ಈ ವರದಿಯನ್ನು ವಾಚಿಸುತ್ತಿದ್ದೇನೆ. ಸಿದ್ದಾಪುರ ಹಾಲು ಉತ್ಪಾದಕ ಸಹಕಾರಿ ಸಂಘವು 1975ನೇ ಇಸ್ವಿ ಏಪ್ರಿಲ್ 20ನೇ ತಾರೀಕು ಕುಂದಾಪುರ ಸಹಕಾರಿ ಸಂಘಗಳ ನಿಬಂಧಕರಿಗೆ ನೋಂದಣಿಗೊಂಡು ಕೆನರಾ ಮಿಲ್ಕ್ ಯೂನಿಯನ್ ಸಹಯೋಗದೊಂದಿಗೆ ತನ್ನ ಕಾರ್ಯಾಚರಣೆ ಪ್ರಾರಂಭಿಸಿರುತ್ತದೆ. ಸ್ಥಾಪನಾಧ್ಯಕ್ಷರಾಗಿ ದಕ್ಕೇರ್ಬಾಳು ಶ್ರೀನಿವಾಸ್ ಕಾಮತ್ ಅವರು ಕಾರ್ಯನಿರ್ವಹಿಸಿರುತ್ತಾರೆ. ನಂತರ ಎಚ್ ಆನಂದರಾವ್ ಮಡುಪ, ಕಮಲಾಕ್ಷ್ ಭಟ್, ಜೆ ರಾಮರಾವ್, ಮಂಜೇಶೆಟ್ಟಿ ಚಕ್ತಿಬರಿ ಇವರುಗಳು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಪ್ರಸ್ತುತ ಶ್ರೀ ಗೋಪಾಲಕೃಷ್ಣ ಕಾಮತ್ ರವರು ಅಧ್ಯಕ್ಷರು ಆಗಿ ಬಹಳ ಯಶಸ್ವಿಯಾಗಿ ಸಂಘವನ್ನು ಮುನ್ನಡೆಸುತ್ತಿದ್ದಾರೆ. ಟಿ ಜಾನೇಂದ್ರರಾವ್ ಇವರು 32 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿ 2012ರಲ್ಲಿ ನಿವೃತ್ತಿಯಾಗಿರುತ್ತಾರೆ. ಇವರ ನಿವೃತ್ತಿಯ ನಂತರ ಕಾರ್ಯದರ್ಶಿಯಾಗಿ ರತೇಶ್ ಕುಮಾರ್ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ 321 ಜನ ಸದಸ್ಯತ್ವ ಹೊಂದಿದ್ದು 1,60,000 ರೂಪಾಯಿ ಪಾಲು ಬಂಡವಾಳ ಸಂಘ ಹೊಂದಿರುತ್ತದೆ. ಇದರಲ್ಲಿ 315 ಸದಸ್ಯರು ಸಕ್ರಿಯವಾಗಿ ಹಾಲನ್ನು ಸಂಘಕ್ಕೆ ಪೂರೈಸುತ್ತಿದ್ದಾರೆ. ವರದಿ ವರ್ಷದಲ್ಲಿ 8,79,534 ಲೀಟರ್ ಹಾಲನ್ನು ಖರೀದಿಸಿ ಸದಸ್ಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಪ್ರತಿ 10 ದಿನಗಳಿಗೊಮ್ಮೆ ವಾರ್ಷಿಕವಾಗಿ 3,56,75,756 ಮೊತ್ತವನ್ನು ಬಟವಾಡೆ ಮಾಡಿರುತ್ತೇವೆ. ಹಿಂದಿನ ವರ್ಷದ ಪ್ರತಿದಿನದ ಹಾಲು ಖರೀದಿ 1,700 ಲೀಟರ್ ಆಗಿದ್ದು ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು, ಸಿಬ್ಬಂದಿ ವರ್ಗ ಹಾಗೂ ಒಕ್ಕೂಟದ ವ್ಯವಸ್ಥಾಪಕರಾದ ಡಾಕ್ಟರ್ ರವಿರಾಜ್ ಉಡುಪ ಹಾಗೂ ಉಪವ್ಯವಸ್ಥಾಪಕರು, ವಿಸ್ತರಣಾಧಿಕಾರಿಗಳು ಸಂಘದ ಪ್ರತಿ ಸದಸ್ಯರ ಮನೆ ಭೇಟಿ ಮಾಡಿ ದಹಕಾಲು ಒಕ್ಕೂಟದ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದು ಸದಸ್ಯರ ಸಹಕಾರದಿಂದ ಪ್ರಸ್ತುತ 3,200 ಲೀಟರ್ ಹಾಲು ವರದಿ ವರ್ಷದಲ್ಲಿ ಸಂಗ್ರಹಣೆಯಾಗುತ್ತಿದೆ. ದಹಕಾಲು ಒಕ್ಕೂಟದಲ್ಲಿ ಅತಿ ಹೆಚ್ಚು ಹಾಲು ಸಂಗ್ರಹಣೆಯಾಗುತ್ತಿರುವ ಸಂಘಗಳೇ ಗುರುತಿಸಿಕೊಂಡಿದೆ. ಶಿವಮೊಗ್ಗ ಪಶುವೈದ್ಯ ಕಾಲೇಜಿನ ಪ್ರಾಧ್ಯಾಪಕರಾದ ಎನ್ ಬಿ ಶ್ರೀಧರ್ ಅವರು ನಮ್ಮ ಸಂಘದ ಅಧ್ಯಕ್ಷರ ಕೋರಿಕೆಯ ಮೇರೆಗೆ ಸಂಘದ ವ್ಯಾಪ್ತಿಯಲ್ಲಿ ರಾಸುಗಳ ಬಂಜೆತನ ನಿವಾರಣೆ ಶಿಬಿರ ಏರ್ಪಡಿಸಿ ಜಾನುವಾರುಗಳ ಬಂಜೆತನವನ್ನು ಹೋಗಲಾಡಿಸಿರುತ್ತಾರೆ. ಈ ಕಾರ್ಯಕ್ರಮವು ಹಾಲು ಅಭಿವೃದ್ಧಿಯಾಗಲು ನಮ್ಮ ಸಂಘದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ವರದಿ ವರ್ಷದಲ್ಲಿ ಇರುವ ರಾಸುವಿಗಿಂತ ಹೊಸದಾಗಿ ಇನ್ನೊಂದು ರಾಸನ್ನು ಖರೀದಿಸಿದರೆ ಸಂಘದಿಂದ 3,000 ರೂಪಾಯಿ ನಗದು ಹಾಗೂ 1,280 ಬೆಲೆಯ ನಂದಿನಿ ಪಶು ಆಹಾರ ಒಟ್ಟು ಮೊತ್ತ 4,280 ಸಂಘದ 30 ಸದಸ್ಯರಿಗೆ ಇದರ ಅನುದಾನ ಮಟ್ಟ ಒಟ್ಟು 1,28,400 ಉಚಿತವಾಗಿ ನೀಡಿರುತ್ತೇವೆ. 2006ರಲ್ಲಿ ಪ್ರಥಮವಾಗಿ 3,000 ಲೀಟರ್ BMC ಸ್ಥಾಪನೆ, ನಂತರ 2018ರಲ್ಲಿ 5,000 ಲೀಟರ್ BMC ಆಗಿ ಪರಿವರ್ತನೆ,
2022ರಲ್ಲಿ ನಮ್ಮ ಸಂಘದ ಅಧ್ಯಕ್ಷರ ಪ್ರಯತ್ನದಿಂದ 8,000 ಲೀಟರ್ BMC ಆಗಿ ಉನ್ನತೀಕರಿಸಲಾಗಿದೆ. ದಹಕಾಲು ಒಕ್ಕೂಟದಿಂದ ತಾಲೂಕು ಮಟ್ಟದ ಉತ್ತಮ ಸಂಘ ಹಲವಾರು ಬಾರಿ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಉತ್ತಮ ಸಂಘ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಉತ್ತಮ BMC ಪ್ರಶಸ್ತಿ ಹಾಗೂ DCC ಬ್ಯಾಂಕ್ ಮಂಗಳೂರು ಇವರಿಂದ 4 ಬಾರಿ ಉತ್ತಮ ಸಂಘ ಪ್ರಶಸ್ತಿ ಲಭಿಸಿರುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಾಧನೆಗಳಿಗೆ ಸಂಪೂರ್ಣ ಮಾರ್ಗದರ್ಶನ ಹಾಗೂ ಸಹಕಾರ ನೀಡುತ್ತಿರುವ ದಹಕಾಲು ಒಕ್ಕೂಟದ ಎಲ್ಲ ಅಧಿಕಾರಿ ವರ್ಗದವರಿಗೂ, ಶೂನ್ಯ ಬಡ್ಡಿ ದರದಲ್ಲಿ ಹೈನುಗಾರಿಕೆ ಸಾಲ ನೀಡುತ್ತಿರುವ DCC ಬ್ಯಾಂಕ್ ಮಂಗಳೂರು ಸಹಕಾರಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ, ಕನಿಷ್ಠ ಬಡ್ಡಿ ದರದಲ್ಲಿ ಹೈನುಗಾರಿಕೆ ಸಾಲ ನೀಡುತ್ತಿರುವ VSS ಬ್ಯಾಂಕ್ ಸಿದ್ದಾಪುರ ಮತ್ತು ಮಾನಂಜಿ VSSN ಮಾನಂಜಿ ಹಾಗೂ ನಮ್ಮ ಈ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡು ಎಲ್ಲ ಹಾಲು ಸದಸ್ಯರಿಗೂ ಗೌರವಪೂರ್ಣವಾಗಿ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಾ ನಮ್ಮ ಈ ಸಾಧನೆಯ ಪಕ್ಷಿ ನೋಟವನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಸಂಘ ಬೆಳೆದು ಬಂದ ದಾರಿಯ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ತಮ್ಮೊಂದಿಟ್ಟ ರಿತೇಶ್ ಕೊಠಾರಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ಕೊಳ್ತಾ, ಈಗಾಗಲೇ ಸಂಘದ ಆವರಣದಲ್ಲಿ ವಿದ್ಯುಕ್ತವಾಗಿ ದೀಪ ಬೆಳಗಿಸುವುದರ ಮೂಲಕ ಸುವರ್ಣ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಗಿದೆ. ಇದೀಗ ಅಮೃತ ಸದೃಶ ಕ್ಷೀರವನ್ನು ಧಾರೆ ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾರೆ ಗೌರವಾನ್ವಿತ ಸಂಸದರಾದ ಶ್ರೀ BY ರಾಘವೇಂದ್ರರವರು. ವಿದ್ಯುಕ್ತವಾಗಿ ಕ್ಷೀರವನ್ನು ಧಾರೆ ಎರೆಯುವುದರ ಮೂಲಕ ಈ ಸುವರ್ಣ ಸಂಭ್ರಮವನ್ನು ಚಾಲನೆ ನೀಡ್ತಾ ಇದ್ದೇವೆ. ಸನ್ಮಾನ್ಯ ಸಂಸದರಾದ ಶ್ರೀ BY ರಾಘವೇಂದ್ರರವರು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಕ್ಷೀರಧಾರೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಗೌರವಾನ್ವಿತ ಸಂಸದರು. ದಯವಿಟ್ಟು ಚೆಂಡೆ ವಾದನವನ್ನು ನಿಲ್ಲಿಸಬೇಕು. ಸನ್ಮಾನ್ಯ ಶ್ರೀ BY ರಾಘವೇಂದ್ರ ಅವರು ಸಂಸದರಾಗಿ 4 ಬಾರಿ ಆಯ್ಕೆಯಾಗಿ ಅತ್ಯಂತ ಜನಪ್ರಿಯರಾಗಿ ಗುರುತಿಸಿಕೊಂಡವರು. ಇದೇ ಮೊದಲ ಬಾರಿಗೆ ಈ ಭಾಗದ ಹಾಲು ಉತ್ಪಾದಕರ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಮಸ್ತ ಹಾಲು ಉತ್ಪಾದಕರ ಪರವಾಗಿ ಅವರಿಗೆ ಗೌರವಪೂರ್ವಕವಾಗಿ ಗೌರವಿಸಬೇಕು ಅನ್ನುವ ಇರಾದೆ ನಮ್ಮ ಆಡಳಿತ ಮಂಡಳಿದು. ದಯವಿಟ್ಟು ಸನ್ಮಾನದ ಕುರ್ಚಿಯಲ್ಲಿ ಗೌರವಾನ್ವಿತ ಸಂಸದರು ಆಸೀನರಾಗಬೇಕು. ಸಭೆಯ ವೇದಿಕೆಯಲ್ಲಿರುವ ಗಣ್ಯರು ಅವರನ್ನು ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಅವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಮಹೇಶ್ ನಾಯ್ಕರವರು. ಶ್ರೀ BY ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಸಂಸತ್ತಿನಲ್ಲಿ ಪ್ರತಿನಿಧಿಸುತ್ತಿರುವ ನಮ್ಮ ಸಂಸದರಾದ ಶ್ರೀ BY ರಾಘವೇಂದ್ರ ಅವರು ಸಾಕಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಸೇವೆಗಳನ್ನು ಮಾಡಿಕೊಂಡು ಜನನಾಯಕರು. ಶ್ರೀ ರಾಘವೇಂದ್ರ ಅವರು ಸರಿಯಾಗಿ ಪರಿಚಯಿಸಬೇಕಂದ್ರೆ ಕೆಲವು ಗಂಟೆಗಟ್ಟಲೆ ಬೇಕಾಗ್ತದೆ. ಆದರೂ ಸಮಯ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನು ನಾವು ಮಾಡ್ತಾ ಇದ್ದೇವೆ. ಮೂಲತಃ ಕೃಷಿ ಕುಟುಂಬದಿಂದ ಬಂದ ಶ್ರೀ ರಾಘವೇಂದ್ರ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ರೈತಪರ ಹೋರಾಟಗಾರರಾದ ಶ್ರೀ BS ಯಡಿಯೂರಪ್ಪರವರ ಸುಪುತ್ರ. ವಿದ್ಯಾರ್ಥಿ ದೆಸೆಯಲ್ಲಿಯೇ ನಾಯಕತ್ವದ ಗುಣವನ್ನು ಮೈಗೂಡಿಸಿಕೊಂಡ ಶಿಕಾರಿಪುರ ಕ್ಷೇತ್ರದ ಪುರಸಭೆ ಸದಸ್ಯರಾಗಿ ಆಯ್ಕೆಯಾದವರು. ಮೂಲತಃ ಸಾರ್ವಜನಿಕ ಸೇವೆಯನ್ನು ತಮ್ಮನ್ನು ಅರ್ಪಿಸಿಕೊಂಡಿರುತ್ತಾರೆ. ಶಿಕಾರಿಪುರ ಕ್ಷೇತ್ರದಿಂದ ವಿಧಾನಸಭೆ ಸದಸ್ಯರಾಗಿ ಆಯ್ಕೆಯಾಗಿ ಶಾಸಕರಾಗಿಯೂ ಜನಪ್ರಿಯತೆ ಗಳಿಸಿದವರು. 2009ರಲ್ಲಿ ನಡೆದ 15ನೇ ಲೋಕಸಭೆಗೆ ಶಿವಮೊಗ್ಗ ಕ್ಷೇತ್ರದಿಂದ ಆಯ್ಕೆಯಾದ ರಾಘವೇಂದ್ರ ಅವರು ಮುಂದೆ 3 ಬಾರಿ ಸತತ ಸಂಸದರಾಗಿ ಆಯ್ಕೆಯಾದುದು ಇವರ ಜನಪ್ರಿಯತೆಯನ್ನು ಹಾಗೂ ಜನಸೇವಾ ಮನೋಭಾವವನ್ನು ನಿರ್ದೇಶನವಾಗಿದೆ.
ಸಜ್ಜನ ಜನಸಾಮಾನ್ಯರು. ದಯವಿಟ್ಟು ಕಾರ್ಯಕ್ರಮ ಸನ್ಮಾನವನ್ನು ಸ್ವೀಕರಿಸಿದ ಗೌರವಾನ್ವಿತ ರಾಘವೇಂದ್ರ ಅವರು ಇದೀಗ ನಮ್ಮ ಒಕ್ಕೂಟವನ್ನು ಕಳೆದ 15 ವರ್ಷಗಳಿಂದ ಮುನ್ನಡೆಸಿರುವವರು ಸನ್ಮಾನ್ಯ ರವಿರಾಜ್ ಹೆಗಡೆ ಅವರು. ಅವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು. ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇವತ್ತು ಸುವರ್ಣ ಮಹೋತ್ಸವ ಈ ಸಂದರ್ಭದಲ್ಲಿ 50 ವರ್ಷ ಸುವರ್ಣ ಸಂದರ್ಭದಲ್ಲಿ ನಭೂತೋ ನ ಭವಿಷ್ಯತ್ ಅಂತ ಹೇಳಿದ ಹಾಗೆ ಸಿದ್ದಾಪುರದಲ್ಲಿ ಇವತ್ತೊಂದು ಅತ್ಯುನ್ನತ ಒಂದು ಕಾರ್ಯವನ್ನು ಚಟುವಟಿಕೆಯನ್ನು ಶ್ರೀಯುತ ಗೋಪಾಲಕೃಷ್ಣ ಕಾಮತ್ ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ರವಿರಾಜ್ ಹೆಗಡೆಯನ್ನು ಪರಿಚಯವನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಸರಳ ಸಜ್ಜನ ಸೇವಾ ಮನೋಭಾವದವರಾದ ಶ್ರೀ ರವಿರಾಜ್ ಹೆಗಡೆ ಅವರು ಹಲವು ಕಾಲದಿಂದ ಸಹಕಾರಿ ಕ್ಷೇತ್ರದಲ್ಲಿ ದುಡಿಯುತ್ತಿರುವವರು. ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷರು. ಒಕ್ಕೂಟದ ವ್ಯಾಪ್ತಿ ಒಳಗಿನ ಅನೇಕ ಸಂಘಗಳಿಗೆ ಸದಾ ಸಹಕಾರ ನೀಡುತ್ತಾ ಸಂಘದ ಬೆಳವಣಿಗೆಗೆ ಕಾರಣರಾದವರು. ಅವರ ಸಹಾಯವನ್ನು ಪಡೆದ ಅಂಥ ಒಂದು ಸಂಘ ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘ. ಸಿದ್ದಾಪುರದ ಈ ಸಂಘವು ಇಂದು ಸುವರ್ಣ ಮಹೋತ್ಸವವನ್ನು ಕಾಣುವ ರವಿರಾಜ್ ಹೆಗಡೆಯವರ ಕೊಡುಗೆಗಳನ್ನು ಸ್ಮರಿಸಲೇಬೇಕು. ನಮ್ಮ ಬೇಡಿಕೆಗಳಿಗೆ ಸದಾ ಅಸ್ತು ಎನ್ನುತ್ತಾ ಹಸನ್ಮುಖರಾಗಿ ನೆರವಾದವರು. 2006ರಲ್ಲಿ ಸಂಘಕ್ಕೆ ಅಗತ್ಯವಾದ 3000 ಲೀಟರ್ ಸಾಮರ್ಥ್ಯದ ಸಾಂದ್ರ ಶಿಥಿಲೀಕರಣ ಘಟಕವನ್ನು ಒದಗಿಸಿದ ರವಿರಾಜ್ ಹೆಗಡೆಯವರು ನಿರಂತರ ನಮ್ಮ ಸಂಘದ ಬೆಳವಣಿಗೆಯನ್ನು ಗಮನಿಸುತ್ತಿದ್ದರು. 2018ರಲ್ಲಿ 5000 ಲೀಟರ್, 2022ರಲ್ಲಿ 8000 ಲೀಟರ್ ಸಾಮರ್ಥ್ಯದ ಶೀತಲೀಕರಣ ಘಟಕವನ್ನು ಒದಗಿಸಿ ಸಂಘದ ಬೆಳವಣಿಗೆ ನೆರವಾದವರು. ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯುವ ಹಂತಕ್ಕೆ ನಮ್ಮ ಸಂಘ ಬೆಳೆಯುವಲ್ಲಿ ಒಕ್ಕೂಟದ ಸಹಕಾರವನ್ನು ಸ್ಮರಿಸುತ್ತೇವೆ. ಪಶುವೈದ್ಯಕೀಯ ಕಚೇರಿ, ನಂದಿನಿ ಹಾಲು ಉತ್ಪಾದಕ ಫ್ರಾಂಚೈಸಿ ಹಾಗೂ ಹಲವು ರೀತಿಯಲ್ಲಿ ಅವರ ಸಹಕಾರ ನಮ್ಮ ಸಂಘಕ್ಕೆ ಲಭಿಸಿದೆ. ಹೈನುಗಾರಿಕೆಯಲ್ಲಿ ವಿಶೇಷವಾಗಿ ಆಸಕ್ತಿ ತೋರಿಸುವ ಅವರ ಕಾಳಜಿಯ ಈ ಕಾಲದಲ್ಲಿ ಕಾಳಜಿ ತೋರಿಸಿದ ಶ್ರೀ ಟಿ.ಎ. ಪೈ, ಶ್ರೀ ಎ.ಜಿ. ಕೊಡುಗೆಯನ್ನು ನೆನಪಿಸುತ್ತದೆ. ಅದರಲ್ಲಿಯೇ ಸಾರ್ಥಕ ಬದುಕನ್ನು ಕಂಡುಕೊಂಡ ರವಿರಾಜ್ ಹೆಗಡೆಗೂ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಸದಾವಕಾಶ ಒದಗಿ ಬರಲಿ ಎಂದು ಹಾರೈಸ್ತೇನೆ. ಹಾಗೂ ಇವತ್ತು ಒಂದು ವಿಶೇಷವಾಗಿ ಸಿದ್ದಾಪುರದ 50 ವರ್ಷ ಸುವರ್ಣ ಸಂದರ್ಭದಲ್ಲಿ ರವಿರಾಜ್ ಹೆಗಡೆಯವರ ಹುಟ್ಟುಹಬ್ಬವನ್ನು ಕೂಡ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಅದಕ್ಕೆ ಚಪ್ಪಾಳೆ ಕರತಾಡನ ಮೂಲಕ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ಮತ್ತೆ ಮತ್ತೆ ನಾನು ವಿನಂತಿಸಿಕೊಳ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ. ಇದೀಗ ನಮ್ಮ ಸಂಘದ ಸತತ 50 ವರ್ಷಗಳಿಂದ ಸಕ್ರಿಯರಾಗಿ ದುಡಿದ ಸನ್ಮಾನ್ಯ ಶ್ರೀ ಆನಂದರಾಮ್ ಉಡುಪಾರ್ ಅವರು ದಂಪತಿಗಳೊಂದಿಗೆ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರೊತ್ತಿಗೆ ಸನ್ಮಾನ್ಯ ಶ್ರೀ ವಸಂತಕುಮಾರ್ ತಾರೇಕೋಡ್ಲ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ವಸಂತಕುಮಾರ್ ತಾರೇಕೋಡ್ಲ ಅವರು ದಯವಿಟ್ಟು ವಸಂತಕುಮಾರ್ ತಾರೇಕೋಡ್ಲ ಅವರು ದಂಪತಿಗಳೊಂದಿಗೆ ವೇದಿಕೆಗೆ ಬರಬೇಕು. ಹಾಗೆ ಈ ಸಂಘದಲ್ಲಿ 32 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ದುಡಿದ ಜ್ಞಾನೇಂದ್ರ ಭಟ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಾರೇಕೊಡ್ಲು ವಸಂತ್ ಕುಮಾರ್ ರಾಯರು ಸತತವಾಗಿ 50 ವರ್ಷಗಳ ಕಾಲ ಸಂಘದಲ್ಲಿ ಸಕ್ರಿಯರಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿದವರು, ಹಾಲು ಸರಬರಾಜು ಮಾಡಿದವರು. ಜೊತೆಗೆ 32 ವರ್ಷಗಳಿಂದ ಸಂಘದ ಕಾರ್ಯದರ್ಶಿಯಾಗಿ ದುಡಿದವರು ಶ್ರೀ ಜ್ಞಾನೇಂದ್ರ ಭಟ್ ಅವರು. ಎಲ್ಲ ಹಿರಿಯರನ್ನು ಈ ಸಂದರ್ಭದಲ್ಲಿ ಗೌರವದಿಂದ ಸ್ಮರಿಸಿಕೊಂಡು ಸನ್ಮಾನಿಸುತ್ತಿದ್ದೇವೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಆರಂಭದ ದಿನಗಳಲ್ಲಿ ಇದೊಂದು ಉಷ್ಣವಲಯ. ಇಲ್ಲಿ ಅಂಥ ಘಟಕಗಳನ್ನು ಸ್ಥಾಪಿಸುವುದು ಕಷ್ಟ ಸಾಧ್ಯ ಅಂತ ಹೇಳಿದಾಗ ಈ ಭಾಗದಲ್ಲಿ ಮುಂದೆ ಬಂದವರು ಡಾಕ್ಟರ್ ಟಿ.ಎ. ಪೈ ಹಾಗೂ ಶ್ರೀ ಎ.ಜಿ. ಕೊಡುಗೆಯವರು. ಅವರು ಆ ಕಾಲದಲ್ಲಿ ಬಕ್ಕೇರ್ಬಾಳು ಶ್ರೀನಿವಾಸ್ ಕಾಮತ್ರೊಂದಿಗೆ ಹರಕೆಬಾಳು ಆನಂದರಾಮ್ ಉಡುಪ ಹಾಗೆ ತಾರೇಕೊಡ್ಲು ವಸಂತಕುಮಾರ್ ಅವರನ್ನು ಭೇಟಿಯಾಗಿ ಈ ಭಾಗದ ರೈತರೊಂದಿಗೆ ಚರ್ಚಿಸಿ ಸಿದ್ದಾಪುರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಸ್ಥಾಪಿಸುವುದರಲ್ಲಿ ಯಶಸ್ಸನ್ನು ಸಾಧಿಸಿದರು. ಆನಂದರಾಮ್ ಉಡುಪ ಅವರು ಮೊದಲು ಸೈಕಲ್ನಲ್ಲಿ ಹಾಲನ್ನು ತಂದು ಕೊಡ್ತಾ ಇದ್ರು. ಆರಂಭದಲ್ಲಿ 5 ಲೀಟರ್ ಹಾಲು ತಂದು ಕೊಡುತ್ತ ಆನಂದರಾಮ್ ಉಡುಪರು ಇವತ್ತಿಗೂ ಕೂಡ ಈ ಇಳಿ ವಯಸ್ಸಿನಲ್ಲಿಯೂ ಗೋಮಾತೆಯ ಮೇಲೆ ಪ್ರೀತಿಯಿಂದ ಹಾಲನ್ನು ತರ್ತಾ ಇದ್ದಾರೆ. ಅದೇ ರೀತಿ ವಸಂತ್ ಕುಮಾರ್ ಅವರು ಕೂಡ ಆರಂಭದಲ್ಲಿ
ಈ ಸಂಘ ಸ್ಥಾಪಿಸುವಾಗ ಅಗತ್ಯವಾದ ಸಲಹೆ ಸೂಚನೆಗಳನ್ನು ನೀಡಿ ಅಂದಿನಿಂದ ಇಂದಿನವರೆಗೂ ಕೂಡ ಸಂಘದ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹಾಗೆ ಜ್ಞಾನೇಂದ್ರ ಭಟ್ ಅವರು ಸಂಘ ಆರಂಭವಾದಾಗ ಇದರ ಕಾರ್ಯದರ್ಶಿಯಾಗಿ ನಿರ್ವಹಿಸಿದವರು. ಆನಂದರಾಮ್ ಉಡುಪರು ಆಗ ಸಂಘದ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷತೆಯ ಅವಧಿಯಲ್ಲಿ ಸಂಘದ ಕಾರ್ಯದರ್ಶಿಯಾಗಿ ಸಂಘದ ಸಂಪೂರ್ಣ ಯಶಸ್ಸಿಗೆ ಸಹಕಾರವನ್ನು ನೀಡಿದವರು ಶ್ರೀ ಜ್ಞಾನೇಂದ್ರ ಭಟ್ ಅವರು. ಆರಂಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಯೋಗ್ಯವಾದ ಒಂದು ಕಟ್ಟಡ ಇಲ್ಲದಿದ್ದಾಗ ಇದ್ದ ಸ್ಥಿತಿಯಲ್ಲಿಯೇ ಈಗಿನ ವ್ಯಾಸರಾಯರ ಬಿಲ್ಡಿಂಗ್ನಲ್ಲಿ ಹಾಲನ್ನು ಸಂಗ್ರಹಿಸ್ತಾ ಇದ್ರು. ಈ ಹಿರಿಯರ ಪ್ರೋತ್ಸಾಹವನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತನು ಆಯುರಾರೋಗ್ಯವನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. 50ರ ಈ ಸಂಭ್ರಮದಲ್ಲಿ ಅವರು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು ಅಂತ ಕೇಳಿಕೊಳ್ತೇನೆ. ಇದೀಗ ಕಳೆದ 32 ವರ್ಷಗಳಿಂದ ಸಂಘವನ್ನು ಮುನ್ನಡೆಸಿದವರು ಶ್ರೀ ಗೋಪಾಲಕೃಷ್ಣ ಕಾಮತ್ ಅವರು. ಶ್ರೀಮತಿ ಸಾನಿಕಾ ಮತ್ತು ಶ್ರೀ ಗೋಪಾಲಕೃಷ್ಣ ಕಾಮತ್ ಅವರು ದಯವಿಟ್ಟು ವೇದಿಕೆಯ ಸನ್ಮಾನ ಪೀಠದಲ್ಲಿ ಅಲಂಕರಿಸಬೇಕು. ದಯವಿಟ್ಟು ಗೋಪಾಲಕೃಷ್ಣ ಕಾಮತ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಗೌರವಾನ್ವಿತ ಅತಿಥಿಗಳು ಅವರಿಗೆ ರಾಧಿಕಾ ಮತ್ತು ಶ್ರೀ ಗೋಪಾಲಕೃಷ್ಣ ಕಾಮತ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕು. ಗೌರವಾನ್ವಿತ ಅತಿಥಿಗಳು ಅವರನ್ನು ಸನ್ಮಾನಿಸಿ ಗೌರವಿಸಬೇಕು ಅಂತ ವಿನಂತಿಸ್ತೇವೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಪ್ರಸ್ತುತ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಗೋಪಾಲಕೃಷ್ಣ ಕಾಮತ್ರು, ಇದೇ ಪರಿಸರದ ದಕ್ಕೆರಬಾಳು ಈ ಡೈರಿಯ ಹಾಲು ಉತ್ಪಾದನಾ ಸಂಘದ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ದಕ್ಕೆರಬಾಳು ಶ್ರೀನಿವಾಸ ಕಾಮತ್ರ ಸುಪುತ್ರರು. ಹಲವಾರು ವರ್ಷಗಳಿಂದ ಹಾಲು ಉತ್ಪಾದಕನೆಯಲ್ಲಿ ವಿಶೇಷವಾಗಿ ಕೆಲಸಗಳನ್ನು ಮಾಡಿ ಇದನ್ನು ಯಶಸ್ಸಿನ ತುದಿಯತ್ತ ಕೊಂಡೊಯ್ದ ಮತ್ತು ಇದೀಗ ಸುವರ್ಣ ಸಂಭ್ರಮವನ್ನು ಆಚರಿಸುವ ಸೌಭಾಗ್ಯ ಅವರಿಗೆ ದೊರಕಿದೆ. ಅವರಿಗೆ ನಮ್ಮೆಲ್ಲರ ಊರವರ ಅಭಿಮಾನದ ಪರವಾಗಿ, ಹಾಲು ಉತ್ಪಾದಕರ ಪರವಾಗಿ, ಹೈನುಗಾರಿಕೆ ಪರವಾಗಿ, ಎಲ್ಲ ಅತಿಥಿಗಳ ಪರವಾಗಿ, ಸಂಸದರ ಶಾಸಕರ ಪರವಾಗಿ ಗೌರವಪೂರ್ವಕ ವಂದನೆಗಳು, ಅಭಿನಂದನೆಗಳು. ಯಶಸ್ವಿ ಭವ ಅಂತ ಹೇಳುತ್ತಾ ಮುಂದಿನ ದಿನಗಳು ಅವರು ಇನ್ನೂ ಉತ್ತಮ ಸಾಧನೆ ಮಾಡಲಿ, ಭಗವಂತ ಅವರಿಗೆ ಆಯುರಾರೋಗ್ಯ ಸುಖ ಸೌಭಾಗ್ಯ ನೀಡಲಿ ಅಂತ, ಅವರ ಕೀರ್ತಿ ಉನ್ನತ ಕೇಳಲಿ ಅಂತ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶುಭ ಹಾರೈಸ್ತೇನೆ. ವಂದನೆಗಳು. ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಕಾಮತ್ ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಸನ್ಮಾನಿಸುತ್ತಿದ್ದೇವೆ. ಇದೀಗ ಸಂಘದ ಸುವರ್ಣ ಸಂಭ್ರಮದ ಒಂದು ಲಾಂಛನವನ್ನು ಬಿಡುಗಡೆಗೊಳಿಸಬೇಕು ಅಂತ ಸನ್ಮಾನ್ಯ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರು ಅವರನ್ನು ಕೋರಿಕೊಳ್ತಾ ಇದ್ದೇವೆ. ಲಾಂಛನದ ಬಿಡುಗಡೆ.
ಸಂಘದ ಲಾಂಛನವನ್ನು ಸನ್ಮಾನ್ಯ ಗುರುರಾಜ್ ಶೆಟ್ಟಿ ಗಂಟಿಹಳ್ಳಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದೀಗ ಸಂಘದ ಸುವರ್ಣ ಸಂಭ್ರಮದ ಸವಿನೆನಪಿನಲ್ಲಿ ಸುಂದರವಾದ ಸ್ವರ್ಣ ಕ್ಷೀರಧಾರೆ ಎನ್ನುವ ಸ್ಮರಣ ಸಂಚಿಕೆ ಹೊರತರುತ್ತಿದ್ದೇವೆ. ಗೌರವಾನ್ವಿತ ಧಾರ್ಮಿಕ, ಸಾಮಾಜಿಕ ಹಾಗೂ ಸಹಕಾರ ಕ್ಷೇತ್ರದ ಮಹನೀಯರ ಶುಭ ಸಂದೇಶಗಳೊಂದಿಗೆ ಸಂಘ ಬೆಳೆದು ಬಂದ ದಾರಿ, ಸಂಘದ ಬೆಳವಣಿಗೆಯಲ್ಲಿ ದುಡಿದ ಮಹನೀಯರ ಬಗ್ಗೆ ಲೇಖನ ಹಾಗೂ ಹಾಲು ಉತ್ಪಾದಕರ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಲವಾರು ಮಾಹಿತಿಗಳ ಒಂದು ಪುಸ್ತಕ ಈ ಹೊತ್ತಿಗೆ ರೂಪದಲ್ಲಿ ಹೊರಬರ್ತಾ ಇದೆ. ದಯವಿಟ್ಟು ಇದನ್ನು ಬಿಡುಗಡೆ ಮಾಡಬೇಕು ಅಂತ ಗೌರವಾನ್ವಿತ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಕೆ ರವಿರಾಜ ಹೆಗಡೆ ಅವರನ್ನು ಕೇಳಿಕೊಳ್ತಾ, ಸಂಘದ ಸ್ಮರಣಿಕೆಯ ಸಂಪಾದಕರಾದ ಡಾಕ್ಟರ್ ಶ್ರೀಕಾಂತ್ ರಾವ್ ದಯವಿಟ್ಟು ವೇದಿಕೆಗೆ ಹೋಗಿ ಅದಕ್ಕೆ ಸಹಕರಿಸಬೇಕು. ಈ ಸ್ಮರಣ ಸಂಚಿಕೆಯ ಸಂಪಾದಕರಾಗಿ ಶ್ರೀ ಎಸ್ ದಯಾನಂದರಾವ್ ಹಾಗೂ ಶ್ರೀ ಡಾಕ್ಟರ್ ಶ್ರೀಕಾಂತ್ ರಾವ್ ಸಿದ್ದಾಪುರ ಇವರು ಸಹಕರಿಸ್ತಾ ಇದ್ದಾರೆ. ಪುಸ್ತಕದಿ ದೊರೆತ ಇರುವ ಮಸ್ತಕದಿ ತಳೆದ ಮಣಿ, ಸಂಪಾದಕರಾದ ಶ್ರೀಯುತ ಡಾಕ್ಟರ್ ಶ್ರೀಕಾಂತರಾವ್ ಮತ್ತು ಶ್ರೀಯುತ ದಯಾನಂದರಾವ್ರವರು ಬಹಳ ಪರಿಶ್ರಮದಿಂದ, ಹಲವಾರು ದಿನಗಳ ಪರಿಶ್ರಮದಿಂದ ಈ ಪುಸ್ತಕಗಳನ್ನು ಮುದ್ರಿಸಿ ಅದಕ್ಕೆ ಬೇಕಾದ ವಸ್ತುಗಳನ್ನು ನೀಡಿ ತುಂಬ ಶ್ರಮಪಟ್ಟು ಸುಂದರವಾದ ಸಂಚಿಕೆಯನ್ನು ಮುದ್ರಣಗೊಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವೇದಿಕೆ ಮೇಲಿರುವ ಅತಿಥಿಗಳ ಪರವಾಗಿ ವಿಶೇಷವಾಗಿ ಗೌರವಪೂರ್ವಕ ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸ್ತೇನೆ. ಸನ್ಮಾನ್ಯ ಸಂಸದರಾದ ಬಿ.ವೈ. ರಾಘವೇಂದ್ರ ಅವರು ಪ್ರಪ್ರಥಮ ಬಾರಿಗೆ ನಮ್ಮ ಹಾಲು ಉತ್ಪಾದಕರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ದಯವಿಟ್ಟು ಅವರು ತಮ್ಮ ಶುಭ ಕಾಮನೆಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನಮ್ಮ ಆ್ಯಂಕರಿಂಗ್ ಮಾಡೋಂಥವ್ರು ದಯವಿಟ್ಟು ಶುಭಾಶಯಗಳನ್ನು ಕೋರಬೇಕು ಅಂತ ಹೇಳಿದ್ರು. ದಯವಿಟ್ಟಲ್ಲ, ಇಟ್ಸ್ ಮೈ ಡ್ಯೂಟಿ. ಇಷ್ಟು ಸಾಧನೆಯನ್ನು ಮಾಡಿದಂಥ ಎಲ್ಲ ಸಾಧಕರಿಗೆ, ಗೌರವಿತ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ಸಂಘದ ಎಲ್ಲ ಸದಸ್ಯರಿಗೆ ಮತ್ತು ವಿಶೇಷವಾಗಿ ಈ ಸಾಧನೆಗೆ ಶಕ್ತಿ ತುಂಬಿದಂಥ ನಮ್ಮ ಈ ಒಂದು ಸಂಘದ ಹಾಲು ಒಕ್ಕೂಟದ ಎಲ್ಲ ಸದಸ್ಯರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಕ್ಷೀರ ಎಷ್ಟು, ಹಾಲು ಎಷ್ಟು ಪವಿತ್ರನೋ ಅಷ್ಟೇ ಪವಿತ್ರವಾಗಿ ಈ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ಆಗದ ರೀತಿಯಲ್ಲಿ, ಯಾವ ರೀತಿ ಲೀಟರ್ಗಟ್ಟಲೆ ಹಾಲಿಗೆ ಒಂದಿಷ್ಟು ಯಾವುದೇ ಪದಾರ್ಥ ಬಿದ್ದರೂ ಕೂಡ ಯಾವ ರೀತಿ ಹಾಳಾಗುತ್ತೋ ಆ ರೀತಿ ಎಚ್ಚರಿಕೆಯಿಂದ ಕಿಂಚಿತ್ತೂ ಕೂಡ ಈ ಸಂಘ, ಈ ಒಕ್ಕೂಟ ಹಾಳಾಗದ ರೀತಿಯಲ್ಲಿ ಈ ಸಂಘಟನೆಗೆ ಶಕ್ತಿ ತುಂಬಿದಂಥ ಗೌರವಿತ ಅಧ್ಯಕ್ಷರಾದಂಥ ಸನ್ಮಾನ್ಯುತ ಗೋಪಾಲಕೃಷ್ಣ ಕಾಮತ್ರವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದಂಥ ಮಾನ್ಯ ಅಧ್ಯಕ್ಷರು, ಸಹಕಾರಿ ಹಾಲು ಒಕ್ಕೂಟದ ಮಂಗಳೂರು, ಇದರ ಪ್ರಮುಖರಾದಂಥ ಸನ್ಮಾನ್ಯುತ ರವಿರಾಜ್ ಹೆಗ್ಡೆ ಅವರೇ, ವಿಶೇಷವಾಗಿ ನಮ್ಮೆಲ್ಲರ ಪ್ರೀತಿಯ ಗೌರವಿತ ಶಾಸಕರಾದಂಥ ಸನ್ಮಾನ್ಯುತ ಗುರುರಾಜ್ ಗಂಟೆಹೊಳೆ ಅವರೇ, ಇವತ್ತು
ನಿಮ್ಮ ರಾಘಣ್ಣ ಇಲ್ಲಿ ಏನಾದರೂ ಸಂಸತ್ ಸದಸ್ಯನ ಇಟ್ಕೊಂಡಿದ್ದೀನಿ ಅಂದರೆ ನಮ್ಮ ಕಿರಣ್ ಕೊಡ್ಗೆ ಅವರ ತಂದೆಯವ್ರನ್ನ ನಾವು ನೆನೆಸ್ಕೊಳ್ಬೇಕು. ಅವರ ಒಂದು ಆಶೀರ್ವಾದನ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂತ ನಿಮ್ಮೆಲ್ಲರ ಪ್ರೀತಿಯ ಕುಂದಾಪುರದ ಶಾಸಕರಂತ ಕಿರಣ್ ಕುಮಾರ್ ಕೊಡ್ಗೆ ಅವರೇ, ವಿಶೇಷವಾಗಿ ಯಾವ ರೀತಿ ದೈಹಿಕವಾಗಿ ಫಿಸಿಕಲಿ ದಪ್ಪವಾಗಿದ್ದಾರೋ ಅಷ್ಟೇ ಹೃದಯ ಶ್ರೀಮಂತಿಕೆಯನ್ನು ಕೂಡ ನಮ್ಮ ದೇವದಾಸ್ ಕಾಮತ್ ಅವ್ರದ್ದು. ತಮಾಷೆ ಮಾಡಿದೆ, ತಪ್ಪು ತಿಳ್ಕೊಂಬೇಡಿ. ಗೌರವಿತ ವೇದವ್ಯಾಸ್ ಕಾಮತ್ರವರೇ ಒಬ್ಬ ಶಾಸಕರಾಗಿ, ಒಂದು ಮಾದರಿ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ತಂದೆ ಆದಂಥ ಒಂದು ನೆನಪಿರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದಂಥ ನಿಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಸುಕುಮಾರ್ ಶೆಟ್ಟಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಗೌರವಿತ ಭಾಸ್ಕರ್ ಶೆಟ್ಟಿ ಅವರೇ, ಗೌರವಿತ ಶಂಕರ್ ನಾಯಕ್ರವರೇ, ಮಂಜುನಾಥ್ ಮಗುವೀರ್ ಅವರೇ, ಡಾಕ್ಟರ್ ಇಂದ್ರಜಿತ್ ಅವರೇ, ರಿತೇಶ್ ಕೊಠಾರಿ ಅವರೇ, ನಮ್ಮ ಡಿ ಅವರಂಥ ಡಾಕ್ಟರ್ ಅರುಣ್ ಕುಮಾರ್ ಅವರೇ, ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಹಾಲು ಒಕ್ಕೂಟದಲ್ಲಿ ಈ ಸಂಸ್ಥೆಯನ್ನು ಬೆಳೆಸಿದಂಥ ಎಲ್ಲ ಗೌರವ ಉಪಸ್ಥಿತಿ ಇರುವಂಥ ಎಲ್ಲ ಮುಖ್ಯಸ್ಥರಿಗೆ, ಈ ಕಾರ್ಯಕ್ರಮಕ್ಕೆ ಕಳೆ ತಂದು ಕೊಟ್ಟಂಥ ಎಲ್ಲ ನಿರ್ದೇಶಕರಿಗೆ ಕೃತಜ್ಞತೆಯನ್ನು ಸಂದರ್ಭ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಸನ್ಮಾನವನ್ನು ಸ್ವೀಕಾರ ಈಗೂ ಕೂಡ 85 ವರ್ಷಕ್ಕಿಂತ ಹೆಚ್ಚು ಹದಿಹರೆದಂಥ ನಮ್ಮ ಹಿರಿಯರು ಆನಂದರಾಮ್ ಉಡ್ಪಾರ್ ಅವರು, ಅವರೊಂದು ಚಪ್ಪಾಳೆ ತಟ್ಟಬಹುದು ನಾವೆಲ್ಲರೂ ಕೂಡ. ಅದೇ ರೀತಿ ಮಾಜಿ KMF ನಿರ್ದೇಶಕರ ಸೇವೆ ಸಲ್ಲಿಸಿದಂಥ ಸುಬ್ಬಣ್ಣ ಶೆಟ್ಟರ್ ಅವರಿಗೆ, ಗೌರವಾನ್ವಿತ ಸಂಜೀವ್ ಶೆಟ್ಟರ್ ಅವರಿಗೆ, ಡಾಕ್ಟರ್ ನಾಗಭೂಷಣ್ ಅವರಿಗೆ, ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ ಅವರಿಗೆ, ಮತ್ತೆ ಬಾಲಚಂದ್ರ ಭಟ್ರ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತೀನಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿದಂಥ ಅನೇಕ ನಾಯಕರುಗಳು ವೇದಿಕೆ ಮುಂಭಾಗದಲ್ಲಿದ್ದಾರೆ. ನಮ್ಮ ಸಂಘಟನೆ ಅಧ್ಯಕ್ಷರು ಅನಿತಾ ಅವರಿದ್ದಾರೆ, ಗೋಪಾಲ್ ಪೂಜಾರಿ ಅವರೇ, ರೋಹಿತ್ ಶೆಟ್ಟಿ ಅವರೇ, ಗ್ರಾಮ ಸಮಿತಿಯ ಅಧ್ಯಕ್ಷರಂತ ಮಹೇಶ್ ನಾಯಕ್ ಅವರೇ, ಪ್ರವೀಣ್ ಶೆಟ್ಟಿ ಅವರೇ, ಉಮೇಶ್ ಶೆಟ್ಟಿ ಅವರೇ, ಶರತ್ ಶೆಟ್ಟಿ ಅವರೇ, ಯೋಗೇಂದ್ರ ಶೆಟ್ಟಿ ಅವರೇ, ಕಿನಿ ಅವರೇ, ಬಂದಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ತಾವೆಲ್ಲರೂ ಕೂಡ ನಮ್ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಇವತ್ತು ಹಾಲು ಉತ್ಪಾದಕರ ಸಂಘದ ಸುವರ್ಣ ಮಹೋತ್ಸವ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮನ್ಮನೆಯಿಂದ ಕುಟುಂಬ ಸಮೇತ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ವಾತಂತ್ರ್ಯ ನಂತರ 1975 ನಂತರ ಶುರುವಾದಂಥ ಮತ್ತೆ ಈಗ 2026 ಇಸ್ವಿಗೆ ನಿಮ್ಮೆಲ್ಲರ ಪರಿಶ್ರಮದಿಂದ ಯಶಸ್ವಿ 50 ವರ್ಷಗಳ ಒಂದು ಹೆಜ್ಜೆಯನ್ನು ಈ ಒಂದು ಸಂಸ್ಥೆ ಇವತ್ತು ಹೆಜ್ಜೆ ಇಟ್ಟಿದೆ ಅಂದರೆ ಆಗಿಂದ ಈಗಿನವರೆಗೂ ಕೂಡ ಶ್ರಮಪಟ್ಟಂಥ ನಿರ್ದೇಶಕರಿರ್ಬೋದು, ಸದಸ್ಯರಿರ್ಬೋದು, ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ಬೋದು, ತಮ್ಮದೇ ಆದಂಥ ಒಂದು ಸುದೀರ್ಘವಾದಂಥ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು 50 ವರ್ಷಗಳು ಕಳೆದಿದೆ ಅಂದರೆ ಅದ್ರ ಹಿಂದೆ ನಿಮ್ಮೆಲ್ಲರ ಶ್ರಮ ಇದೆ, ನಂಬಿಕೆ ಇದೆ, ಮತ್ತು ಸಹಕಾರ ಇದೆ, ಮತ್ತು ವಿಶೇಷವಾಗಿ ಸ್ವಚ್ಛವಾದಂಥ ಕೈ. ಯಾಕೆಂದರೆ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಕಳಂಕ ಬಂದರೆ ಆ ಸಂಸ್ಥೆಯೇ ಎಷ್ಟೋ ಉದ್ಘಾಟನೆ ಆಗಿದೆ, ಎಷ್ಟೋ ಮುಚ್ಚೋಗಿದ್ದಾವೆ. ಆದರೆ ಸ್ವಾರ್ಥರಹಿತವಾಗಿ ಈ ಸಂಸ್ಥೆಯನ್ನು ಆಗಿಂದ ಈಗಿನವರು ಕೂಡ ಕಟ್ಟುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಶಾಸಕರಂತ ಗುರುರಾಜ್ ಗಂಟೆಹೊಳೆಯವರು ಲೋಗೋವನ್ನು ಈಗ ತಾನೇ ಲೋಕಾರ್ಪಣೆಯನ್ನು ಮಾಡಿದ್ರು. ಈ ಲೋಗೋ ಹಾಗೆ ಒಂದು ಲೋಗೋ ಅಲ್ಲ, ಇದು ಒಂದು ಸಾರ್ಥಕ ಸಾಧನೆಯ ಒಂದು ಸಂಕೇತವಾಗಿ ಇವತ್ತು ಆ ಲೋಗೋವನ್ನು ಅನಾವರಣಗೊಳಿಸುವಂಥ ಒಂದು ಕೆಲಸ ಇಲ್ಲಿ ಆಗಿದೆ ಅಂಥೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ತಮಗೆಲ್ಲರೂ ಕೂಡ ಗೊತ್ತಿದೆ, ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ರೀತಿಯಂಥ ಹೈನುಗಾರಿಕೆಗೆ ಕೈ ಜೋಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ
ಸನ್ಮಾನಿಸಿದ ಯಡಿಯೂರಪ್ಪನವ್ರನ್ನ ನೆನೆಸ್ಕೊಳ್ಬೇಕಾದ್ರೆ ನನ್ನ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತಾವು ಕಷ್ಟಪಟ್ಟು ಸುಮಾರು ಒಂದು 60-70% ಹೆಚ್ಚು ನಮ್ಮ ಹೆಣ್ಮಕ್ಳು ಈ ಹೈನುಗಾರಿಕೆಯಲ್ಲಿ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಕೂಡ ತಮ್ಮದೇ ಆದಂಥ ಒಂದು ಶ್ರಮವನ್ನು ಹಾಕಿರ್ತೀರಿ. ಹಾಗಾಗಿ ಆ ಹಾಲಿಗೆ ಬರುವಂಥ ಲಾಭದ ಹಣವನ್ನು ಬಿಟ್ಟು ಪ್ರೋತ್ಸಾಹ ಧನವನ್ನು ಕೊಡಬೇಕು ಅಂಥೇಳಿ ಕಾರ್ಯಕ್ರಮಗಳನ್ನು ಜಾರಿ ತಂದಿದ್ದು ನಿಮ್ಮ ರೈತ ನಾಯಕ ನಿಮ್ಮ ಯಡಿಯೂರಪ್ಪನವರು ಅಂಥೇಳಿ ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶುರುವಾದಾಗ 2 ರೂಪಾಯಿ 50 ಪೈಸೆ ಇತ್ತು. ಇವತ್ತು 5 ರೂಪಾಯಿವರೆಗೂ ಕೂಡ 5 ರೂಪಾಯಿ ಆಗಿದೆ, ಹಣ ಬಂದಿದೆ ಅಂತ ಅನ್ಕೊಂಡು ಬರ್ತಾ ಇದೆ. ಒಂದು 5-6 ತಿಂಗಳು ಒಟ್ಟಿಗೆ ಹಾಕ್ತಾರೆ. ಏಪ್ರಿಲ್ ಮೇಯಿಂದ ಬರಬೇಕು ಅಂತೇಳಿ ನಮ್ಮ ಒಕ್ಕೂಟದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಒಟ್ಟು 5 ಇರೋದು ನಾಳೆ 6 ಆಗ್ಬೋದು, 6 ಇರೋದು 7 ಆಗ್ಬೋದು ಹೊರತು ಈ ಕಾರ್ಯಕ್ರಮವನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಉದಾಹರಣೆಗೆ ನಮ್ಮ ಅಧ್ಯಕ್ಷರು ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಸಿದ್ದಾಪುರದ ಇವತ್ತಿನ ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದಿನಕ್ಕೆ ಹತ್ತತ್ರ 3,000 ಲೀಟ್ರು ಹಾಲನ್ನು ನೀವು ಕೊಡ್ತಾ ಇದ್ದೀರಿ ಅಂದರೆ 1 ಲೀಟ್ರಿಗೆ 5 ರೂಪಾಯಿ ತಗೊಂಡ್ರು ಕೂಡ 1,500 ರೂಪಾಯಿ ಒಂದಿನಕ್ಕೆ ಆಯಿತು. ತಿಂಗಳಿಗೆ 75,000 ರೂಪಾಯಿ ಪ್ರೋತ್ಸಾಹ ಧನ ಅಂತೇಳಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಮಾಡುವಂಥ ಒಂದು ಕಾರ್ಯ ಇವತ್ತು ಆಗ್ತಾ ಇದೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹಾಲು ಒಕ್ಕೂಟ ಕೇವಲ ಹಾಲು ಶೇಖರಣೆ ಮಾಡೋದಕ್ಕಷ್ಟೇ ಸೀಮಿತ ಆಗಿಲ್ಲ. ನಂದಿನಿ ಬ್ರ್ಯಾಂಡಿಗೆ ಒಂದು ಇವತ್ತೇನಾದರೂ ಒಂದು ಶ್ರೇಷ್ಠತೆ, ಒಂದು ಗುಣಮಟ್ಟ ಇದಕ್ಕೆ ಸಿಕ್ಕಿದೆ ಅಂದರೆ, ರಾಜ್ಯದಲ್ಲಿ ಮಾದರಿ ಆಗಿದೆ ಅಂದರೆ ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ DKMEL ತಂದೆ ಆದಂಥ ಒಂದು ವಿಶೇಷವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರದಿಂದನೂ ಕೂಡ ಇವತ್ತು ಸಾಕಷ್ಟು ಎಲ್ಲ ರೀತಿಯಂಥ ಕೈ ಜೋಡಿಸುವಂಥ ಒಂದು ಪ್ರಯತ್ನಗಳು ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್ NPDD ಅಂಥೇಳಿ ರಾಷ್ಟ್ರೀಯ ಹಾಲಿನ ಅಭಿವೃದ್ಧಿಯ ಒಂದು ಯೋಜನೆಯ ಒಂದು ಕಾರ್ಯಕ್ರಮ. ಈ ಯೋಜನೆಯಲ್ಲಿ ತಮಗೆಲ್ಲರೂ ಕೂಡ ವಿಶೇಷ ಗೊತ್ತಿರಲಿ, ಮೊನ್ನೆನೂ ಕೂಡ ನಮ್ಮ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸಿಗೆ ಪ್ರತಿ ಮಂಗಳವಾರ ನಮ್ಮ ಸಂಸತ್ ಸದಸ್ಯರ ಒಂದು ಸಭೆಯನ್ನು ಗೌರವಂತ ಪ್ರಧಾನಮಂತ್ರಿಗಳೇ ತೆಗೆದುಕೊಳ್ತಾರೆ. ಅಲ್ಲಿ ಈ ಬಾರಿ ಫಿಶಿಂಗ್ ಸಂಬಂಧಪಟ್ಟಂತೆ ಮತ್ತು ಈ ಒಂದು ಡೈರಿಗೆ ಸಂಬಂಧಪಟ್ಟಂಥ ಪ್ರೆಸೆಂಟೇಷನನ್ನು ನಮ್ಮ ಕಾಮರ್ಸ್ ಮಿನಿಸ್ಟ್ರು ಕೂಡ ಆ ಸಂದರ್ಭದಲ್ಲಿ ಕೊಟ್ಟರು. ಯಾವ ರೀತಿಯ ಒಂದು ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಅಂಥೇಳಿ, ಮತ್ತು ಇದಕ್ಕೆ ಇನ್ನೂ ಹೆಚ್ಚು ಒತ್ತನ್ನು ಕೊಡುವಂಥ ದಿಕ್ಕಿನಲ್ಲಿ ನಮ್ಮ ಸರ್ಕಾರಗಳು ಗಮನವನ್ನು ಕೊಡುವಂಥ ದಿಕ್ಕಿನಲ್ಲೂ ಕೂಡ ಅನೇಕ ವಿಚಾರಗಳು ಅಲ್ಲಿ ಚರ್ಚೆ ಆಯಿತು. ಹಾಗಾಗಿ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಷ್ಟೊಂದು ಸಾಧನೆ ಮಾಡಿದಂಥ ನಮ್ಮ ಸಿದ್ದಾಪುರ ಹಾಲು ಒಕ್ಕೂಟ ಈ ಒಂದು ಸಂಸ್ಥೆ ಏನಿದೆ, ಮುಂದಿನ ಒಂದು ಎಕ್ಸ್ಪೆನ್ಷನ್ಗೆ ಕೇಂದ್ರದಿಂದ ನನ್ನ ಕಡೆಯಿಂದ ಏನು ಕೈ ಜೋಡಿಸ್ಬೇಕು, ಮತ್ತು ವಿಶೇಷವಾಗಿ ಈಗ ತಾನೇ ತಾವು ಹೇಳಿದ ಹಾಗೆ ಇಲ್ಲೇನು ಬರುವಂಥ ದಿನದಲ್ಲಿ ಇಲ್ಲಿ ಕ್ಯಾಟಲ್ ಫೀಡ್, ಗೋಡನ್ ಮತ್ತು ಬಲ್ಕ್ ಮಿಲ್ಕ್ ಕೂಲರ್ನ ನಿರ್ಮಾಣ ಮಾಡಬೇಕು ಅಂತ ತಾವೇನು ಹೇಳ್ತಾ ಇದ್ದೀರಿ, ನನ್ನ ಸಂಸತ್ ಸದಸ್ಯರ ಒಂದು ನಿಧಿಯಿಂದ 10 ಲಕ್ಷ ರೂಪಾಯಿಯನ್ನು ಅದಕ್ಕೆ ಜೋಡಿಸುವಂಥ ಒಂದು ಕಾರ್ಯವನ್ನು ಕೂಡ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆಲ್ಲರೂ ಕೂಡ ಗೊತ್ತಿರಲಿ, ವಿಶೇಷವಾಗಿ ರಾಜ್ಯಕ್ಕೆ ನಮ್ಮ ಕೇಂದ್ರದ ರಾಷ್ಟ್ರೀಯ ಹಾಲಿನ ಅಭಿವೃದ್ಧಿಯ ಯೋಜನೆ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು 455 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತೇಳಿ ಇವತ್ತು ನಾನು ನಿಮ್ಮ ಮುಖಾಂತರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮೊನ್ನೆ ಪಾರ್ಲಿಮೆಂಟಲ್ಲೂ ಕೂಡ ನಾನು ಪ್ರಶ್ನೆ ಮಾಡಿದೆ, ಅದರ ಉತ್ತರವನ್ನು ಕೂಡ 3 ಡೇಸ್ ಬ್ಯಾಕ್ ಬಂತು, ಪತ್ರಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮದ ಅಡಿಯಲ್ಲಿ ತಮಗೆಲ್ಲರೂ ಕೂಡ ವಿಶೇಷವಾಗಿ, ಉದಾಹರಣೆಗೆ ನಮ್ಮ ಶಿವಮೊಗ್ಗ ಒಕ್ಕೂಟ, ನಮ್ಮ ಶಿವಮೊಗ್ಗ ಆ ಕಡೆ ಭಾಗದ ಒಕ್ಕೂಟ 479 ಸಂಘಗಳಿದೆ. ನಮ್ಮ DKMEL ಈ ಭಾಗದ ಉಡುಪಿ ಮತ್ತು ನಮ್ಮ ಮಂಗಳೂರಿನ ಈ ದಕ್ಷಿಣ ಭಾಗದ ಒಕ್ಕೂಟ ಒಟ್ಟು 219 ಸಂಘಗಳು ಇಲ್ಲಿ ಈ ಭಾಗದಲ್ಲಿದೆ. ಒಟ್ಟು ರಾಜ್ಯದಲ್ಲಿ 16 ಒಕ್ಕೂಟಗಳಿದೆ ಅಲ್ವಾ? ರಾಜ್ಯದಲ್ಲಿ 16 ಒಕ್ಕೂಟ ಇದೆ. ಸಂಘ 735 ಈ ಭಾಗದಲ್ಲಿ. ಒಟ್ಟು ನಮ್ಮ ರಾಜ್ಯದಲ್ಲಿ 7,300 ಡೈರಿ ಸಹಕಾರ ಸಂಘಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡ್ತಾ ಇದೆ. ಇದಕ್ಕೆ ಬೇಕಾದಂಥ ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಯೂನಿಟ್ AMCU
ಎರಡನೇದು ಎಲೆಕ್ಟ್ರಾನಿಕ್ ಮಿಲ್ಕ್ ಅಡಲ್ಟ್ರೇಷನ್ ಟೆಸ್ಟಿಂಗ್ ಮೆಷಿನ್, ಈ ಸೌಲಭ್ಯವನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ಇದನ್ನು ಜೋಡಿಸುವಂಥ ಕೆಲಸವನ್ನು ಕೂಡ ಆಗ್ತಾ ಇದೆ ಅಂತೇಳಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಸುಮಾರು 100ಕ್ಕೆ 70ರಿಂದ 75% ಹಣವನ್ನು 400 ಕೋಟಿ ಚಿಲ್ಲರೆಯಲ್ಲಿ ಸುಮಾರು 370 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ಇನ್ನೊಂದು 60-70 ಕೋಟಿ ರಾಜ್ಯ ಸರ್ಕಾರ ಕೊಡುತ್ತೆ. ಅಂದರೆ ಈ ರೀತಿ ವಿಶೇಷವಾದಂಥ ಒಂದು ಅನುದಾನವನ್ನು ಕೇಂದ್ರ ರಾಜ್ಯ ಸರ್ಕಾರದ ಸಹಕಾರದಿಂದ ಈ ಕ್ಷೀರ ಕ್ಷೇತ್ರಕ್ಕೆ ಈ ಒಂದು ಹಾಲಿನ ಒಕ್ಕೂಟಗಳಿಗೆ ಹಣವನ್ನು ಕೊಡುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರು ತಪ್ಪು ತಿಳ್ಕೊಂಬೇಡಿ, ಮೊನ್ನೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕಾದಾಗ ಒಬ್ಬ ಮೆಡ್ರಾಸಿನ ಸೈಂಟಿಸ್ಟನ್ನು, ಒಬ್ಬ ಶಿಕ್ಷಣ ಕ್ಷೇತ್ರದ ಸಾಧನೆಯನ್ನು ಮಾಡಿದಂತನ್ನ ಗೋಮೂತ್ರ ಸ್ಪೆಷಲಿಸ್ಟ್ ಅಂತ ಹೇಳಿ ವ್ಯಂಗ್ಯವಾಗಿ ಹೇಳಿದ್ದು ಕೂಡ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಆದರೆ ತಮಗೆಲ್ಲರೂ ಕೂಡ ಗೊತ್ತಿದೆ, ಗೋ ಸೇವೆ, ಗೋವನ್ನು ನಮ್ಮ ಮನೆ ಗೃಹ ಪ್ರವೇಶ ಮಾಡಬೇಕು ಅಂದರೂ ಕೂಡ ಮೊದಲು ನಾವು ಗೋವನ್ನು ತೆಗೆದುಕೊಂಡು ಬರ್ತೀವಿ. ಗೋವಲ್ಲಿ ಸಾವಿರಾರು ದೇವತೆಗಳನ್ನು ನೋಡ್ತೀವಿ. ಹೆತ್ತಂಥ ತಾಯಿ ನಮಗೆ 1 ವರ್ಷನ 2 ವರ್ಷ ಸಾಕಿದ್ರೆ ಜೀವನ ಪೂರ್ತಿ ನಮ್ಮನ್ನು ಸಾಕುವಂಥದ್ದು ಆ ಗೋವು ಅಂತ ಒಂದು ಪೂಜ್ಯ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ. ಆ ಗೋಮೂತ್ರದ ಮುಖಾಂತರ ಯಾರೂ ಬೇಡ, ಗೌರವಂತ ಆಸ್ಕರ್ ಫರ್ನಾಂಡಿಸ್ ನಮ್ಮ ಮಧ್ಯೆ ಇಲ್ಲ, ಒಳ್ಳೆ ಯೋಗಪಟು, ಅವರು ಕೂಡ ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಗೋಮೂತ್ರದಿಂದ ನನ್ನ ಆರೋಗ್ಯ ಸುಧಾರಿಸ್ತು ಅಂತೇಳಿ ಅವರೇ ಹೇಳಿಕೆ ನಾನು ಇವತ್ತು ಕೂಡ ನಾನು ನೋಡಿದ್ದೀನಿ. ಆದರೆ ಇವತ್ತು ಅಷ್ಟು ಹಗುರವಾಗಿ ನಮ್ಮ ಹಿಂದುತ್ವ ಬೇರೆ ಅಲ್ಲ, ಗೋಮಾತೆ ಬೇರೆ ಅಲ್ಲ, ಆ ತಾಯಿಯನ್ನು ಪೂಜೆ ಮಾಡ್ಕೊಂಬರುವಂಥ ಒಂದು ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ. ಹಾಗಾಗಿ ದಯಮಾಡಿ ಯಾವುದೇ ರಾಜಕಾರಣ ವೇದಿಕೆಗಳು ಇದ್ದಾಗ ನಾವು ರಾಜಕೀಯವಾಗಿ ಬೇರೆ ಮಾತಾಡೋಣ, ಆದರೆ ನಮ್ಮ ಹಿಂದೂ ಸಂಸ್ಕೃತಿಗೆ ಕಳಂಕ ಬರುವಂಥ ರೀತಿಯಂಥ ಚರ್ಚೆಗಳಿಗೆ ಅವಕಾಶಗಳು ಕೊಡಬಾರದು ಅಂತವ್ರನ್ನ ಗಮನಿಸುವಂಥ ಕೆಲಸವನ್ನು ಕೂಡ ಸಮಾಜ ಮಾಡುತ್ತೆ ಅಂಥೇಳಿ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಸಿದ್ದಾಪುರ ಕ್ಷೇತ್ರ ಯಾವತ್ತೂ ಕೂಡ ಅತ್ಯಂತ ಪ್ರೀತಿ ಆಶೋಧನೆ ಮಾಡಿದಂಥ ನಮ್ಮ ಈ ಸಿದ್ದಾಪುರ ಜಿಲ್ಲಾ ಪಂಚಾಯತಿ ಅಂದರೂ ಕೂಡ ತಪ್ಪಾಗಲಾರ್ದು. ಇಡೀ ನಿಮ್ಮ ರಾಘಣ್ಣ ಇತ್ತು 4ನೇ ಬಾರಿಗೆ ಯಡಿಯೂರಪ್ಪನವರು ಒಂದ್ಸತಿ MP ಮಾಡಿ 5 ಬಾರಿ ಈ ಕ್ಷೇತ್ರದಲ್ಲಿ ನನಗೇನಾದ್ರು ಆಶೋಧನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ ಅಂದರೆ ಅದು ದೊಡ್ಡ ಒಂದು ಆಶೀರ್ವಾದ ನಮ್ಮ ಸಿದ್ದಾಪುರ ಈ ಕಡೆ ಭಾಗ ಅಂತಲೇ ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ವಿಧಾನಸಭಾ ಕ್ಷೇತ್ರ ಕೊಡುವಂಥ ಲೀಡು ನಮ್ಮ ಸಿದ್ದಾಪುರ ಕ್ಷೇತ್ರದಲ್ಲಿ ತಮ್ಮೆಲ್ಲರ ಆಶೀರ್ವಾದ ತಾವೆಲ್ಲರೂ ಕೂಡ ಮಾಡ್ಕೊತಾ ಬಂದಿದ್ದೀರಿ. ಹಾಗಾಗಿ ಎಷ್ಟೇ ನಾನು ಈ ನಮ್ಮ ಬೈಂದೂರು, ಈ ಕೊಲ್ಲೂರು, ನಮ್ಮ ಕಮಲಶಿಲೆ ಇರ್ಬೋದು, ಆ ತಾಯಿಯ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದ ಒಂದು ಸೇವೆ ಸಲ್ಲಿಸುವಂಥ ಒಂದು ಅವಕಾಶವನ್ನು ತಾವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ಏನೇನು ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಆಗಬೇಕು. ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು, ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಲಿದ್ದಾಗ ಸೌಕೂರು ಸಿದ್ದಾಪುರ ಲಿಫ್ಟ್ ಇರಿಗೇಷನ್ ಎರಡೂ ಕೂಡ ಸ್ಯಾಂಕ್ಷನ್ ಮಾಡಿದ್ರು. ಸೌಕೂರು ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಬರಗಾಲ ಇವತ್ತು ಸೌಕೂರು ಇವತ್ತು ಪಂಪಿಂಗ್ ಆಗ್ತಾ ಇರೋದು ನಾವು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಗೌರವಂತ ಸುಕುಮಾರ್ ಶೆಟ್ಟಿ ಆ ಸಂದರ್ಭದಲ್ಲಿ ಶಾಸಕರಾಗಿ ಅದನ್ನು ಫಾಲೋಅಪ್ ಅನ್ನು ಮಾಡಿದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಸಿದ್ದಾಪುರ ಲಿಫ್ಟ್ ಇರಿಗೇಷನ್ ಎಲ್ಲೋ ತಪ್ಪು ಗ್ರಹಿಕೆಯಿಂದ ಅದು ನಿಲ್ಲಿಸುವಂಥ ಕಾರ್ಯ ಆಗಿದೆ. ವಿಶ್ವಾಸ ಇದೆ ಇನ್ನೊಂದು ವಾರದಲ್ಲಿ ಆ ಕೆಲಸನ ಟೇಕ್ ಆಫ್ ಆಗುತ್ತೆ. 100ಕ್ಕೆ 100 ಮುಂದೆ ಯಾವತ್ತೂ ಕೂಡ ಸಮಸ್ಯೆ ಆಗೋ ರೀತಿಯಲ್ಲಿ ನಾವು ನಮ್ಮ ಶಾಸಕರು ಆ ದಿಕ್ಕಲ್ಲಿ ಗಮನ ಕೊಡ್ತೀನಿ. ಗೌರವಂತ ಮುಖ್ಯಮಂತ್ರಿಗಳು ನಿನ್ನೆ ದೆಹಲಿಯಲ್ಲಿ ಅವರು ನಾವು ಒಂದು 15 ನಿಮಿಷ ಒಟ್ಟಿಗೆ ಕೂರುವಂಥ ಒಂದು ಅವಕಾಶ ಸಿಕ್ಕಾಗೂ ಕೂಡ ಈ ರೀತಿ ಯಾವುದೋ ಸಣ್ಣ ಒಂದು ತಾಂತ್ರಿಕ ಸಮಸ್ಯೆಯಿಂದ ನಿಲ್ಲಿಸುವಂಥ ಕಾರ್ಯ ತಪ್ಪಭಿಪ್ರಾಯದಿಂದ ಆಗಿದೆ. ಹಾಗಾಗಿ ಅಲ್ಲಿ ಗೌರವಂತ ಬೇರೆ ಬೇರೆ ಕೈಗಳ ಒಂದು ಕೈವಾಡದಿಂದ ಅನಿವಾರ್ಯವಾಗಿ ತೊಂದರೆ ಆಗಿತ್ತು. ಅದನ್ನು ಬಗೆಹರಿಸುವಂಥ ಕಾರ್ಯನೂ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈ ಬಾರಿ ನಮ್ಮ ಕೇಂದ್ರದಿಂದ CRF ಫಂಡ್ ಕೊಟ್ಟಾಗ ವಿಶೇಷವಾಗಿ ನಾನು ನಮ್ಮ ಸಿದ್ದಾಪುರ ಈ ಕಡೆ ಭಾಗದಲ್ಲೇ ರಸ್ತೆಗಳಿಗೆ ಹಣವನ್ನು ಕೊಡುವಂಥ ಕೆಲಸ ಸುಮಾರು 50 ಕಿಲೋಮೀಟ್ರಿಗೆ ಹತ್ತತ್ರ 60 ಕೋಟಿ ಅನುದಾನವನ್ನು ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಕೊಡುವಂಥ ಕೆಲಸ. ಅದರಲ್ಲಿ 4-5 ರಸ್ತೆಗಳನ್ನು ನಮ್ಮ ಸಿದ್ದಾಪುರ ಈ ಕಡೆ ಭಾಗದಲ್ಲೇ ಅದನ್ನು ಜೋಡಿಸುವಂಥ ಕೆಲಸ. ಮತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರ ಶಾಸಕರಿಗೆ ಅಂತೇಳಿ 6 ಕೋಟಿ ರೂಪಾಯಿನ CRF ಫಂಡ್ ಕೊಟ್ಟಿದೆ. ಅದರಲ್ಲೂ ಕೂಡ ನಮ್ಮ MLA ಸಾಹೇಬರಿಗೆ ಈ ಭಾಗದಲ್ಲೇ ಪ್ರೀತಿ ಅನ್ನಕ್ಕೆ ಈ ಭಾಗದಲ್ಲೇ 2-3 ರಸ್ತೆಗೆ ಹಣವನ್ನು ಕೊಡುವಂಥ ಕೆಲಸ ನಮ್ಮ ಶಾಸಕರು ಮಾಡಿದ್ದಾರೆ. ಅವರು ಕೂಡ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಬರುವಂಥ ದಿನದಲ್ಲಿ ವಿಶೇಷವಾಗಿ ನಮ್ಮ ಘಾಟು ಹುಲಿಕಲ್ ಘಾಟು
ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಕಿರಣ್ ಕೊಡ್ಗೆ ಅವರು ಅವಾಗ ಫಾಲೋ ಅಪ್ ಮಾಡಿ 10 ಕೋಟಿ ರೂಪಾಯಿನ ಅಲ್ಲಿಯ ಒಂದು ವೈಡ್ನಿಂಗ್ ರಸ್ತೆಯನ್ನು ಮಾಡಲಿಕ್ಕೆ ತಾವು ಮತ್ತು ನಮ್ಮ ಹಾಲಡಿ ಶ್ರೀನಿವಾಸ್ ಶೆಟ್ಟರು ಒಟ್ಟಾಗಿ ಸೇರಿ ನೀವು ಫಾಲೋ ಅಪ್ ಮಾಡಿದ್ದು ಅದು ಆಗಿತ್ತು. ಇನ್ನು ಉಳಿದಂಥ ಪಾಯಿಂಟ್ಗಳು ಏನೇನು ಸಮಸ್ಯೆಗಳಾಗಿತ್ತು ಸ್ವತಃ ಅದು ಮೊನ್ನೆ ರಿಪೇರಿ ಮಾಡೋಂಥ ಕೆಲಸ ಆಗಿದೆ. ಒಂದು ರಾಷ್ಟ್ರೀಯ ಹೆದ್ದಾರಿ ಆದರೆ ಈ ಭಾಗದಲ್ಲಿ ಒಳ್ಳೆಯದು ಅನ್ನೋಂಥ ಚರ್ಚೆನೂ ಕೂಡ ಇದೆ. ನೋಡೋಣ ಬರುವಂಥ ದಿನದಲ್ಲಿ ಈ ಒಂದು ಅಪ್ರೋಚ್ ಕೋಸ್ಟಲ್ ಮತ್ತು ನಮಗೆ ಅನುಕೂಲ ಆಗುತ್ತೆ. ಈಗಾಗಲೇ ಬೈಂದೂರಿಂದ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಿಂದ ನಮ್ಮ ಶಿವಮೊಗ್ಗ ಬರಬೇಕು ಅಂದರೆ, ಸಾಗರಕ್ಕೆ ಬರಬೇಕು ಅಂದರೆ ಸುಮಾರು 128 ಕರ್ವ್ಗಳನ್ನು ಕಮ್ಮಿ ಮಾಡಿ ಬೆಕ್ಕೋಡಿ ಮತ್ತು ಸುತ್ತ ಅಂಥೇಳಿ 2 ಸೇತುವೆಗಳನ್ನು 350 ಕೋಟಿ ಖರ್ಚು ಮಾಡಿ ಶರಾವತಿ ನದಿಗೆ ಕಟ್ಟುವಂಥ ಕೆಲಸನ ಮಾಡೋದ್ರಿಂದ ಸುಮಾರು 1 ಗಂಟೆ ಸಮಯ ಬೈಂದೂರು ಮುಖಾಂತರ ಸಾಗರ ಶಿವಮೊಗ್ಗ ಬರಲಿಕ್ಕೆ ನೇರ ಹೊಸನಗರಕ್ಕೆ ನೀವು ಅಪ್ರೋಚ್ ಆಗ್ಬೋದು. ಆ ರೀತಿಯಂಥ ಕೆಲಸ ಇರ್ಬೋದು. ಮತ್ತು ಸಿಗಂದೂರು ಚೌಡೇಶ್ವರಿಯ ಒಂದು ಸನ್ನಿಧಾನಕ್ಕೋಸ್ಕರ ಅಲ್ಲಿ ಸುಮಾರು 560 ಕೋಟಿ ಖರ್ಚು ಮಾಡಿ ಸೇತುವೆ ಮಾಡುವಂಥ ಕಾರ್ಯ. ಮತ್ತು ಪುಣ್ಯಾತ್ಮ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಆಶೀರ್ವಾದ ಇವತ್ತು ಕೂಡ ನಮ್ಮ ಹೆಣ್ಮಕ್ಳು ಬಾವಿಗೆ ಕೊಡಪಾನ ಇಟ್ಕೊಂಡು ನೀರು ತರುವಂಥ ದುಸ್ಥಿತಿ ಬರಬಾರ್ದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದಮೇಲೆ ಅಂಥೇಳಿ ನಮ್ಮ ಬೈಂದೂರಿನ ಕ್ಷೇತ್ರಕ್ಕಿರ್ಬೋದು, ನಮ್ಮ ಜಿಲ್ಲೆಗಿರ್ಬೋದು, ಇಡೀ ರಾಷ್ಟ್ರದಲ್ಲಿ ಮನೆ ಮನೆಗೆ ಗಂಗೆ ಅಂತೇಳಿ ಹಣವನ್ನು ಕೊಟ್ಟರು. ನಮ್ಮ ಕ್ಷೇತ್ರದಲ್ಲಿ ಸುಮಾರು 650 ಕೋಟಿಯ ಒಂದು ಕಾರ್ಯಕ್ರಮ ಆಗ್ತಿರೋದು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹೆಂಗೋ ಮೋದಿ ಸಾಹೇಬರು ನಲ್ಲಿ ನೀರು ಕೊಟ್ಟರು ಅಂತೇಳಿ ಹಾಲಿಗೆ ನೀರು ಹೆಚ್ಚಿಗೆ ಬೆರೆಸೋಂಥ ಅವಶ್ಯಕತೆ ಇಲ್ಲ. ಗಟ್ಟಿ ಹಾಲನ್ನೇ ನಾವೆಲ್ಲರೂ ಕೂಡ ಕೊಡೋಣ. ರೇಟು ಕೂಡ ಒಳ್ಳೆ ರೇಟು ಸಿಗುತ್ತೆ. ಮತ್ತು ಯಾರು ಕೂಡ ಇಲ್ಲಿ ಹಾಲಿಗೆ ನೀರು ಬೆರೆಸುವಂಥ ಸದಸ್ಯರು ಇಲ್ಲಿ ಯಾರು ಕೂಡ ಇಲ್ಲ. ಹಾಗಾಗಿ ಈ ಸಂಘ ಇವತ್ತು 50 ವರ್ಷದ ಒಂದು ಸಾಧನೆಯನ್ನು ಮಾಡ್ತಾ ಇದೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳ್ತಾ, ಯಾವತ್ತೂ ಕೂಡ ಈ ಸಂಘದ ಒಂದು ಯಶಸ್ವಿಗೆ ನಿಮ್ಮ ರಾಘಣ್ಣ ಆಗಲಿ, ನಿಮ್ಮ ಶಾಸಕರಾಗಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ 5 ಹಸುಗಳ ಒಂದು ದಾನವನ್ನು ಮಾಡುವಂಥ ಒಂದು ಅವಕಾಶವನ್ನು ಕೂಡ ಗೌರವಾನ್ವಿತ ಅಧ್ಯಕ್ಷರು ಕೊಟ್ಟಿದ್ದಕ್ಕೆ ನಮ್ಮ ಕುಟುಂಬಕ್ಕೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸನ್ಮಾನ್ಯ ಸಂಸದರಾದ BY ರಾಘವೇಂದ್ರ ಅವರಿಗೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಸುಕುಮಾರ್ ಶೆಟ್ಟಿಯವರು ಅಗತ್ಯ ನಿರ್ಗಮಿಸಬೇಕಾಗಿರುವುದರಿಂದ ದಯವಿಟ್ಟು 1-2 ಮಾತುಗಳನ್ನು ಶುಭವನ್ನು ಹಾರೈಸಿ ಅವರು ನಿರ್ಗಮಿಸ್ತಾರೆ. ಸುಕುಮಾರ್ ಶೆಟ್ಟಿಯವರು. ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ 50ನೇ ವರ್ಷದ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ನಾಯಕರು ಆಗಿರುವ BY ರಾಘವೇಂದ್ರ ಅವರೇ, ಮಾನ್ಯ ಹಾಲು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗಡೆ ಅವರೇ, ಸಮಾರಂಭದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಕಾಮತ್ರೆ, ಗುರುರಾಜ್ ಗಂಟಿಹೊಳೆಯವರೇ, ಕಿರಣ್ ಕೊಡಗೆಯವರೇ, ವೇದಾಸ್ ಕಾಮತ್ರೆ, ಕೋಟ್ಯಾನ್ ಅವರೇ ಮತ್ತು ವೇದಿಕೆಯ ಮೇಲೆ ಮಂಜಯ್ ಶೆಟ್ರೆ, ಪ್ರಕಾಶ್ ಶೆಟ್ರೆ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ನನ್ನ ಬಂಧುಗಳೇ, ಕುಂದಾಪುರ ತಾಲೂಕಿನಲ್ಲಿ ಒಂದು ವೈವಿಧ್ಯಮಯವಾದಂಥ ಕ್ಷೇತ್ರ ಸಿದ್ದಾಪುರ. ಕುಂದಾಪುರ ತಾಲೂಕು ಒಂದು ಕಡೆಯಲ್ಲಿ ಕರಾವಳಿ ಆದರೆ ಇನ್ನೊಂದು ಕಡೆಯಲ್ಲಿ ಮಲೆನಾಡು. ಈ ಮಲೆನಾಡಿನ ಜನ ಖಂಡಿತವಾದಿಗಳು, ಧರ್ಮನಿಷ್ಠರು, ಪ್ರಾಮಾಣಿಕರು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ಯಾಕಂದರೆ ಈ ಕ್ಷೇತ್ರ ಈಗಾಗಲೇ 3,000 ಚಿಲ್ಲರೆ ಹಾಲನ್ನು ಕೊಡುವಂಥ ಒಂದು ವ್ಯವಸ್ಥೆ ಈ ಪರಿಸರದಲ್ಲಿ ಇದೆ ಅಂತ ಹೇಳಿದರೆ ಎಲ್ಲ ಮಾತೆಯರ ಮನೆಯಲ್ಲಿ 1-2 ದನ ಇದ್ದೇ ಇದೆ. ಇದರಿಂದ ದೈನಂದಿನ ಖರ್ಚಿಗೆ ಈ ಹಣ ಉಪಯೋಗ ಆಗುತ್ತೆ. ಆದ್ದರಿಂದ ಈ ಒಕ್ಕೂಟಕ್ಕೆ ಎಷ್ಟು ಹೇಳಿದರೂ ಕಡಿಮೆ ಅಂತ ಹೇಳಿ, ಮತ್ತು ಈ ಕ್ಷೇತ್ರ ಸಿದ್ದಾಪುರದ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಸಿದ್ದಾಪುರ ಏತ ನೀರಾವರಿ ಆಗಬೇಕಿತ್ತು, ಅದು ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅದಾದರೆ ಭಾಳ ಒಳ್ಳೆಯದು, ಭಾಳಷ್ಟು ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ. ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು. ನಿಜವಾಗಿಯೂ ನಮ್ಮ ಗೋಪಾಲಕೃಷ್ಣ ಕಾಮತ್ರು ಬೇಸರ ಮಾಡ್ತಾರೆ ಮತ್ತು ಸಿದ್ದಾಪುರದ ಜನರಿಗೆ ನಾ ಬರಲಿಲ್ಲ ಅನ್ನುವಂಥ ಒಂದು ಕಪ್ಪು ಚುಕ್ಕೆ ಆಗುತ್ತೆ ಎನ್ನುವ ವಿಷಯದಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನೊಂದು ನಿಮಗೆ ಹೇಳ್ತೇನೆ, ನನ್ನ ಆರಾಧ್ಯ ದೇವತೆ ಆದಿ ಪರಾಶಕ್ತಿ ಮೂಕಾಂಬಿಕೆ ನಿಮಗೆಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಅನುಗ್ರಹ ಮಾಡಲಿ. ಈ ಸಂಘ ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಇದು ಇನ್ನು ಬರುವ ವರ್ಷ
ಇದು 5,000 ಲೀಟರ್ ಹಾಲು ಕೊಡುವಂತಹ ವ್ಯವಸ್ಥೆ ಆಗಲಿ, ಜನರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ ನಾನು ಇಲ್ಲಿಂದ ನಿರ್ಗಮಿಸ್ತೇನೆ. ಧನ್ಯವಾದಗಳು ಸುಕುಮಾರ್ ಶೆಟ್ಟಿ ಅವರಿಗೆ. ಕಾರ್ಯಕ್ರಮದಲ್ಲಿ ಒಕ್ಕೂಟದ ಉಪಾಧ್ಯಕ್ಷರಾದ ಉದಯಸ್ ಕೋಟ್ಯಾನ್ ಅವರು ಮತ್ತು ಒಕ್ಕೂಟದ ನಿರ್ದೇಶಕರಾದ ಸುಧಾಕರ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ಪುಷ್ಪ ನೀಡಿ ಗೌರವಿಸಬೇಕು. ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಸನ್ಮಾನ್ಯ ಒಕ್ಕೂಟದ ಅಧ್ಯಕ್ಷರಾದ ಸನ್ಮಾನ್ಯ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ಶುಭ ಹಾರೈಕೆ ಬೇಗ ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಘಣ್ಣನವರು ಮಾತಾಡಿದ್ದಾರೆ. ಮಾಜಿ ಶಾಸಕರು, ಕ್ಷೇತ್ರದ ಹಿರಿಯರಾದಂಥ ಸುಕುಮಾರ್ ಶೆಟ್ಟರ್ ಸಹಿತ ಮಾತಾಡಿದ್ದಾರೆ. ದಕ್ಕೆರಬೆಳು ಫ್ಯಾಮಿಲಿ ಅಂತಲ್ಲಿ ಹೇಳಿದರೆ ನಮ್ಮ ಎರಡೂ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಫ್ಯಾಮಿಲಿ, ಒಂದು ಸಮಾಜ ಸೇವೆಗೆ ಹೆಸರಾಂತ ಫ್ಯಾಮಿಲಿ. ಸಂಘ ಪರಿವಾರದಲ್ಲಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಎಲ್ಲ ಗಣ್ಯ ವ್ಯವಸ್ಥೆಗಳಲ್ಲಿ ಆ ಕುಟುಂಬದ ಒಂದು ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದು ಭಾರಿ ನೆನಪು ಮಾಡಿಕೊಳ್ಬೇಕಾದಂಥದ್ದು. ಶಾಸಕರು ಅಥವಾ MLA ಅಂತ ಕಂಡದ್ದು ವೇದವ್ಯಾಸಣ್ಣ MLA ಆದಮೇಲೆ. ಆದರೆ ಕಳೆದ 10 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಈ ಕುಟುಂಬ ಯಾವಾಗಲೂ ಮುಂಚೂಣಿಯಲ್ಲಿ ಇದ್ದೇ ಇದೆ. ತಾವು ಕುಟುಂಬ ಯಾವ ಊರಿನಲ್ಲಿದೆ ಆ ಊರಿಗೆ ಏನು ಒಳ್ಳೇದು ಬೇಕನ್ನೋದನ್ನು ಆ ಕುಟುಂಬ ಅವತ್ತೇ ಆಲೋಚನೆ ಮಾಡ್ತಾ ಏನಾದರೂ ಒಂದು ಮಾಡ್ತಾ ಇತ್ತು. ಇಲ್ಲಿಗ ನೆನಪು ಮಾಡ್ತಾ ಇರೋದು ಸೊಸೈಟಿದು ಮಾತ್ರ. 50 ವರ್ಷದ ಹಿಂದೆ ಬಹುಶಃ ಹೆಚ್ಚು ಕಡಿಮೆ ಸಿದ್ದಾಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಇರ್ಬೋದು ಆಗ ಶುರು ಮಾಡುವಾಗ. ಆ ವ್ಯಾಪ್ತಿಯಲ್ಲಿ ಈಗ ಒಂದು ಹೆಚ್ಚು ಕಡಿಮೆ ಒಂದು 30 ಸೊಸೈಟಿಗಳು ಇರ್ಬೋದು. ಅಂಥ ಕ್ಷೇತ್ರ, ಅಂಥ ವ್ಯವಸ್ಥೆಯಲ್ಲಿ ಒಂದು ಹಾಲ್ ಸೊಸೈಟಿಯನ್ನು ಅವತ್ತು ಆರಂಭ ಮಾಡಿ ಒಂದು ಲೀಡರ್ಶಿಪ್ ಕೊಟ್ಟು ಇವತ್ತು ಇಷ್ಟು ದೊಡ್ಡ ಕುಟುಂಬಗಳು, ಇಷ್ಟು ವ್ಯವಸ್ಥೆಗಳು ಬೆಳೆಯುವಂತೆ ಮಾಡಲಿಕ್ಕೆ ಆರಂಭ ಮಾಡಿದ್ದ ಆ ಕುಟುಂಬ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಲ್ಲಿ ನೆನಪು ಮಾಡ್ಕೊಳ್ಬೇಕು. ಅವ್ರು ಇಷ್ಟನ್ನು ಮಾತ್ರ ಮಾಡಿದ್ದಾರೆ ಕೇಳಿದರೆ ಸಿದ್ದಾಪುರ ಭಾಗದವ್ರಿಗೆ ಗೊತ್ತಿದೆ. ಅವತ್ತು ವಿದ್ಯಾಸಂಸ್ಥೆಯನ್ನು ಶುರು ಮಾಡಿದರು, ಬೇರೆ ಬೇರೆ ಸಂಘಟನೆಗಳನ್ನು ಶುರು ಮಾಡಿದರು, ಸಂಘ ಸಂಸ್ಥೆಗಳಿಗೆ ಆಧಾರವಾಗಿದ್ದರು. ತಮ್ಮ ಕಷ್ಟ ಸುಖ 1000 ಇದ್ದರೂ ಸಮಾಜದಲ್ಲಿ ಎಷ್ಟೊತ್ತಿಗೂ ಹಿಂದೆ ಬೀಳ್ತಿರ್ಲಿಲ್ಲ. ಅವರು ಎಲ್ಲದಕ್ಕೂ ಮುಂದೆ ಇದ್ದು ಬಿಡ್ತಿದ್ರು. ಸೊ ಹಾಗಾಗಿ ಹುಡುಗಿಯವರು ಅಂತೇಳಿದ್ರೆ ಅವ್ರ ಆತ್ಮೀಯರು, ಹಲ್ಲಾಡಿ ಅವರವ್ರ ಆತ್ಮೀಯರು, ವೇದವ್ಯಾಸರವ್ರ ಕುಟುಂಬ, ಸುಕುಮಾರ್ ಶೆಟ್ಟರ್ ಅವರ ಆತ್ಮೀಯರು, ಈ ರೀತಿ ದೊಡ್ಡ ಒಂದು ಆತ್ಮೀಯರ ಬಳಗವನ್ನೇ ಇವತ್ತು ಅವರು ಬೆಳೆಸ್ಕೊಂಡಿದ್ದಾರೆ. ಈ ಸಂಸ್ಥೆ ಅನ್ನುವಂಥದ್ದು ಹೇಗೆ ದಕ್ಕೆರಬಾಳು ಇದೆಯೋ ಅದೇ ರೀತಿ ಹಕ್ಕೆರಬಾಳು ಅವರ ಒಬ್ಬರು ಸದಸ್ಯರನ್ನು ತೋರಿಸಿದ್ರು. ಅವತ್ತಿನ ನಂಬರ್ 1, 2, 3 3ನೇ ಸದಸ್ಯರು ಇಲ್ಲಿ ತೋರಿಸಿದ್ರು ಅವರು. ಅದು ಒಂದು ಉದಾಹರಣೆ. ಅವತ್ತಿಂದ ಇವತ್ತಿನವರೆಗೂ ಯಾವ ರೀತಿ ಒಬ್ಬರು ವ್ಯಕ್ತಿಗಳು ಬೆಳೀತಾ ಬಂದರು, ವ್ಯವಸ್ಥೆಗಳು ಬೆಳೀತಾ ಬಂದು ಅಂತೇಳಿ ಈ ಸಂದರ್ಭದಲ್ಲಿ ರಾಘಣ್ಣ ಸಹಿತ ಈ ಸಂಸ್ಥೆಗೆ ಮತ್ತು ಈ ಭಾಗದ ಎಲ್ಲ ಹೆಮ್ಮೆಯ ವಿಷಯಗಳನ್ನು ನೆನಪು ಮಾಡ್ಕೊಳ್ತಾ ನಾವೆಲ್ಲರೂ ಬೆಂಬಲಕ್ಕಿದ್ದೇವೆ ಅಂತ ಹೇಳ್ತಾ, ಬಹುಶಃ ಮಳೆ ಇಲ್ಲ ಅನ್ನುವಂಥ ವಾತಾವರಣದಲ್ಲಿ 50ನೇ ವರ್ಷಾಚರಣೆ ಈ ದಿನದಲ್ಲಿ ಒಂದು ಸ್ವಲ್ಪ ಗೋರ್ ಮಳೆ ಕಾಣ್ತಾ ಉಂಟು ಅನ್ನೋದೊಂದು ಸಂತೋಷವೇ. ಕಾಣದೇ ಇರುವುದೇ ಒಂದು ಹೆದರಿಕೆ ಐದಿತ್ತು. ಹಿಂಗೆ ಮಳೆ ಹೊಡೆದೇ ಇದ್ರೆ ನಮ್ಮ ಕತೆ ಎಂತ ಅನ್ನುವಂಥ ಪರಿಸ್ಥಿತಿ. ರಾಘಣ್ಣನವರು ಇಲ್ಲಿಂದ ನೇರ ಶ್ರೀ ಕನ್ಯಾಡಿ ಶ್ರೀಗಳ ಚಾತುರ್ಮಾಸಕ್ಕೆ ತೆರಳ್ತಾ ಇರೋದ್ರಿಂದ, ಅಲ್ಲಿ ಪೂಜೆಯ ಸಂದರ್ಭ ಆಗಿರೋದ್ರಿಂದ ನಿಮ್ಮೆಲ್ಲರ ಅನುಮತಿಯೊಂದಿಗೆ ನಾವು ತೆರಳ್ತಾ ಇದ್ದೇವೆ. ದಕ್ಕೆರಬಾಳು ಗೋಪಾಲ್ ಕಾಮತ್ರ ಹೇಳಿದರು, ಆರಂಭ ಮಾಡುವಾಗಲೇ ಗೋಪೂಜೆಯಿಂದ ಇವತ್ತು ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ ಅಂತೇಳಿ ಹೇಳಿ ನೀವು ಬೆಳೆಸಿಕೊಟ್ಟ ಶ್ರದ್ಧೆ, ಭಕ್ತಿ, ಪರಂಪರೆಯನ್ನು ಇಡೀ ಕ್ಷೇತ್ರ, ಇಷ್ಟು ದೊಡ್ಡ ಬೆಂಬಲಿಗರು ಇರುವಂಥವರು ಎಲ್ಲರೂ ಸಹಿತ ಆಚರಿಸ್ಕೊಂಡು ಹೋಗ್ತಾರೆ. ಈ ಸಂಸ್ಥೆ ಮತ್ತು ಉತ್ತರೋತ್ತರ ಬೆಳೀಲಿ ಅನ್ನುವಂಥ ಶುಭಾಶಯವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀ ಗುರುರಾಜ್ ಗಂಟಿಹೊಳೆ ಅವರಿಗೆ. ಇದೀಗ ಸುವರ್ಣ ಸಂಚಿಕೆ ಬಿಡುಗಡೆ ಮಾಡಿದ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ರವಿರಾಜ ಹೆಗಡೆ ಅವರು ತಮ್ಮ ಮಾತುಗಳಿಗಾಗಿ ಅನ್ಯ ಕಾರ್ಯ ನಿಮಿತ್ತ ಮಾನ್ಯ ಸಂಸದರು ಹಾಗೂ ಶಾಸಕರು ನಿರ್ಗಮಿಸ್ತಾ ಇದ್ದಾರೆ. ಸನ್ಮಾನ್ಯ ವೇದವ್ಯಾಸ್ ಕಾಮತ್ರವರು ದೂರದ ಮಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕಾಗಿ ಕೋರಿಕೊಳ್ತಾ ಇದ್ದೇವೆ.
ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘ ಸುವರ್ಣ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ನಮ್ಮೆಲ್ಲ ನಾಯಕರು, ಈ ರಾಜ್ಯದ ರೈತರಿಗಾಗಿ ವಿಶೇಷವಾದಂಥ ಕೊಡುಗೆ, ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಬಹಳ ಯಶಸ್ವಿಯಾದಂಥ ಆಡಳಿತವನ್ನು ಕೊಟ್ಟಂಥ ಗೌರವಾನ್ವಿತ ಯಡಿಯೂರಪ್ಪರವರ ಸುಪುತ್ರರಾಗಿ ಈ ಭಾಗದ ಲೋಕಸಭಾ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಗೌರವಾನ್ವಿತ ಬಿ ರಾಘವೇಂದ್ರ ಅವರೇ, ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಗೌರವಾನ್ವಿತ ಸಿದ್ದಾಪುರ ಹಾಲು ಒಕ್ಕೂಟದ ಸಹಕಾರಿ ಸಂಘದ ಅಧ್ಯಕ್ಷರು, ನನ್ನ ಗೌರವಾನ್ವಿತ ಅಣ್ಣನವರು, ಆದರಣೀಯ ಗೋಪಾಲಕೃಷ್ಣ ಕಾಮತ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರು, ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕಾರವನ್ನು ಕೊಡ್ತಾ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇವತ್ತು ಇಡೀ ಸಿದ್ದಾಪುರದ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ಖರ್ಚು ವೆಚ್ಚದ ಜವಾಬ್ದಾರಿ ಕೂಡ ನಾನೇ ಹೇಳ್ತೇನೆ ಸರ್. ಒಟ್ಕಡಂಥ ಆದರಣೀಯ ಆತ್ಮೀಯರಾಗಿರುವಂಥ ಗೌರವಾನ್ವಿತ ರವಿರಾಜ್ ಹೆಗಡೆ ಅವರೇ, ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಿಮಗೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಈ ಭಾಗದ ಜನಪ್ರಿಯ ಶಾಸಕರು, ಆತ್ಮೀಯರು, ಬರಿಗಾಲ ಸಂತರಾಗಿರುವಂಥ ಗೌರವಾನ್ವಿತ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರೇ, ಆತ್ಮೀಯರು, ಕುಂದಾಪುರದ ಶಾಸಕರು, ಸರಳ ಸಜ್ಜನ ರಾಜಕಾರಣ ಮುಖಾಂತರ ಹೆಸರನ್ನು ಪಡ್ಕೊಂಡಂಥ ಗೌರವಾನ್ವಿತ ಕಿರಣ್ ಕುಮಾರ್ ಕೊಡಿಗೆ ಅವರೇ, ಮಾಜಿ ಶಾಸಕರಾಗಿರುವಂಥ ಗೌರವಾನ್ವಿತ BM ಸುಕುಮಾರ್ ಶೆಟ್ಟಿ ಅವರೇ, ಉಪಾಧ್ಯಕ್ಷರು, ಆತ್ಮೀಯರಾಗಿರುವಂಥ ಗೌರವಾನ್ವಿತ ಉದಯ್ ಕೋಟ್ಯಾನ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ನಿರ್ದೇಶಕರಾಗಿರುವಂಥ ಗೌರವಾನ್ವಿತ ಪ್ರಕಾಶ್ ಚಂದ್ ಶೆಟ್ಟಿ ಅವರೇ, ಮಂಜಯ್ ಶೆಟ್ಟಿ ಅವರೇ, ಅದೇ ರೀತಿ ಆದರಣೀಯ ಸುಧಾಕರ್ ಶೆಟ್ಟಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ನಿರ್ದೇಶಕರಾಗಿರುವಂಥ ಶಿವಮೂರ್ತಿ ಅವರೇ, ಅದೇ ರೀತಿ ನಿರ್ದೇಶಕರಾಗಿರುವಂಥ ಮಮತಾರ್ ಶೆಟ್ಟಿ ಅವರೇ, ಉಪಸ್ಥಿರುವಂಥ ಹಿರಿಯರು, ಈ ಒಂದು ಸಂಸ್ಥೆಗೆ ವಿಶೇಷವಾದಂಥ ಸಹಕಾರವನ್ನು ಕೊಟ್ಟಂಥ ವಿಠಲ್ ಶೆಟ್ಟಿ ಶೇಡಿಕೋಡ್ಲು ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರು, ಬಹಳ ವಿಶೇಷವಾದಂಥ ಕೊಡುಗೆಯನ್ನು ಸೇವೆಯನ್ನು ಕೊಡ್ತಿರುವಂಥ ಗೌರವಾನ್ವಿತ ಅರುಣ್ ಕುಮಾರ್ ಶೆಟ್ಟಿ ಅವರೇ, ಅದೇ ರೀತಿ ವ್ಯವಸ್ಥಾಪಕರಾಗಿರುವಂಥ ಡಾಕ್ಟರ್ ರವಿರಾಜ್ ಉಡುಪ ಅವರೇ, ಉಪಸ್ಥಿರುವಂಥ ಗೌರವಾನ್ವಿತ ಉಪಾಧ್ಯಕ್ಷರಾಗಿರುವಂಥ ಭಾಸ್ಕರ್ ಶೆಟ್ರೆ, ಶಂಕರ್ ನಾಯ್ಕ್ ಅವರೇ, ಮಂಜುನಾಥ ಮೊಗವೀರ್ ಅವರೇ, ಡಾಕ್ಟರ್ ಇಂದ್ರಜಿತ್ ಅವರೇ, ರತೇಶ್ ಕೊಟ್ಟಾರಿ ಅವರೇ ಸೇರುವಂಥ ಎಲ್ಲ ಗೌರವಾನ್ವಿತ ಸಿದ್ದಾಪುರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರೇ, ಸಿಬ್ಬಂದಿ ವರ್ಗದವರೇ, ಸರ್ವ ಸದಸ್ಯರೇ, ಸಂಘದ ಹಿತೈಷಿಯರೇ, ಈ ಒಂದು ಸಂಘವನ್ನು ಬೆಳೆಸಿ ಕಟ್ಟಿದಂಥ ಎಲ್ಲ ಮಹಾಪೋಷಕರೇ, ಅದೇ ರೀತಿ ಈ ಊರಿನ ಗ್ರಾಮಸ್ಥರೇ, ಉಪಸ್ಥಿರುವಂಥ ಎಲ್ಲ ಆದರಣೀಯ ಮಾಧ್ಯಮದ ಮಿತ್ರರೇ, ಇವತ್ತು ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘ ಸುವರ್ಣ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ನಾನು ಸಂಘದ ಅಧ್ಯಕ್ಷರಿಗೆ, ಸರ್ವ ಪದಾಧಿಕಾರಿಗಳಿಗೆ, ನಿರ್ದೇಶಕರಿಗೆ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಿರಿಯರು ಬಹಳ ಸುಂದರವಾಗಿ ಹೇಳಿದಂಥ ಒಂದು ವಿಚಾರ ಇದೆ, ಸೋತ್ಸಾಹನಂ ನಾಸ್ತಿ ಅಸಾಧ್ಯಾಂ ನರಣಾಂ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಉತ್ಸಾಹಿ ಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ. ಉತ್ಸಾಹಿ ಶಾಲಿಗಳು ಅಂತ ಹೇಳಿದ್ರೆ ಸರಿಸುಮಾರು 50 ವರ್ಷಗಳ ಹಿಂದೆ ಅವತ್ತಿನ ನಮ್ಮ ಹಿರಿಯರು ಈ ಭಾಗದಲ್ಲಿ ಒಂದು
ವಿಶೇಷವಾದಂಥ ಹಾಲು ಉತ್ಪಾದಕರ ಸಂಘ ನಿರ್ಮಾಣ ಮಾಡಬೇಕು. ಅವತ್ತು ಯಾರೆಲ್ಲ ಅದಕ್ಕೆ ಕೊಡುಗೆಯನ್ನು ಸಹಕಾರವನ್ನು ಕೊಟ್ಟರು, ಪ್ರಾರಂಭದಲ್ಲಿ ನಮ್ಮ ದೊಡ್ಡಪ್ಪ ಅವರು ಶ್ರೀನಿವಾಸ್ ಕಾಮತ್ರವರು ಸ್ಥಾಪಕ ಅಧ್ಯಕ್ಷರಾಗಿ ಅದನ್ನು ಬಹಳ ದೊಡ್ಡ ರೀತಿಯ ಶಕ್ತಿಯುತವಾಗಿ ಬೆಳೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಹಾಗಾಗಿ ಅವತ್ತಿನಿಂದ ಇವತ್ತಿನ ತನಕ ಯಾರೆಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ, ಪ್ರಾರಂಭದ ದಿನಗಳಲ್ಲಿ 3 ಲೀಟರ್ ಇದ್ದಂಥದ್ದು ಇವತ್ತು 3,000 ಲೀಟರ್ ಆಗಿದೆ. ಇನ್ನು ಮುಂದಿನ ಯೋಜನೆ 5,000 ಲೀಟರ್ ಆಗಬೇಕು ಅಂತ ಹೇಳುವಂಥ ಯೋಜನೆ ಚಿಂತನೆ ಇದೆ. ಈ ಎಲ್ಲ ಯೋಜನೆ ಚಿಂತನೆ ಯಶಸ್ವಿ ಆಗಲಿ, ಅನುಷ್ಠಾನ ಆಗಲಿ, ಎಲ್ಲ ಹೈನುಗಾರಿಕೆ ಉದ್ಯಮಕ್ಕೆ ವಿಶೇಷವಾಗಿ ಕೊಡುಗೆಯನ್ನು ಕೊಡುವಂಥ ಒಂದು ಹಾಲು ಉತ್ಪಾದಕರ ಸಂಘ ಆಗಿ ಹೊರಹೊಮ್ಮೆ ಬರಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇನೆ. ಇವತ್ತು ಪ್ರಾರಂಭದಲ್ಲಿ ಹೈನುಗಾರಿಕೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಂದು ವಿಶೇಷವಾಗಿ ಜೀವನವನ್ನು ನಡೆಸ್ಕೊಳ್ಬೇಕು ಅಂತ ಹೇಳುವಂಥ ಚಿಂತನೆಯಿಂದ ಒಳಪಟ್ಟಂಥ ಉದ್ದಿಮೆ. ಈಗ ಗ್ರಾಮಾಂತರ ಭಾಗದಲ್ಲಿ ಹೈನುಗಾರಿಕೆ ಎಲ್ಲೋ ಒಂದು ಕಡೆ ನಡೀತಾ ಇದ್ರೆ ಅದಕ್ಕೆ ಇನ್ನಷ್ಟು ಉತ್ತೇಜನವನ್ನು ಕೊಡಬೇಕು, ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು. ಕೇವಲ ಉತ್ತೇಜನ ಶಕ್ತಿ ಅಂತ ಹೇಳಿದ್ರೆ ಹಾಲು ಹೆಚ್ಚಿನ ರೀತಿಯಲ್ಲಿ ಹಾಲು ಉತ್ಪಾದಕರ ಸಂಘಕ್ಕೆ ಬರುವಂಥ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಇವತ್ತು 50 ವರ್ಷದ ಈ ನೆನಪಿಗಾಗಿ 50 ಆಕಳನ್ನು ಕೊಟ್ಟು ಆ ಆಕಳ ಮುಖಾಂತರ ಇನ್ನಷ್ಟು ನಮ್ಮ ಸಂಸ್ಥೆಯನ್ನು ಶಕ್ತಿಯುತವಾಗಿ ಬೆಳೆಸುವಂಥ ಕೆಲಸ ಕಾರ್ಯಗಳು ಇವತ್ತು ತಾವು ಮಾಡ್ತಾ ಇದ್ದೀರಿ. ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ಉತ್ತೇಜನ, ಇದೊಂದು ಪ್ರೇರಣಾದಾಯಕವಾದಂಥ ಸಂಗತಿ. ನಾವು ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ ರವಿರಾಜ ಹೆಗಡೆಯವರು ನಾವು ನಗರ ಭಾಗದಲ್ಲಿ ಇದ್ದದ್ದು. ಅವರೀಗ ನಾನು ಈ ಭಾಗದಲ್ಲಿ ಹುಟ್ಟಿ 1ನೇ ಕ್ಲಾಸ್ ತನಕ ಇಲ್ಲೇ 8 ಶಾಲೆಯಲ್ಲಿ ಓದಿದವ. ಹಾಗಾಗಿ ನನಗೆ ಹೊಯ್ಕೆ ಬರ್ಕ ಎಲ್ಲ ಭಾಷೆ ನನಗೆ ಭಾರಿ ಒಳ್ಳೆದಾಗಿ ಬರುತ್ತೆ. ಆದರೂ ಅದರ ನಂತರ ಮಂಗಳೂರಿಗೆ ಹೋಗಿ ಬೇರೆ ಬೇರೆ ರೀತಿಯಲ್ಲಾಗಿ ಇವತ್ತು ಸ್ಥಾನದಲ್ಲಿ ಬಂದು ಕೂತ್ಕೊಂಡಿದೆ. ಆದ್ರೆ ಒಂದು ಮಾತು ಹೇಳ್ತೇನೆ, ನಮ್ಗೆ ಹಾಲು ಕುಡುಕು ಗೊತ್ತಿತ್ತು ಬಿಟ್ರೆ ಹಾಲನ್ನು ಹೈನುಗಾರಿಕೆ ಮಾಡಿ ಬೆಳೆಸು ಗೊತ್ತಿಲ್ಲ ನಮಗೆ. ಇದ್ದದ್ದು ಸತ್ಯ, ಅದನ್ನ ಒಪ್ಕೊಳ್ಳಕ್ಕೆ ನಿಮ್ಮ ಇಡೀ ಹಾಲು ಉತ್ಪಾದಕರು ನಿಮ್ಮ KMFನ ಅತ್ಯಧಿಕವಾಗಿ ನಿಮ್ಮ ಗ್ರಾಹಕರು ಎಲ್ಲಿರುವುದು ಅಂತ ಹೇಳಿದ್ರೆ ನಗರ ಭಾಗದಲ್ಲಿ ಇರುವರು. ಹಳ್ಳಿಯ ಗ್ರಾಮಾಂತರ ಭಾಗದವರು ಬಹಳ ಕಷ್ಟಪಟ್ಟು ಬಹಳ ಶಕ್ತಿಯುತವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಮಹಿಳೆಯರು ದಿನನಿತ್ಯ ಕಷ್ಟವನ್ನು ಪಡ್ತಾ ಹಾಲನ್ನು ಉತ್ಪಾದಿಸಿದರೆ ಅದನ್ನು ನಗರ ಭಾಗದ ನಾವು ಬಹಳ ಒಳ್ಳೆಯ ರೀತಿಯಲ್ಲಿ ಕುಡಿದುಕೊಂಡು ಬೆಳೆದುಕೊಂಡು ರಾಘವೇಂದ್ರ ಹೇಳಿದ ಹಾಗೆ ಸಂಸದ ಹೇಳಿದ ಹಾಗೆ ಸ್ವಲ್ಪ ಒಂದು ಶಕ್ತಿಯುತವಾಗಿ ದಪ್ಪವಾಗಿ ಬೆಳೀತಾ ಇರ್ತೀವಿ. ಹಾಗಾಗಿ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಗ್ರಾಮೀಣ ಭಾಗದಿಂದ ಆ ಮಹಿಳೆಯರು ಸ್ವಾವಲಂಬಿ ಆಗಬೇಕು, ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು, ತಮ್ಮ ಜೀವನವನ್ನು ತಾವು ಸಾಗಿಸಬೇಕು ಅಂತ ಹೇಳುವಂಥ ಚಿಂತನೆ ಪ್ರಕಾರ ಮಾಡಿದಂಥ ಈ ಒಂದು ಸಹಕಾರಿ ಕ್ಷೇತ್ರದ ವ್ಯವಸ್ಥೆ ನನಗೆ ಇವತ್ತು ಬಹಳ ಖುಷಿ ಇದೆ. ಗೋಪಾಲಕೃಷ್ಣ ಕಾಮತ್ರೆ ಇವತ್ತು ಕರಾವಳಿಯ ತುಳುನಾಡಿನ ಈ ಕರಾವಳಿ ಭಾಗದಲ್ಲಿ ಹುಟ್ಟಿದಂಥ ಎಲ್ಲ ಸಹಕಾರಿ ಕ್ಷೇತ್ರಗಳ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಅದು ನನ್ನ ಕ್ಷೇತ್ರದಲ್ಲಿದೆ. ಇವತ್ತು KMFನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ನನ್ನ ಕ್ಷೇತ್ರದಲ್ಲಿದೆ. ಕ್ಯಾಂಪ್ಕೋದ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ನನ್ನ ಕ್ಷೇತ್ರದಲ್ಲಿದೆ. SCDCC ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ನನ್ನ ಕ್ಷೇತ್ರದಲ್ಲಿದೆ. ಹಾಗಾಗಿ ಈ ಎಲ್ಲ ಸಹಕಾರಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಆರ್ಥಿಕ ಶಕ್ತಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ನನ್ನ ಕ್ಷೇತ್ರ ಕೂಡ ಬಹಳ ದೊಡ್ಡ ರೀತಿಯ ಕೊಡುಗೆ ಕೊಡ್ತಾ ಇದೆ. ಆದರೆ ಕೇವಲ ನಗರ ಭಾಗದಲ್ಲಿ ಉಪಯೋಗ ಮಾಡಿಕೊಳ್ತೇವೆ ಅಂತ ಹೇಳಿ ಆದರೆ ಆ ಸಂಸ್ಥೆ ಆ ವ್ಯವಸ್ಥೆ ಬೆಳೆಯಲ್ಲ. ಇವತ್ತಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ 15-20 ವರ್ಷದ ಯುವಕರು ನಗರ ಭಾಗದಲ್ಲಿ ನಾವು ಅವ್ರದ್ದು ಕೇಳಿದ್ರೆ ಹಾಲು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಂದಿನಿಯಿಂದ ಬರುತ್ತೆ ಅಂತ ಹೇಳಿದ್ರೆ ದನದ ಮುಖಾಂತರ ಬರುತ್ತೆ ಅಂತ ಹೇಳುವಂಥ ಮಾಹಿತಿ ಕೊಡುತ್ತಿರುವಂಥ ಯುವ ಸಮುದಾಯಗಳು ಕೂಡ ನಾವು ಕಾಣ್ತಾ ಇದ್ದೇವೆ. ಅಕ್ಕಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ರೇಷನ್ ಅಂಗಡಿಯಿಂದ ಬರುತ್ತೆ, ರೈತರು ಬೆಳೆಸ್ತಾರೆ ಅಂತ ಹೇಳುವಂಥದ್ದು ಕೂಡ ಗೊತ್ತಿಲ್ಲದಂಥ ಮಾನಸಿಕತೆಯಲ್ಲಿ ನಗರದ ದೊಡ್ಡ ದೊಡ್ಡ ಪೇಟೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲದಲ್ಲಿ ಕಂಡಂಥ ವಿಚಾರಗಳು ಸತ್ಯ, ಅದು ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿಯ ಇನ್ಫ್ಲುಯೆನ್ಸ್ ಬೀಳುತ್ತೆ ಅಂತ ಹೇಳುವಂಥದ್ದನ್ನ ಅರಿತುಕೊಳ್ಳದೆ ದಿನವನ್ನು ನಡೆಸಿಕೊಳ್ಳುವಂಥ ಯುವ ಸಮುದಾಯದ ಮಧ್ಯದಲ್ಲಿ ಬಹಳ ಕಷ್ಟಪಟ್ಟು ತಮ್ಮ ದಿನವನ್ನು ನಡೆಸಿಕೊಳ್ಳುವಂಥ ಮಹಿಳೆಯರು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆ ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಹಾಗಾಗಿ ಅವತ್ತು ಮಾನ್ಯ ಯಡಿಯೂರಪ್ಪರು 2.5-3 ರೂಪಾಯಿ ಕೊಟ್ಟಂಥ ದಿನಗಳನ್ನು ನೆನಪಿಸ್ಕೊಳ್ಬೇಕು. ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವು ಆಕಳನ್ನು ಸಾಕಬೇಕು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ನಾನು ಸಣ್ಣನಿರುವಾಗ ನಮ್ಮ ಮಂಗಳೂರಿನಲ್ಲಿ ನಮ್ಮ ಮನೆಯಲ್ಲಿ 4 ಆಕಳಿದ್ದವು. ಇವತ್ತು ಮಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ
ಆಕಳನ್ನ ಬೇಕು, ಆಕಳು ಬೇಕು, ದನ ಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಒಳ್ಳೆ ಸಮಾರಂಭ ಅಥವಾ ಶ್ರಾದ್ದಕಾಲ ಸಮಾರಂಭ ಇದ್ರೆ ದನವನ್ನ ಹುಡುಕಿಕೊಂಡು ಕಿಲೋಮೀಟರ್ ಗಟ್ಟಲೆ ಓಡಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆಕಳು ಇಲ್ಲದಂತ ಪರಿಸ್ಥಿತಿಯಲ್ಲಿ, ದನ ಇಲ್ಲದಂತ ಪರಿಸ್ಥಿತಿಯಲ್ಲಿ ಹಾಲನ್ನ ನಾವು ಎಲ್ಲಿಂದ ಉತ್ಪಾದನೆ ಮಾಡಬೇಕು? ಇದು ಬಹಳ ಪ್ರಶ್ನಾರ್ಥಕ ಚಿಹ್ನೆವಾಗಿದೆ. ತಾಯಿಯ ಹಾಲ ನಂತರ ನಾವೆಲ್ಲೋ ಒಂದು ಕಡೆ ನಾವು ಯಾವ ಹಾಲನ್ನು ಕುಡಿದು ಬೆಳೆದದ್ದು ಅಂತ ಹೇಳಿದ್ರೆ ಈ ಗೋಮಾತೆಯ ಹಾಲನ್ನು ಕುಡಿದು ಬೆಳೆದು ಇಷ್ಟು ದೊಡ್ಡವರಾಗಿದ್ದೀವಿ ನಾವು. ಹಾಗಿರುವಾಗ ಆ ಗೋಮಾತೆ ಹಾಲನ್ನು ಕುಡಿದು ಬೆಳೆದಾದ ನಂತರ ಆ ಗೋಮಾತೆಯನ್ನ ಉಳಿಸ್ಕೊಳ್ಬೇಕು, ಗೋಮಾತೆಯನ್ನು ರಕ್ಷಿಸಬೇಕು, ಅದಕ್ಕೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಅದನ್ನು ಜವಾಬ್ದಾರಿ ಸ್ಥಾನದಲ್ಲಿ ಅನುಷ್ಠಾನ ಕೂಡ ಮಾಡಬೇಕಾದಂಥ ಜವಾಬ್ದಾರಿ ಇದೆ. ಸಹಜವಾಗಿ ಬಾಯಿ ಮಾತಲ್ಲಿ ನಾವು ಮಾತಾಡುವಾಗ ಅದನ್ನು ಉಳಿಸ್ಕೊಳ್ಬೇಕು, ಬೆಳೆಸಬೇಕು ಅಂತೇಳಿ ಈ ಮೈಕ ಬಿಟ್ಟು ಹೋದ ಕೂಡಲೇ ಅದನ್ನು ಮರೆಯುವಂಥ ಕೆಲಸ ಕಾರ್ಯಗಳಾಗಬಹುದು. ನಮ್ಮ ಸ್ವಾರ್ಥ, ನಮ್ಮ ರಾಜಕಾರಣ, ನಮ್ಮ ವ್ಯವಸ್ಥೆಗೆ ನಾವು ಅದನ್ನು ಬೆಳೆಸಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಮಾತಾಡ್ತಾ ಮುಂದಿನ ದಿನಗಳಲ್ಲಿ ಅದನ್ನು ಮರೆತು ಹೋದ್ರೆ ಕೊನೆಯದಾಗಿ ಸಮಾಜ ಬಹಳ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಳ್ಳುವಂಥದ್ದು, ಬಹಳ ಒಳ್ಳೆ ರೀತಿಯಲ್ಲಿ ಉಳಿಯುವಂಥ ಪರಿಸ್ಥಿತಿ ಬಹಳ ಕಷ್ಟಕರವಾದಂಥ ಸಾಧ್ಯತೆ ಇದೆ. ನಾನೊಂದು ಸಣ್ಣ ನೆನಪನ್ನು ಮಾಡ್ತೇನೆ. ಅವತ್ತು ಆ ಇಂದೋರ್ನಲ್ಲಿ ಬಹಳ ದೊಡ್ಡ ಭೋಪಾಲ್ ಗ್ಯಾಸ್ ದುರಂತ ಆಯಿತು. ಇವತ್ತಿನ ಯುವ ಪೀಳಿಗೆಗಳಿಗೆ ಗೊತ್ತುಂಟೋ ಇಲ್ಲೋ ಗೊತ್ತಿಲ್ಲ. ಭೋಪಾಲ್ನಲ್ಲಿ, ಇಂದೋರ್ನಲ್ಲಿ ಗ್ಯಾಸ್ ದುರಂತ ಆದಾಗ ಎಲ್ಲ ಮನೆ ನಶಿಸಿ ಹೋದವು. ಎಲ್ಲ ಮನೆ ಹೆಚ್ಚು ಕಮ್ಮಿ ಎಲ್ಲ ಮನೆಗಳು ಅಲ್ಲಿರುವಂಥವರನ್ನು ಕಳ್ಕೊಂಡಿದ್ದೆವು. ಆದರೆ ಉಳ್ಕೊಂಡ ಮನೆ ಯಾವುದು ಅಂತ ಕೇಳಿದ್ರೆ ಆ ಗೋವನ್ನು ಉಪಯೋಗಿಸಿಕೊಂಡು, ಅಲ್ಲಿ ಗೋ ಉತ್ಪನ್ನಗಳನ್ನು ಉಪಯೋಗಿಸಿಕೊಂಡು ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆ ಮಾಡಿದಂಥ ಮನೆಗಳು ಮಾತ್ರ ಅದಕ್ಕೆ ಶಕ್ತಿಯುತವಾಗಿ ಆಂಟಿ ವೈರಸ್ ವ್ಯವಸ್ಥೆಗಳನ್ನು ಉಪಯೋಗಿಸಿಕೊಳ್ಳುವಂಥ ವಾತಾವರಣ ಸೃಷ್ಟಿಯಾಗಿ ಅಲ್ಲಿವರು ಬದುಕೊಂಡ್ರು. ಹಾಗಾಗಿ ಇವತ್ತು ಅದು ಒಂದು ರೀತಿಯ ಅನಿವಾರ್ಯತೆ ಇದೆ. ಒಂದು ಕಾಲಘಟ್ಟ ಇತ್ತು, ನಮಗೆ ಬೇಕು ಅಂತ ಹೇಳಿದ್ರೆ ಬಹಳ ಕಡಿಮೆಯಲ್ಲಿ ಸಿಗ್ತಾ ಇರುವಂಥದ್ದು ಇವತ್ತು ಎಷ್ಟು ಕೊಟ್ಟರು ಸಿಗದಂಥ ಪರಿಸ್ಥಿತಿ ಬಂದಾಗ ಅದರ ವಾತಾವರಣಗಳು, ಅದರ ಸತ್ಯಾಸತ್ಯತೆಗಳು ತಿಳಿಯುವಂಥ ಪರಿಸ್ಥಿತಿಗಳಾಗತ್ತೆ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಹೇಳ್ತೇನೆ, ಇವತ್ತು ಬಹಳ ಅತ್ಯುತ್ತಮವಾಗಿ ನಾನು ನನ್ನ ಕ್ಷೇತ್ರ ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಕಾರ್ಯಕ್ರಮಕ್ಕೆ ಹೋಗೋದು ಕಡಿಮೆ. ಅದರಲ್ಲಿ ಕೂಡ ಮಳೆಗಾಲ ಅಂತ ಹೇಳಿದ್ರೆ ನಾನು ಕ್ಷೇತ್ರ ಬಿಟ್ಟು ಹೋಗೋದೇ ಇಲ್ಲ. ಬೆಂಗಳೂರಿಗೆ ಹೋಗೋದೇ 3-4 ತಿಂಗಳಾಯಿತು. ಯಾಕೆ ಅಂತ ಕೇಳಿದ್ರೆ ಹೋದ್ರೂ ಏನು ಪ್ರಯೋಜನ ಆಗಲ್ಲ, ಅದಕ್ಕಾಗಿ ಹೋಗೋದೇ ಇಲ್ಲ. ಮಂಗಳೂರಿನಲ್ಲೇ ಇರೋದು, ಜನರ ಕಾರ್ಯಕ್ರಮದಲ್ಲೇ. ಆದರೆ ಇದು ನನ್ನ ಹುಟ್ಟೂರು, ಇಲ್ಲಿ ನಾನು ಬೆಳೆದಿದ್ದೇನೆ, ಇಲ್ಲಿ ನಾನು ಸ್ವಲ್ಪ ನನ್ನ ಈ ಜೀವನದ ಕೆಲವಾರು ಸಮಯಗಳನ್ನು ಕಳೆದಿದ್ದೇನೆ ಅಂತ ಹೇಳುವ ಕಾರಣ ಅದು ಕೂಡ ಮೆಲುಕು ಹಾಕುವಂಥ ಅವಕಾಶಗಳನ್ನು ಗೌರವಾನ್ವಿತ ಗೋಪಾಲಕೃಷ್ಣ ಕಾಮತ್ ತಾವು ಕೊಟ್ಟಿದ್ದೀರಿ. ಅದಕ್ಕಾಗಿ ತಮ್ಮ ವಿಶೇಷವಾದಂಥ ಆದೇಶ ಆಜ್ಞೆಯ ಮುಖಾಂತರ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಒಟ್ಟಾರೆ ನಾನು ಇಷ್ಟೇ ಹೇಳ್ತೇನೆ, ನಾವೆಲ್ಲೇ ಇರಿದ್ರು, ನಾವು ಯಾವ ರೀತಿಯಲ್ಲಿ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿಯೇ ಈ ಒಂದು ಹಾಲು ಉತ್ಪಾದಕರ ಸಂಸ್ಥೆ ವ್ಯಕ್ತಿಗಳು ಬದಲಾಗ್ತಾ ಹೋಗ್ಬೋದು, ಅಧ್ಯಕ್ಷರುಗಳು ಬದಲಾಗ್ತಾ ಹೋಗ್ಬೋದು, ನಿರ್ದೇಶಕರ ಮಂಡಳಿಗಳು ಬದಲಾಗ್ತಾ ಹೋಗುವುದಾದ್ರೆ ಈ ಸಂಸ್ಥೆ ಉಳಿಬೇಕು. ಇದು ಉಳಿದ್ರೆ ಮಾತ್ರ ಊರು ಉಳಿಯುತ್ತೆ, ಈ ಊರಿಗೆ ಆರ್ಥಿಕ ಶಕ್ತಿ ಕೊಡುತ್ತೆ ಅಂತ ಹೇಳುವಂಥದ್ದು ದೃಷ್ಟಿಯಲ್ಲಿ, ಇದನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ, ಬೆಳೆಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ನೀವು ನನ್ನ ಹತ್ರ ಕೇಳದಿದ್ರು ಕೂಡ 5 ಜನದ ವ್ಯವಸ್ಥೆಗಳಿಗೆ ಆ ಕಡೆಗೆ ನಾನು ಕೂಡ ನನ್ನ ಸಹಕಾರವನ್ನು, ನನ್ನ ವೈಯಕ್ತಿಕ ಅಲ್ಲ ಅದರ ಹಣವನ್ನು ಜೋಡಿಸ್ಕೊಡ್ತೇನೆ. ವೇದವ್ಯಾಸ ಕಾಮತ್ರಿಗೆ ವೈಯಕ್ತಿಕ ಕೊಡುವಷ್ಟು ಮಟ್ಟಿಗೆ ಸ್ವಲ್ಪ ಶಕ್ತಿ ಕಡಿಮೆ ಆಗಿದೆ. ಆದರೂ 5 ಹಣಕ್ಕೆ 50,000 ರೂಪಾಯಿ ಅಲ್ಲ, ಅಷ್ಟನ್ನು ನಾನು ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡಿ ನನ್ನ ಹುಟ್ಟೂರಿನ ನೆನಪಿಗಾಗಿ, ನನ್ನ ಹುಟ್ಟೂರಿನ ಹಾಲು ಉತ್ಪಾದಕರ ಸಂಘ, ಅದರಲ್ಲಿ ನಮ್ಮ ಅಣ್ಣ ಅವರು ಅದಕ್ಕೊಂದು ಅಧ್ಯಕ್ಷರು ಅಂತೇಳೋ ದೃಷ್ಟಿಯಲ್ಲಿ ನಾನು ಅದನ್ನು ಮಾಡಿಸ್ಕೊಡುವಂಥ ಕೆಲಸ ಕಾರ್ಯಗಳು ಮಾಡ್ತೇನೆ ಅಂತೇಳುವಂಥ ಮಾತನ್ನು ಕೂಡ ಇವತ್ತು ಉಲ್ಲೇಖ ಮಾಡ್ತಾ, ನಾನು ಎಲ್ಲೇ ಇದ್ರು ಎಂದೇ ಇದ್ರು ವರ್ಷಕ್ಕೆ 1-2 ಸಲ, ಜಗತ್ತಿನ ಯಾವ ಸಂದರ್ಭದಲ್ಲಿದ್ದರೂ ಎಲ್ಲಿದ್ದರೂ ಕೂಡ ವರ್ಷಕ್ಕೆ 2 ಸಲ ಇಲ್ಲಿ ಬಂದೇ ಬರ್ತೇನೆ. ಒಂದು ನಾಗರ ಪಂಚಮಿಗೆ ಹೊತ್ತು ಒಂದು ಪ್ರಥಮ ದಿನ ನನ್ನ ಕ್ಷೇತ್ರದಲ್ಲೇ 83 ಗಣಪತಿ ಇರ್ತಾರೆ. ಆದರೆ ಪ್ರಥಮ ದಿವಸ ಬೆಳಿಗ್ಗೆ ಬಂದು ಸಾಯಂಕಾಲ ತನಕ ಇಲ್ಲಿದ್ದು ಆ ಗಣಪತಿ, ನಮ್ಮ ಮನೆಯಲ್ಲಿ ಇಡುವಂಥ ಗಣಪತಿ 2 ಕಾರ್ಯಕ್ರಮಕ್ಕೆ ನಾನು ಬಂದೇ ಬರ್ತೇನೆ. ದೇಶ ವಿದೇಶದಲ್ಲಿ ಎಲ್ಲಿದ್ರೂ ಕೂಡ ಬರ್ತೇನೆ. ಯಾಕಂತ ಹೇಳಿದ್ರೆ ನನ್ನ ನಾಗ ಮತ್ತು ನನ್ನ ಗಣಪತಿ ನನಗೆ ಆಶೀರ್ವಾದ ಕೊಟ್ಟರೆ ನಮ್ಮ ಬದುಕು ಸಾರ್ಥಕ. ಅದಕ್ಕಾಗಿ ನಾನು ಬರಬೇಕಾದಂಥ ಜವಾಬ್ದಾರಿಯ ಸಂದರ್ಭದಲ್ಲಿ ಇದು ನಮ್ಮ ಊರು, ನಮ್ಮ ಸೊಸೈಟಿ ಅಂತೇಳುವಂಥ ಭಾವನೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸುವಂಥ ಅವಕಾಶಗಳಾಗಿದೆ. ಹಾಗಾಗಿ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಯಶಸ್ವಿ ಆಗಲಿ. ಒಟ್ಟಾರೆ ಈ ಸಂಸ್ಥೆ ಬಹಳ ದೊಡ್ಡ ರೀತಿಯಲ್ಲಿ ಮಹಿಳೆಯರು, ಎಲ್ಲ ಈ ಭಾಗದ ನಿವಾಸಿಗಳು, ಎಲ್ಲ ರಾಜಕೀಯ ಎಲ್ಲ ವ್ಯವಸ್ಥೆಗಳು ಬಿಟ್ಟು ನಾವೆಲ್ಲರೂ ಒಂದು ಅಂತೇಳುವಂಥ ಭಾವನೆಯೊಂದಿಗೆ ಇದನ್ನು ಬೆಳೆಸುವಂಥ ಕೆಲಸ ಕಾರ್ಯಗಳಾಗಲಿ. ಒಟ್ಟಾರೆ ಇವತ್ತು ಈ ಸಂಸ್ಥೆ ಬೆಳಗಲಿ ಅಂತೇಳುವಂಥ ಮಾತನ್ನು ಹೇಳ್ತಾ ಗೋಪಾಲಯ್ಯ ಒಂದು ಮಾತು ಹೇಳ್ತೆ, ಈ ರಾಜಕಾರಣಿಗಳು ಯಾವತ್ತೂ ತಪ್ಪು ಮಾಡ್ತಾ ಇರ್ತಾರೆ. ಅವ್ರು ತಪ್ಪು ಮಾಡೋದು ಬೇಕಂತಲೇ ಅಲ್ಲ, ನನಗೆ ಪಾಪ ಕಿರಣಯ್ಯ ಕೂಕೊಂಡಿರಿ. ಆದರೆ ಈ ರಾಜಕಾರಣಿಗಳು ತಪ್ಪು ಮಾಡ್ತಾ ಇರ್ತಾರೆ.
ಅವರು 3 ತಪ್ಪು ಮಾಡ್ತಾರೆ. ಎಂತ 3 ತಪ್ಪು ಅಂತ ಕಂಡ್ರೆ, ಒಂದು ಕಾರ್ಯಕ್ರಮಕ್ಕೆ ತಡವಾಯಿ ಬತ್ರೆ, ಹೌದಾ? ಅವ್ರ ಕಾರ್ಯಕ್ರಮಕ್ಕೆ ತಡವಾಯಿ ಬತ್ರೆ, ನೀವು ನಮ್ಮವರ ಪಾಪ ನಾವು ಓಟ್ ಕೊಟ್ಟಿತ್ತ ಅಂತ ಹೇಳಿ ನೀವು ಅವ್ರಿಗೆ ವೇದಿಕೆ ಕೂತ್ಕೊಳ್ತವ್ರಿಗೆ ಸನ್ಮಾನ ಮಾಡ್ತೀರಿ, ಅವ್ರಿಗೆ ಗೌರವ ಕೊಡ್ತೀರಿ, ಅವರಿಗೆ ಕ್ಷಮೆನೂ ಕೊಡ್ತೀರಿ. ಆ ಒಂದು ತಪ್ಪಂತೂ ನಾವು ಮಾಡಿದ್ವಿ. 2ನೇ ತಪ್ಪು ಎಂತ ಕೇಂದ್ರೆ, ಈ ರಾಜಕಾರಣಿಗಳ ಮೈಕ್ ಸಿಕ್ಕರೆ ಸುಲಭದಲ್ಲಿ ಬಿಡುವುದಿಲ್ಲ, ಮಾತಾಡ್ತಾ ಹೋಗ್ತಾರೆ. ಇನ್ನೊಬ್ರು ಮಾತಾಡೋಕ್ಕಿದ್ರು ಅಂತೇಳಿ ನೆನಪಾಗ್ತಿಲ್ಲ, ಮಾತಾಡ್ತಾ ಹೋದ್. ಹಾಗಾಗಿ ಇದು ನಾನು ಮಾತಾಡ್ತಾ ಇದ್ದೆ, ಅದು ನೀವು ಕ್ಷಮೆ ಕೊಟ್ಟಿರಿ ಅಂತ ನಾನು ನೆನ್ಸ್ಕೊಂತೆ. 3ನೇ ತಪ್ಪು ಏನಂತ ಕೇಂದ್ರೆ, ಈ ಮೈಕ್ ಬಿಟ್ಟು ಕೊಡ್ಲಿ ಮೆಲ್ಲ ಈಚಿಂದ ನಾವು ಹೊತ್ತ ಇನ್ನಲ್ಲೂ ಹೋಗಿ ಕೂತ್ಕೊಂತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ, ಇನ್ನಲ್ಲೂ ಹೋಗಿ ಕೂತ್ಕೊಂತಿಲ್ಲ. ಹೀಗೆ ಮುಂದೆ ಒಪ್ಪಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲ ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಹಿರಿಯರ ಹತ್ರ, ಇಲ್ಲಿ ಕೂತ್ಕೊಂಡದ್ದು ಎಲ್ಲ ಗೌರವಾನ್ವಿತ ಬಂಧುಗಳ ಹತ್ರ ಕ್ಷಮೆ ಅನ್ಕೆಂತೆ ಸ್ವಲ್ಪ ನಾನು ಇಲ್ಲಿಂದ ಮಂಗಳೂರು ಭಾಗಕ್ಕೆ ಹೋಗಕ್ಕೆ ಅನುಮತಿ ಕೊಡಿ, ಅವಕಾಶ ಮಾಡಿಕೊಡಿ ಅಂತೇಳಿ ನಿಮ್ಮ ಕೈ ಜೋಡಿಸಿ ತಲೆಬಾಗಿಸಿ ಕೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು ವೇದವ್ಯಾಸ್ ಕಾಮತ್ ಅವರಿಗೆ. ಇದೀಗ ಕುಂದಾಪುರದ ಜನಪ್ರಿಯ ಶಾಸಕರು ಶ್ರೀ ಕಿರಣ್ ಕುಮಾರ್ ಕೊಡ್ಗಿಯವರು ತಮ್ಮ ಅನಿಸಿಕೆಗಳಿಗಾಗಿ. ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ಸುವರ್ಣ ಮಹೋತ್ಸವದ ಈ ಸಂಭ್ರಮದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಿರ್ಗಮಿಸಿರುವ ನಮ್ಮ ಗೌರವಾನ್ವಿತ ಸಂಸದರಾದ BY ರಾಘವೇಂದ್ರ ಅವರೇ, ಈ ಸಮಾರಂಭದ ಅಧ್ಯಕ್ಷರಾದ ಈ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಿತ್ರರೂ ಆದ ಗೋಪಾಲಕೃಷ್ಣ ಕಾಮತ್ರೆ, ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿರುವ ಆತ್ಮೀಯರಾದ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗಡೆ ಅವರೇ, ಉಪಾಧ್ಯಕ್ಷರಾದ ಉದಯಸ್ ಕೋಟಹನ್ರೆ, ಈಗಾಗಲೇ ಸಭೆಯಿಂದ ನಿರ್ಗಮಿಸಿರುವ ಬೈಂದೂರು ಕ್ಷೇತ್ರ ಶಾಸಕರಾದ ಗುರುರಾಜ್ ಗಂಟಿಹೊಳಿಯವರೇ ಹಾಗೂ ಮಂಗಳೂರಿನ ಶಾಸಕರಾದ ವೇದವ್ಯಾಸ್ ಕಾಮತ್ರೆ, ಈ ಒಕ್ಕೂಟದ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ನಿರ್ದೇಶಕರಾದ ಪ್ರಕಾಶ್ ಚಂದ್ರ ಶೆಟ್ರೆ, ಮಂಜಯ್ ಶೆಟ್ರೆ, ಸುಧಾಕರ್ ಶೆಟ್ರೆ, ಶಿವಮೂರ್ತಿಯವರೇ, ಶ್ರೀಮತಿ ಮಮತಾ ಆರ್ ಶೆಟ್ಟಿಯವರೇ, ಒಕ್ಕೂಟದ ಎಲ್ಲ ಅಧಿಕಾರಿಗಳೇ, ನೆರೆದಿರ್ತಕ್ಕಂಥ ಎಲ್ಲ ಈ ಸಿದ್ದಾಪುರ ಹಾಲು ಒಕ್ಕೂಟದ ಸಂಘದ ಗೌರವಾನ್ವಿತ ನಿರ್ದೇಶಕರುಗಳೇ, ಎಲ್ಲ ಸದಸ್ಯರೇ, ಈ ಭಾಗದ ಎಲ್ಲ ತಾಯಂದಿರೇ, ಎಲ್ಲ ಬಂಧುಗಳೇ, ಒಂದು ಸಹಕಾರಿ ಸಂಘ ಹಾಲು ಒಕ್ಕೂಟ ಅದು 50 ವರ್ಷ ಪೂರೈಸುವುದು ಸಣ್ಣ ವಿಷಯವೇನಲ್ಲ. ನಿರಂತರವಾಗಿ ಒಂದು ಒಕ್ಕೂಟ ಸ್ಥಳೀಯ ಜನರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಅದರಿಂದ ಹಾಲನ್ನು ಶೇಖರಣೆ ಮಾಡಿ ಇವತ್ತು ಸಿದ್ದಾಪುರ ಸಹಕಾರಿ ಸಂಘ ಇವರು ಒಕ್ಕೂಟದವರು 3,000 ಲೀಟ್ರ್ ಹಾಲನ್ನು ಶೇಖರಣೆ ಮಾಡಿ ಒಕ್ಕೂಟಕ್ಕೆ ಕಳಿಸ್ತಾ ಇದ್ದಾರೆ. ಇವತ್ತು ಮನೆಯಲ್ಲಿ ಹಾಲನ್ನು ದನವನ್ನು ಸಾಕುವುದು, ಹಾಲನ್ನು ಕರೆಯುವುದು, ಡೈರಿ ಕೊಡುವುದು, ಇದೆಲ್ಲ ನಿಜವಾಗಿ ಲೆಕ್ಕಾಚಾರ ಹಾಕಿದರೆ
ವ್ಯವಹಾರದ ಪ್ರಕಾರ ಲಾಭ ನಷ್ಟ, ಈ ವ್ಯಾಪಾರ ಅಂತ ಹೇಳಿದರೆ ಒಂದು ಸಾಮಾನು ತರುವಂಥದ್ದು, ಅದನ್ನು ಮಾರೋದು, ಅದರಲ್ಲಿ ಎಷ್ಟು ಉಳಿತಾಯ ಅಂತೇಳಿ ನೋಡಬೇಕು. ನಿಜವಾದ ಉಳಿತಾಯ ಲಾಭ ಹಾಕಿದರೆ ಹಾಲು ಡೈರಿ ಹಾಲನ್ನು ಮಾರೋದು ಕಷ್ಟ. ಯಾರು ಸ್ವತಃ ಇವತ್ತು ರೈತರು ಒಂದು ದನ, ಎರಡು ದನ, ಮೂರು ದನ ಅವರು ಸಾಕ್ತಾರೆ, ಅದರಲ್ಲೂ ನಮ್ಮ ತಾಯಂದಿರು, ಗಂಡಸರು ಏನಿಲ್ಲ, ಹಾಲು ದುಡ್ಡು ತಗೊಂಡು ಹೋಗೋದು ಮಾತ್ರ ಡೈರಿಗೆ ಹೋಗಿ. ಹಾಲನ್ನು, ದನವನ್ನು ಸಾಕಿ, ದನವನ್ನು ಬೆಳೆಸಿ, ಹಾಲನ್ನು ಕರೆದು ಹಾಲು ಡೈರಿಗೆ ಕೊಡುವುದು ನಾವು ಇವತ್ತು ಹೆಚ್ಚಿನ ತಾಯಂದಿರು ಡೈರಿಗೆ ಕೊಡುವಂಥದ್ದನ್ನು ನೋಡ್ತೇವೆ. ತಿಂಗಳಿಗೆ ಅಥವಾ ಹಣ ತೆಗೆದುಕೊಂಡು ಬರಲಿಕ್ಕೆ ಗಂಡಸರಿದ್ದಾರೆ ಮನೆಯಲ್ಲಿ. ಆದ್ದರಿಂದ ಇವತ್ತು ಲಾಭದಾಯಕ ಆಗಬೇಕಾದರೆ ಸ್ವೋದ್ಯೋಗವೇ ಆಗಿ ಮಾಡಬೇಕು. ಮತ್ತು ಇವತ್ತು ಡೈರಿಯ ಅಥವಾ ಗೋವಿನ ಎಲ್ಲ ಉಪ ಉತ್ಪನ್ನಗಳನ್ನು ಸರಿಯಾಗಿ ಉಪಯೋಗಿಸಿದ್ರೆ ಮಾತ್ರ ಇದನ್ನು ಒಂದು ಲಾಭದಾಯಕ ಉದ್ಯಮವನ್ನಾಗಿ ಮಾಡ್ಬೋದು. ಆದರೆ ಇವತ್ತು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದವರು ಇದಕ್ಕೆ ಬೇಕಾದ ಪ್ರೋತ್ಸಾಹವನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ. ನಮ್ಮ ಅಧ್ಯಕ್ಷರು ರವಿರಾಜ ಹೆಗಡೆಯವರು, ಹೀಗಾಗಿ ನನಗೆ ಅವ್ರ ಮೇಲೆ ತುಂಬ ಗೌರವ. ಯಾಕೆ ಕೇಳಿದರೆ, ಅವರು ಇದ್ದಷ್ಟು ದಿನ ಒಂದು ಗೌರವವಾಗಿ ಈ ಒಕ್ಕೂಟವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಹಿಂದೆ 2 ಅವಧಿಯಲ್ಲೂ ಅವರು ಅಧ್ಯಕ್ಷರಾಗಿದ್ದಾರೆ. ಈಗ ಮತ್ತೊಂದು ಅವಧಿಗೂ ಅವರ ನೇತೃತ್ವದಲ್ಲಿ ಎಲ್ಲ ಒಂದು ಬಿಟ್ನ ಎಲ್ಲ ನಿರ್ದೇಶಕರುಗಳ ಸಹಕಾರದಿಂದ, ಈಗ ಲೀಡರ್ ಸರಿ ಇದ್ದರೆ ನಿರ್ದೇಶಕರು ಎಲ್ಲ ಸರಿ ಇರ್ತಾರೆ. ಲೀಡರ್ಸ ಒಳ್ಳೆ ಇರಬೇಕು, ಅವನ ದೃಷ್ಟಿಕೋನ ಒಳ್ಳೆದಿರಬೇಕು, ಉದ್ದೇಶ ಒಳ್ಳೆದಿರಬೇಕು, ಬದ್ಧತೆ ಇರಬೇಕು. ಒಳ್ಳೆಯ ಒಕ್ಕೂಟ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಇವತ್ತು ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ಪ್ರೋತ್ಸಾಹ, ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ರೈತರಿಗೆ ಅಥವಾ ನಮ್ಮ ಸ್ಥಳೀಯ ಹಾಲು ಉತ್ಪಾದಕರ ಸಂಘಗಳಿಗೆ ಒಕ್ಕೂಟ ಕೊಡಬೇಕು ಅಂತೇಳಿ ನಾನು ಅವರ ಹತ್ರ ಒತ್ತಾಯ ಮಾಡ್ತೇನೆ. ಹೀಗೆ ಬೇರೆ ಬೇರೆ, ಈಗ ಒಂದೇ ಸಲ ಎಲ್ಲ ಬದಲಾವಣೆ ಆಗುವುದಿಲ್ಲ. ನಾನು ಕೇಳಿದೆ ಈಗ ಚರ್ಚೆ ಮಾಡುವತ್ತಿಗೆ ಅವ್ರ ಹತ್ರ. ಈಗ ಮೊದಲು ನಾವು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಅಂತ ಹೇಳ್ತೇವೆ. ಆವಾಗ ಪ್ರತಿ ಸಲ ನಾವು ಕೊಟ್ಟರು ಗಂಡು ಕರುಗಳು ಹುಟ್ಟುದು ನಮಗೆ ಮನೆಯಲ್ಲಿ. ಗಂಡು ಕರುಗಳನ್ನು ಯಾರು ಸಾಕು, ಹೆಚ್ಚಿನವರು ಈಗ ಚರ್ಚೆ ಮಾಡ್ಬೋದು, ಯಾರು ಗಂಡು ಕರುಗಳನ್ನು ಸಾಕುವವರು ಕಡಿಮೆ, ಹೆಣ್ಣು ಕರುಗಳಾದರೆ ಸಾಕ್ತಾರೆ. ಈಗ ಹೊಸ ಒಂದು ಆವಿಷ್ಕಾರವಾಗಿ ಎಲ್ಲ ಸೆಮೆನ್ನೂ ನಾವು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಮಾಡಿದರೆ ಹೆಣ್ಣು ಕರುಗಳು ಹುಟ್ಟುತ್ತದೆ ಅಂತೇಳಿ ಕಳೆದ ವರ್ಷ ಒಂದು ಸಭೆ ಹೋದಾಗ ಅಧ್ಯಕ್ಷರು, ಒಕ್ಕೂಟದ ಎಲ್ಲ ಸದಸ್ಯರು ಹೇಳಿದರು. ಆದರೆ ನಾನು ಮೊನ್ನೆ ಬೇರೆ ಕಡೆಯಲ್ಲಿ ಮಾಡುವಾಗ ಇಲ್ಲ, ಗಂಡು ಕರುಗಳು ಹುಟ್ಟಿದ್ದು ಉಂಟು ತುಂಬ ಈಗ ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಆದಾಗಲೂ ಸಹ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಕೇಳಿದೆ ಏನದು ತೊಂದರೆ ಅಂತೇಳಿ. 90% ಅಲ್ಲ, 100% ಆಗಬೇಕು. ಅದರಲ್ಲಿ ತಾವು 90% ಅಂತ ಹೇಳಿದರೆ ಗಂಡು ಹುಟ್ಟಿದ ಬರೋದು 10% ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಖರತೆ ಇರಬೇಕು. ಆ ನಿಟ್ಟಿನಲ್ಲಿ ತಾವು ಇನ್ನೂ ಹೆಚ್ಚಿನ ಸಂಶೋಧನೆಯನ್ನು ಒಕ್ಕೂಟದವರು ಮಾಡಿ ನಿಖರತೆಯನ್ನು ಕೊಡಬೇಕು. 100% ಅಂದರೆ 100%. ಅದರಿಂದ ಆ ನಿಟ್ಟಿನಲ್ಲಿ ತಾವು ಕೆಲಸವನ್ನು ಮಾಡಬೇಕು. ಮುಂದಿನ ವರ್ಷ, ಈ ವರ್ಷ ಮಳೆ ಕಡಿಮೆ, ಮುಂದಿನ ವರ್ಷ ಈ ಜಾನುವಾರುಗಳಿಗೆ ಮೇವುಗಳ ಕೊರತೆ ಸಹ ಎದುರಾಗ್ಬೋದು. ಆ ನಿಟ್ಟಿನಲ್ಲಿ ಒಕ್ಕೂಟ ಈಗಲೇ ಚಿಂತನೆ ನಡೆಸಿ ಮುಂದಿನ ವರ್ಷ ಏನು ಮಾಡಬೇಕು, ಅದರಲ್ಲಿ ಈ ಜಾನುವಾರುಗಳಿಗೆ ಈಗ ಒಂದು ವೇಳೆ ಯಾವುದೂ ಇಲ್ಲದೇ ಇದ್ದರೆ ಮುಂದಿನ ದಿನ ಅವರು ಫೀಡಿನ ದರ ಜಾಸ್ತಿ ಮಾಡಿದರೆ ಹಾಲು ಈಗಲೇ ವರ್ಕೌಟ್ ಆಗೋದಿಲ್ಲ. ಫೀಡಿನ ದರ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಿಂದ ಮುಂದಿನ ವರ್ಷದ ಎಲ್ಲ ದೃಷ್ಟಿಕೋನ ವ್ಯವಸ್ಥೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು.
ಗೋಪಾಲ್ ಕಾಮತರ ನೇತೃತ್ವದಲ್ಲಿ ಇವತ್ತು 50 ವರ್ಷ, ಅವರು 30 ವರ್ಷದಿಂದ ಸುದೀರ್ಘ ಈ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಅನೇಕ ಹಿರಿಯರು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಈ ವರ್ಷ ಒಂದು ಸುವರ್ಣ ಮಹೋತ್ಸವದ ಸಂಭ್ರಮದ ನೆನಪಿನಲ್ಲಿ 50 ದನಗಳನ್ನು ಫ್ರೀಯಾಗಿ ಕೊಡುವುದು ನೀವೆಲ್ಲರಿಗೂ. ಅದನ್ನು ಹೇಳಿ ಹಾಗೆ ಸುಮ್ಮನೆ ಮತ್ತು ಕಡೆ ಜನರಿಗೆ ಕನ್ಫ್ಯೂಷನ್ ಇರುತ್ತದೆ ಅಲ್ಲ. 50 ದನಗಳನ್ನು 10,000 ಪ್ರೋತ್ಸಾಹ ಧನ ಅಂತ ಹೇಳಬೇಕು ನೀವು. ಹಾಗೆ 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 ಹೇಳಿದೆ 50 ದನ ಕೊಡ್ತಾ 50 ನೆನಪಿಗೆ ಅಂತ ಹೇಳಿದರೆ ಗೊಂದಲ ಆಗ್ಬೋದು. 50 ದನಗಳನ್ನು 10,000 ಪ್ರೋತ್ಸಾಹ ಧನದೊಂದಿಗೆ ಇನ್ನು ಉತ್ತೇಜನ, ರೈತರಿಗೆ, ನಮ್ಮ ಹೈನುಗಾರರಿಗೆ ಉತ್ತೇಜನ ಕೊಡಲಿಕ್ಕೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ. ಈಗಾಗಲೇ ಅನೇಕ ದಾನಿಗಳು ಅದಕ್ಕೂ ಸಹ ಕೈ ಜೋಡಿಸಿದ್ದಾರೆ. ಅವರ ಎಲ್ಲ 50 ದನಗಳಿಗೆ ದಾನಿಗಳು ಸಿಕ್ಕಲಿ ಅಂತೇಳಿ ಹೇಳ್ತಾ, ಗೋಪಾಲ್ ಕಾಮತ್ರು ಸುದೀರ್ಘ ಅವಧಿಯ ಮಿತ್ರರು. ಇದು ನಮ್ಮ ಕುಂದಾಪುರ ಕ್ಷೇತ್ರ ಬರುವುದಿಲ್ಲ, ಬೈಂದೂರು ಕ್ಷೇತ್ರ. ಆದರೂ ನಮ್ಮ ಎಲ್ಲ ಆತ್ಮೀಯರು, ನಮ್ಮ ಒಡನಾಟ ಎಲ್ಲ ಮೊದಲಿಂದು ಈ ಭಾಗದ ಜನರೊಟ್ಟಿಗೆ ಇರುವುದರಿಂದ ಈ ಕಾರ್ಯಕ್ರಮದಲ್ಲಿ ಅವರು ಕರೆದಾಗ ಇಲ್ಲ ಅಂತ ಹೇಳಲಿಕ್ಕಾಗದೆ, ಮುಂದಿನಿಂದಲೇ ಕೂಡಲೇ ಇನ್ನೊಂದು 50 ವರ್ಷ ಸಹ ಶತಮಾನೋತ್ಸವ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಈ ಸಂಘ ಆಚರಿಸುವಂತಾಗಲಿ. ಮುಂದಿನಿಂದಲೇ ಅವರೇನು ಗುರಿ ಇಟ್ಟುಕೊಂಡಿದ್ದಾರೆ 5,000 ಲೀಟ್ರ್ ಸಂಗ್ರಹಣೆ ಮಾಡಬೇಕು ಅಂತೇಳುವ ಗುರಿಯನ್ನು ಇಟ್ಕೊಂಡಿದ್ದಾರೆ. ಆ ಗುರಿ ಆದಷ್ಟು ಬೇಗ ತಲುಪಲಿ, ಎಲ್ಲ ಸಂಘದ ಸದಸ್ಯರಿಗೆ ಸಹ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರಿಗೂ ಬೇಡ್ಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತು. ಧನ್ಯವಾದಗಳು ಕಿರಣ್ ಕುಮಾರ್ ಕೊಡ್ಗಿ ಅವರಿಗೆ. ಇದೀಗ ದನ ಖರೀದಿಗೆ 10,000 ರೂಪಾಯಿಗಳ ಸಹಾಯಧನದ ಮಂಜೂರಾತಿ ಪತ್ರವನ್ನು ವಿತರಿಸುತ್ತಾರೆ. ದಯವಿಟ್ಟು ಗುಲಾಬಿ ಶೆಟ್ಟಿಯವರು ಮತ್ತು ಚಂದ್ರಕಾಂತ್ ಭಂಡಾರಿ ಅವರು ವೇದಿಕೆಗೆ ಬಂದು ಸಹಾಯಧನದ 10,000 ರೂಪಾಯಿ ಸಹಾಯಧನದ ಮಂಜೂರಾತಿ ಪತ್ರವನ್ನು ಪಡೆಯಬೇಕು. ಶ್ರೀಮತಿ ಗುಲಾಬಿ ಶೆಟ್ಟಿ ಹಾಗೂ ಶ್ರೀ ಚಂದ್ರಕಾಂತ್ ಭಂಡಾರಿ ಅವರು ದಯವಿಟ್ಟು ಬೇಗ ವೇದಿಕೆ ಬಂದು ಮಂಜೂರಾತಿ ಪತ್ರ 10,000 ಸಹಾಯಧನದ ಮಂಜೂರಾತಿ ಪತ್ರವನ್ನು ಪಡೆಯಬೇಕು. ಸನ್ಮಾನ್ಯ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗಡೆ ಅವರು ಮಂಜೂರಾತಿ ಪತ್ರವನ್ನು ಹಸ್ತಾಂತರಿಸಬೇಕು. ಕಾರ್ಯಕ್ರಮದಲ್ಲಿ ಸಂಘದ ಹಿಂದಿನ ಅಧ್ಯಕ್ಷರಾದ ಗೌರವಾನ್ವಿತ ಜಾಂಬೂರು ಭಾಸ್ಕರ್ ರಾಯರವರು, ಜಾಂಬೂರು ರಾಮರಾವ್ ಅವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ಜಾಂಬೂರು ರಾಮರಾಯರವರು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಒಂದು ಪುಷ್ಪವನ್ನು ಸ್ವೀಕರಿಸಬೇಕು. ಸನ್ಮಾನ್ಯ ಜಾಂಬೂರು ರಾಮರಾವ್ ಅವರು ವೇದಿಕೆಗೆ ಬಂದು ಒಂದು ಗೌರವದ ಪುಷ್ಪವನ್ನು ಸ್ವೀಕರಿಸಬೇಕು. ಇದೀಗ ಸಂಘದ ಸ್ವರ್ಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಸನ್ಮಾನ್ಯ ರವಿರಾಜ್ ಹೆಗಡೆ ಅವರು ತಮ್ಮ ಮಾತುಗಳಿಗಾಗಿ ಸನ್ಮಾನ್ಯ ರವಿರಾಜ್ ಹೆಗಡೆ ಅವರು. ಸನ್ಮಾನ್ಯ ರವಿರಾಜ್ ಹೆಗಡೆ ಅವರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಮಾತುಗಳಿಗಾಗಿ. ಹೋಗ್ತಾರೆ. ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ಸುವರ್ಣ ಮಹೋತ್ಸವ ಸಂಭ್ರಮ ಸಮಾರಂಭದ ವೇದಿಕೆಯಲ್ಲಿ ನಮ್ಮೊಂದಿಗೆಲ್ಲ ಉಪಸ್ಥಿತರಿದ್ದು ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿ ಮಾತಾಡಿ ಬಹುಶಃ ಈ ಸಹಕಾರಿ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ನಮ್ಮನ್ನೆಲ್ಲ ಬೆಳೆಸಿ ಹರಿಸಿದಂತಹ ಒಬ್ಬ ವ್ಯಕ್ತಿ ಎ ಜಿ ಕೊಡ್ಗಿಯವರು
ಮತ್ತೊಂದು ಕಿರಣ್ ಕೊಡ್ಗೆಯವರು, ಬಹುಶಃ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಶಾಸಕರಾದಂಥ ಕಿರಣ್ ಕೊಡ್ಗೆಯವರೇ, ಹಾಗೆ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬಹುಶಃ ಸಾಕಷ್ಟು ವರ್ಷ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಸಹಪಾಠಿಯಾಗಿ ಜೊತೆಯಾಗಿ ಕೆಲಸ ಮಾಡಿರುವಂತಹ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಕಾಮತ್ರೆ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಒಕ್ಕೂಟದ ಉಪಾಧ್ಯಕ್ಷರಾದಂತಹ ಉದಯ ಕೋಟ್ಯಾನ್ರವರೇ, ಹಾಗೆ ನಮ್ಮ ಒಕ್ಕೂಟಕ್ಕೆ ಒಳ್ಳೆಯ ಹಾಲನ್ನು ಸರಬರಾಜು ಮಾಡುವಂಥ ಉತ್ತಮ ಕೃಷಿಕರು, ಹೈನುಗಾರರು ಮತ್ತು ಹಿರಿಯ ನಿರ್ದೇಶಕರುಗಳಾದಂತಹ ಸನ್ಮಾನ್ಯ ಶ್ರೀ ಪ್ರಕಾಶನ್ ಶೆಟ್ಟಿಯವರೇ ಮತ್ತು ಮಂಜೇಶ್ ಶೆಟ್ಟಿಯವರೇ, ಹಾಗೆ ನಮ್ಮ ನಮ್ಮ ನಿರ್ದೇಶಕರು ಆದಂತಹ ನೂತನವಾಗಿ ನಿರ್ದೇಶಕರಾಗಿ ಬಂದಿರುವಂತಹ ಅದಕ್ಕಿಂತ ಹಿರಿಯರಾಗಿ ಇನ್ನೊಂದು ಹಿರಿಯ ನಿರ್ದೇಶಕರಾದಂತಹ ಸುಧಾಕರ್ ಶೆಟ್ಟಿಯವರೇ, ನೂತನವಾಗಿ ನಿರ್ದೇಶಕರಾಗಿ ನಮ್ಮ ನಿರ್ದೇಶಕ ಮಂಡಳಿಗೆ ಆಯ್ಕೆಯಾಗಿರುವಂತಹ ನಮ್ಮ ಈ ಭಾಗದಲ್ಲಿ ನನಗೆ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಸಹಕಾರ ನೀಡಿದಂತಹ ಸನ್ಮಾನ್ಯ ಶ್ರೀ ಹದ್ದೂರು ರಾಜು ಶೆಟ್ಟಿಯವರ ಧರ್ಮಪತ್ನಿಯಾದಂತಹ ಹದ್ದೂರು ಮಮತಾರವರೇ ಮತ್ತು ಶಿವಮೂರ್ತಿ ಉಪಾಧ್ಯಾಯರವರೇ, ಹಾಗೆ ನಮ್ಮನ್ನೆಲ್ಲ ಈ ಕ್ಷೇತ್ರದಲ್ಲಿ ಬೆಳೆಸಿ ಹರಿಸಿ ಬಹುಶಃ ಪುನರಪಿ ಅಧ್ಯಕ್ಷನಾಗಲಿಕ್ಕೆ ಬಹಳ ಒಂದು ಮುತುವರ್ಜಿಯಿಂದ ಕೆಲಸ ಮಾಡಿರುವಂತಹ ಬಹುಶಃ ಈ ಹಿಂದೆ ಒಕ್ಕೂಟದ ಅಧ್ಯಕ್ಷರಾಗಿ ಕೂಡ ಕೆಲಸ ನಿರ್ವಹಣೆ ಮಾಡಿರುವಂತಹ ಸನ್ಮಾನ್ಯ ಶ್ರೀ ವಿಠಲ್ ಶೆಟ್ಟಿ ಅವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಎನಿಮಲ್ ಹಸ್ಬೆಂಡ್ರಿ ಉಪನಿರ್ದೇಶಕರಾದಂಥ ಡಾಕ್ಟರ್ ಅರುಣ್ ರವರೇ ಮತ್ತು ನಮ್ಮ ಒಕ್ಕೂಟದ ವ್ಯವಸ್ಥಾಪಕರಾದಂಥ ಡಾಕ್ಟರ್ ರವಿರಾಜ ಉಡುಪರವರೇ, ಇಲ್ಲಿ ಸಾಕಷ್ಟು ನಮ್ಮ ಹಿರಿಯ ಮಿತ್ರರುಗಳಿದ್ದಾರೆ, ಒಕ್ಕೂಟದಲ್ಲಿ ನಿರ್ದೇಶಕರಾಗಿದ್ದವರು ಬಂದಂಥ ಎಲ್ಲ ನಮ್ಮ ಮಾಜಿ ನಿರ್ದೇಶಕ ಮಿತ್ರರೇ, ಹಿರಿಯ ಮಾಜಿ ಅಧಿಕಾರಿಗಳೇ, ಸಿದ್ದಾಪುರ ಹಾಲು ಉತ್ಪಾದಕ ಸಹಕಾರಿ ಸಂಘದ ಎಲ್ಲ ಪದಾಧಿಕಾರಿಗಳೇ, ಬಂದಂತಹ ಎಲ್ಲ ಗೌರವಾನ್ವಿತ ಸದಸ್ಯರೇ ಮತ್ತು ಪತ್ರಿಕಾ ಪ್ರತಿನಿಧಿಗಳೇ, ಬಹುಶಃ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ಎರಡು ವಿಚಾರದಲ್ಲಿ ಸಂತೋಷ ಆಗ್ತಾ ಇದೆ. ಒಂದು ಕಾಕತಾಳೀಯವಾಗಿ ನನ್ನ ಇವತ್ತು ಹುಟ್ಟುಹಬ್ಬ ಕೂಡ, ಹುಟ್ಟುಹಬ್ಬ ಅಂತ ಹೇಳುವುದಿಲ್ಲ, ಹುಟ್ಟುವ ದಿವಸ ಅಂತ ಹೇಳ್ತಾ ಇದ್ದೇನೆ. ಬಹುಶಃ ಎರಡು ಕಾಮತ್ರು 2 ದಿವಸ ಕೇಳಿದರು, ಒಂದು ಈ ಶನಿವಾರ ಮತ್ತೊಂದು ನೆಕ್ಸ್ಟ್ ಶನಿವಾರ ಮತ್ತೊಂದು ಶನಿವಾರ ಅಲ್ವಾ. 2 ಶನಿವಾರ ಕೇಳುವಾಗ ಅದು ಬೇಕಾದರೆ ಒಂದಕ್ಕೆ ಇಟ್ಕೊಳ್ಳಿ ಮಾರ್ರೆ ಅಂತ ಹೇಳಿಬಿಟ್ಟೆ ನಾನು. ಆನಂತರ ಹೇಳಿದೆ ಅವರಿಗೆ, ಬೇಡ ಮಾರೆ, ಅದನ್ನು ಬದಲಾವಣೆ ಮಾಡಿ ಬೇರೆ ದಿವಸ ಇಡಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ಬಹುಶಃ ಅವರು ದಿವಸ ಎಲ್ಲ ನಿಗದಿ ಮಾಡಿ ಎಲ್ಲ ಫಿಕ್ಸ್ ಮಾಡಿತ್ತು. ಬಹುಶಃ ನನ್ನ ಯೋಗ ಭಾಗ್ಯ ಅಂತ ಕಾಣುತ್ತೆ. ನನ್ನ ಜೀವಮಾನದಲ್ಲಿ ನೆನಪಿಡುವಂಥ ಒಂದು ದಿವಸ ಇವತ್ತು ಮೂಡಿ ಬಂದಿದೆ. ಬಹುಶಃ ನನ್ನ ಒಂದು ಹುಟ್ಟಿನ ಹಬ್ಬ, ಯಾಕೆಂದರೆ ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅವಧಿಯಲ್ಲಿ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಗೋಸ್ಕರ ನಿಮ್ಮೆಲ್ಲರ ಇಷ್ಟು ಪ್ರೀತಿ ವಿಶ್ವಾಸ ತಗೊಂಡಿದ್ದ ಉದ್ದೇಶದಿಂದ ನಿಮ್ಮೆಲ್ಲರ ಮಧ್ಯದಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬದ ದಿವಸವನ್ನು ನೆನಪಿಸುವಂಥ ಯೋಗ ಭಾಗ್ಯ ಬಂದಿದೆ. ಅದಕ್ಕೋಸ್ಕರ ಗೋಪಾಲ್ ಕಾಮತ್ರಿಗೆ ಮತ್ತು ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ, ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಬಹುಶಃ ನಾನು ಪುನರಪಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಆದರೆ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಒಂದು ಕೆನರಾ ಮಿಲ್ಕ್ ಯೂನಿಯನ್ ಪ್ರಾರಂಭ ಆದಂಥ ಹಂತದಲ್ಲಿ ಬಹುಶಃ ಡಾಕ್ಟರ್ ಟಿ.ಎ. ಪೈ ಅವರು ಬಹಳ ಈ ಒಂದು ಕ್ಷೇತ್ರದಲ್ಲಿ ಮುತುವರ್ಜಿ ವಹಿಸಿಕೊಂಡು ಅದರೊಂದಿಗೆ ಸಾಕಷ್ಟು ಮಂದಿ ಇಲ್ಲಿ ಸಾಕಷ್ಟು ಮಂದಿ ಇದ್ದಾರೆ, ಅವರೊಂದಿಗೆ ಜೋಡಿಸಿಕೊಂಡು ಬಹುಶಃ ಎ.ಜಿ. ಕೊಡ್ಗೆಯವರಾಗಲಿ ಇನ್ನಷ್ಟು ಮಂದಿ ಸಹಕಾರಿಗಳು ಜೋಡಿಸ್ಕೊಂಡು ಅಲ್ಲಲ್ಲಿ ಸಂಘಗಳನ್ನು ಮಾಡೋ ಮೂಲಕ ಅದು ಕೆನರಾ ಹಾಲು ಒಕ್ಕೂಟಕ್ಕೆ ನಿಯೋಜನೆಗೊಂಡು ಹಾಲಿನ ಉತ್ಪಾದನೆಯನ್ನು ಪ್ರಾರಂಭ ಮಾಡಿ ಸಂಗ್ರಹಣೆ ಮಾಡಿ ಹಾಲನ್ನು ಮಾರುಕಟ್ಟೆ ಮಾಡುವಂತಹ ದಿನಗಳನ್ನು ನೆನೆಸ್ಕೊಳ್ಬೇಕಾಗ್ತದೆ. ಅದೇ ಹಂತದಲ್ಲಿ ಕೊಡವರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಕೂಡ ಅದೇ ಸಂದರ್ಭದಲ್ಲಿ ಅದು ಪ್ರಾರಂಭ ಆಗಿತ್ತು. ಅದರ ಅಧ್ಯಕ್ಷರು ಕೂಡ ಕೊಡವರನೇ ಆಗಿದ್ದು ಕೆನರಾ ಮಿಲ್ಕ್ ಯೂನಿಯನ್, ಯಾರು ವ್ಯಾಸ ಪಿ.ಬಿ. ರಾವ್ರವರು. ಬಹುಶಃ ಕಾಕತೇಳೆ ಇವತ್ತು ನಾನು ಒಕ್ಕೂಟದ ಅಧ್ಯಕ್ಷನಾಗಿ ಆಗಿದ್ದೇನೆ. ಬಹುಶಃ 50 ವರ್ಷ ಆದಂಥ ಕೆಲವೇ ಸಂಘಗಳಲ್ಲಿ ಬಹುಶಃ ಇವತ್ತು
ಬಹಳ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಕಾಣುವಂತಹ ಒಂದು ಸಂಘ ಇದ್ದರೆ ಅದು ಸಿದ್ದಾಪುರ ಹಾಲು ಉತ್ಪಾದಕ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಬಹುಶಃ ಇವರ ಗೋಪಾಲಕೃಷ್ಣ ಕಾಮತ್ರವರ ತಂದೆಯಿಂದ ಪ್ರಾರಂಭ ಆದಂಥ ಈ ಒಂದು ಸ್ಥಾಪನೆ ಆದಂಥ ಈ ಸಂಘ ಆನಂತರ ಬೇರೆ ಬೇರೆ ಅಧ್ಯಕ್ಷರ ಅದಕ್ಕೆ ಒಂದು ನಾಯಕತ್ವವನ್ನು ಕೊಟ್ಟು ಬಹುಶಃ 1986ರಿಂದ ಶ್ರೀಯುತ ಗೋಪಾಲಕೃಷ್ಣ ಕಾಮತ್ರು ಅವರ ಮುಂದಾಳತ್ವದಲ್ಲಿ ಇದು ನಡೆದುಕೊಂಡು ಬರ್ತಾ ಇದೆ. ಬಹುಶಃ ಹಾಲು ಹೇಳಿದರು, ಈ ಸಲ ಹಾಲನ್ನ ಅವರು ಪುನರಪಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಸುಮಾರು 1800 ಲೀಟರ್ನಷ್ಟು ಹಾಲಿನ ಸಂಗ್ರಹಣೆ ಇದ್ದರೆ ಇದನ್ನು 3000 ಲೀಟರ್ ಮಾಡ್ತೇನೆ ಅಂತ ಹೇಳುವಾಗ ನಾವೇ ಎಣಿಸ್ಕೊಂಡಿತ್ತು, ಇದು ಏನು ಗೋಪಾಲ್ ಕಾಮತ್ರಿಗೆ ಏನು ಆಗ್ತದೆ, ಇದು ಎಲ್ಲಿ ಆಗ್ತದೆ, ಅಷ್ಟು ಸುಲಭ ಉಂಟಂತ ಹೇಳುವಂಥ ಮಾತು ಯಾರ ಹತ್ರ ಹೇಳಲಿಲ್ಲ, ಅದು ನಮ್ಮ ಮನಸ್ಸಲ್ಲಿತ್ತು. ಆದರೆ ನಾವು ಇವತ್ತು ಏನು ಅಂದಾಜು ಮಾಡಿದ್ದೇನೆ ಅದನ್ನೆಲ್ಲ ಸುಳ್ಳು ಅಂತ ಅವರು ಮಾಡಿ ತೋರಿಸಿದ್ದಾರೆ. ಬಹುಶಃ ಇವತ್ತು 3200 ಲೀಟರ್ ಹಾಲಿನ ಸಂಗ್ರಹಣೆಯನ್ನು ಇವತ್ತು ಮಾಡುವುದರ ಮೂಲಕ ಬಹುಶಃ ಒಂದು ನಮ್ಮ ಒಕ್ಕೂಟದ ವ್ಯಾಪ್ತಿಯಲ್ಲಿ ಒಳ್ಳೆಯ ಹಾಲು, ಅತಿ ಹೆಚ್ಚಿನ ಹಾಲನ್ನು ಸಂಗ್ರಹಣೆ ಮಾಡುವ ಒಂದು BMC ಆಗಿ ಒಂದು ಸಂಘವಾಗಿ, ನಾನು BMC ಹೇಳುವುದಿಲ್ಲ, ಸಂಘವಾಗಿ ಮೂಡಿ ಬಂದಿದೆ. ಅಷ್ಟೇ ಅಲ್ಲ, ಅವರ ಒಂದು ಏನು ಕನಸು ಉಂಟಲ್ಲ ಅದು ಇಲ್ಲೇ ನಿಂತಿಲ್ಲ, ಅದನ್ನು 5000 ಮಾಡಬೇಕು ಅಂತ ಹೇಳುವ ಯೋಜನೆ ಹಾಕ್ಕೊಂಡಿದ್ದಾರೆ. ಒಂದು 10 ಹಸುಗಳನ್ನು ಕೊಡುವಂಥ ಯೋಜನೆ ಹಾಕ್ಕೊಂಡಿದ್ದಾರೆ. ನಮ್ಮ ಹತ್ರ ಕೇಳಿಕೊಂಡಿದ್ದಾರೆ. ನಾನು ಹೇಳಿದೆ, ಹಸು ಕೊಡುವಂಥ ಯೋಜನೆ ನಮ್ಮಲ್ಲಿ ಇಲ್ಲ. ನಾನು ಅದನ್ನು ಪ್ರಾರಂಭ ಮಾಡಿದರೆ 756-58 ಸಂಘಗಳು ಇದೆ. ಇದು ನಮ್ಮ ಹತ್ರ ಆಗುವಂಥದ್ದಲ್ಲ. ನೀವು ಬೇರೆ ರೀತಿಯಲ್ಲಿ ಎಲ್ಲಿಯಾದರೂ ಅದನ್ನು ಸಾಕಾರ ಮಾಡುವಂಥ ವಿಚಾರ ಹೇಳಿದ್ದೇನೆ. ಆ ರೀತಿಯಲ್ಲಿ ಸಾಕಾರ ಮಾಡ್ತೇವೆ ಅಂತ ಹೇಳಿದ್ದೇವೆ. ಆ ರೀತಿ ನಾವು ಸಹಕಾರವನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಮಾತನ್ನು ಹೇಳ್ತಾ ಇದ್ದೇನೆ. ಏನೇ ಇರಲಿ, ಗೋಪಾಲ್ ಕಾಮತ್ರು ಇವತ್ತು ಸಿದ್ದಾಪುರದಲ್ಲಿ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಾನು ಒಕ್ಕೂಟದ ಒಂದು ಸಭೆ ಸಮಾರಂಭದಲ್ಲಿ ಕಂಡಾಗೆ ಯಾವುದೇ ಸಭೆ ಸಮಾರಂಭ ಇಷ್ಟು ಅದ್ಧೂರಿಯಾಗಿ, ಇಷ್ಟು ಗೌಜಿಯಾಗಿ ನಡೆದಿಲ್ಲ. ಬಹುಶಃ ಇದೊಂದು ಇತಿಹಾಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಾಕಷ್ಟು ಬಾರಿ ನಾನು ಗೋಪಾಲ್ ಕಾಮತ್ರದ ಸಾಧಾರಣ ಇವತ್ತಿನ ಒಂದು ಅರ್ಧ ದಿವಸದ ಈ ಕಾರ್ಯಕ್ರಮ ಆದರೂ ಕೂಡ ಪಾಪ ಅವರ ಪ್ರಯತ್ನ, ಅವರ ಸಿಬ್ಬಂದಿಗಳ ಪ್ರಯತ್ನ ನೋಡಬೇಕು. 4-5 ತಿಂಗಳಿಂದ ಅವರು ಓಡಾಡುವಂಥದ್ದು, ಅದರ ಬಗ್ಗೆ ಮಾಡುವಂಥ ಚಿಂತನೆಗಳು, ಅದರ ಹಿಂದೆ ಮಾಡುವಂಥ ಕೆಲಸಗಳು ನೋಡುವಾಗ ನಾನೇ ಎಣಿಸ್ತಾ ಇದ್ದೆ, ಅಯ್ಯೋ ಇದು ಇಷ್ಟು ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಕೆಲಸ, ಇವರು ಅದನ್ನು ಅಷ್ಟು ಸೀರಿಯಸ್ ಆಗಿ ಅಷ್ಟು ಹೀಗೇನೆ ಆಗಬೇಕು ಅಂತ ಹೇಳುವಂಥದ್ದು. ಇಷ್ಟು ಟೈಮ್ ಪ್ರಾರಂಭ ಆಗಬೇಕಾದ್ರೆ ಅದೇ ಹೊತ್ತಿಗೆ ಪ್ರಾರಂಭ ಆಗಬೇಕು, ಇಷ್ಟು ಜನ ಆಗಬೇಕು ಅಂತ ಹೇಳುವಂಥ ಆ ಕಟ್ಟು ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದೀರಾ. ನಿಮಗೆ ನಾನು ಒಕ್ಕೂಟದ ವತಿಯಿಂದ ನಿಮಗೆ ನಿಜವಾಗಿ ಹ್ಯಾಟ್ಸಪ್ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಇವತ್ತು ನಾನು ಹೆಚ್ಚು ಸಮಯ ಸ್ವಲ್ಪ ಆಗಿದೆ. ಬಹುಶಃ ಇನ್ನು ಹೊತ್ತಿನ ಊಟದ ಸಮಯ ಹೆಚ್ಚು ಮಾತಾಡಿದರೆ ಸ್ವಲ್ಪ ಹೆಚ್ಚು ರುಚಿಸಲಿಕ್ಕಿಲ್ಲ. ಇದರ ಹಿಂದೆ ಸಾಕಷ್ಟು ಮಂದಿ ಬೇರೆ ಬೇರೆ ಇದ್ದಾರೆ. ಬಹುಶಃ ನಿಮ್ಮ ಸವನಿಯರು ಸ್ಮರಣ ಪತ್ರಿಕೆ ಮಾಡುವುದರಲ್ಲಿ ಆಗಲಿ, ಸಾಕಷ್ಟು ಹಿರಿಯ DS ನಾಯಕರು ಬಂದರೆ, ದಯಾನಂದರು ಇದ್ದಾರೆ, ಸಾಕಷ್ಟು ಹಿರಿಯರು ಕಿರಿಯರು ಎಲ್ಲ ನೀವು ಬಂದಿದ್ದೀರ. ನಮ್ಮ ಮಾಜಿ ನಿರ್ದೇಶಕರು ಸಾಕಷ್ಟು ಮಂದಿ, ಅವರು ಎಲ್ಲರಿಗೆ ಫೋನ್ ಮಾಡಿ ಬರಬೇಕಂತ ಇದು ಮಾಡಿದ್ದಾರೆ, ಎಲ್ಲರಿಗೆ ಆಹ್ವಾನ ಪತ್ರಿಕೆ ಮುಟ್ಟಿಸಿದ್ದಾರೆ. ಈ ರೀತಿ ಬಹುಶಃ ನಾನು ಯಾರನ್ನೂ ನೋಡಿಲ್ಲ ಬರಲಿಕ್ಕೆ ಇದು ಮಾಡುವಂಥದ್ದು. ಆದರೆ ನಾನು ಇವತ್ತು ಬೆಳಗ್ಗೆ ಬರುವಾಗ ಸ್ವಲ್ಪ ಹೇಳಿದ ಮಾತಿಗೆ ಸ್ವಲ್ಪ ತಡ ಆಗಿದೆ. ಆದರೂ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿ ಬಂದಿದೆ. ಅವರ ಮನೆಯಲ್ಲಿ ಕೂಡ ಸಾಕಷ್ಟು ಬಾರಿ ಊಟ ಮಾಡಿ ಹೋಗಿದ್ದೇನೆ ನಾನು. ಆದ್ದರಿಂದ ಇವತ್ತು ಏನೇ ಆಗಲಿ, ಅವರ ಕನಸೆಲ್ಲ ನನಸಾಗಲಿ. ಬರೇ ನಾನು ಅವರ ಕನಸು ನನಸು ಆಗುವುದು ಮಾತ್ರ ಅಲ್ಲ, ಬಹುಶಃ ಈ ರೀತಿಯ ಈ ಗೋಪಾಲ್ ಕೃಷ್ಣ ಕಾಮತ್ರಂಥ ವ್ಯಕ್ತಿಗಳು ನನ್ನ ಒಕ್ಕೂಟದ ವ್ಯಾಪ್ತಿಯಲ್ಲಿ ಅಲ್ಲೆಲ್ಲಿ ಹುಟ್ಟಿ ಬರಲಿ, ಮೂಡಿ ಬರಲಿ. ಸಾಕಷ್ಟು ಗೋಪಾಲ ಕೃಷ್ಣ ಕಾಮತ್ರು ಇಂಥ ರೀತಿಯಲ್ಲಿ ಬಂದರೆ ಬಹುಶಃ ಹಾಲಿನ ಉತ್ಪಾದನೆ ನಮಗೆ ಬೇಕಾದಷ್ಟು, ನಮ್ಮ ಒಕ್ಕೂಟಕ್ಕೆ ಬೇಕಾದಷ್ಟು ಹಾಲಿನ ಉತ್ಪಾದನೆ ಆಗುತ್ತೆ. ಇವತ್ತು ಕೆಲವರು ಹೇಳಿದರು ಹಾಲಿನ ಉತ್ಪಾದನೆ ಎಂಥದ್ದು ಲಾಭ ಇಲ್ಲ ಅಂತ ಹೇಳುವಂಥದ್ದು. ಇಲ್ಲ, ಬಹುಶಃ ಹಾಲಿನ ಉತ್ಪಾದನೆ ಲಾಭ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇವತ್ತು ನಾವು ಮಂಜೇಶ್ ಶೆಟ್ಟರ್ ಅಲ್ಲಿ ಕಿವಿಯಲ್ಲಿ ಹೇಳಿದರು, ನನಗೆ ತಿಂಗಳಿಗೆ ಸಾಧಾರಣ ಒಂದು 80-90 ಸಾವಿರ, 1.5 ಲಕ್ಷದಷ್ಟು ಲಾಭ ನನಗೆ ಇವತ್ತು ಆಗ್ತಾ ಇದೆ. 300 ಲೀಟರ್ನಷ್ಟು ಹಾಲು ಹಾಕ್ತಾ ಇದ್ದಾರೆ. ಅದರ ಹೊತ್ತಲ್ಲಿ ಮತ್ತೊಬ್ಬರು ಇದ್ದಾರೆ,
ಹೈನುಗಾರಿಕೆ ಮಾಡಿಕೊಂಡು ಸುಮಾರು 200-300 ಲೀಟರ್ ಹಾಲು ಹಾಕುವವರು ಪ್ರಕಾಶನ್ ಶೆಟ್ಟರು ಕೂಡ ಅವರು ಯಾವಾಗಲೂ ಸಭೆಯಲ್ಲಿ ಹೇಳ್ತಾರೆ, ನನಗೆ 3 ಪೇಮೆಂಟಲ್ಲಿ 1 ಪೇಮೆಂಟ್ ಉಳಿತದೆ, 1 ಲಕ್ಷ ಉಳಿತದೆ, ಅಂದರೆ ತಿಂಗಳಿಗೆ 1 ಲಕ್ಷ ಉಳಿತದೆ ಅಂತ ಹೇಳ್ತಾರೆ. ಆದ್ದರಿಂದ ಯಾರು ಕೂಡ ಹೈನುಗಾರಿಕೆ ಲಾಭ ಇಲ್ಲ ಅಂತ ಹೇಳಬೇಡಿ, ಹೈನುಗಾರಿಕೆ ಲಾಭ ಇದೆ. ಹೈನುಗಾರಿಕೆ ನಾವು ತೊಡಸ್ಕೊಳ್ಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳುವ ಒಂದು ದೂರದೃಷ್ಟಿ ಇಟ್ಕೊಂಡು ಹೈನುಗಾರಿಕೆಯನ್ನು ಮಾಡಬೇಕಾಗಿದೆ. ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ಸಾಕೊಂಡು ಒಳ್ಳೆಯ ಹಾಲು ಕೊಡುವ ಹಸುಗಳನ್ನು ಮಾತ್ರ ಇಟ್ಕೊಂಡು ಸಾಕಬೇಕಾಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ ಕಾಮತ್ರು ಮತ್ತು ನಮ್ಮೆಲ್ಲ ಹಿರಿಯರೊಂದಿಗೆ ಎಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳು, ಮುಖ್ಯವಾಗಿ ಸಂಸದರು ಬಂದಿದ್ದಾರೆ, ಸಾಕಷ್ಟು ಶಾಸಕರು ಬಂದಿದ್ದಾರೆ. ಅವರ ಮಧ್ಯದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದು ಬರೀ ಸಾಮಾನ್ಯ ಅಲ್ಲ. ಈ ದೊಡ್ಡ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ತಾವು ಮಾಡಿದ್ದೀರಾ. ನಿಮಗೆಲ್ಲ ನಾನು ಇನ್ನೊಮ್ಮೆ ಒಕ್ಕೂಟದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸನ್ಮಾನ್ಯ ರವಿರಾಜ್ ಹೆಗಡೆ ಅವರಿಗೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ರವಿರಾಜ್ ಹೆಗಡೆ ಅವರು ಒಕ್ಕೂಟದ ಪರವಾಗಿ 1 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಈ ಕಾರ್ಯಕ್ರಮಕ್ಕೆ ನೀಡ್ತಾ ಇದ್ದಾರೆ. ತಮ್ಮ ಯೋಜನೆಗಳಿಗೆ ಇದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ 1 ಲಕ್ಷ ರೂಪಾಯಿಗಳನ್ನು ಒಕ್ಕೂಟದಿಂದ ನೀಡ್ತಾ ಇದ್ದಾರೆ. ಧನ್ಯವಾದಗಳು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗಡೆ ಅವರಿಗೆ. ಕಾರ್ಯಕ್ರಮದಲ್ಲಿ ಒಕ್ಕೂಟದ ಉಪಾಧ್ಯಕ್ಷರಾದ ಉದಯ್ ಎಸ್ ಕೋಟ್ಯಾನ್ ರವರು ಉಪಸ್ಥಿತರಿದ್ದಾರೆ. ದಯವಿಟ್ಟು ಅವರು 2 ಶುಭಾಶಯದ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಒಂದು ಸುವರ್ಣ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಒಕ್ಕೂಟದ ನಮ್ಮ ಈ ಒಂದು ಸಭೆಯ ಅಧ್ಯಕ್ಷರಾದ ಈ ಸಂಘದ ಅಧ್ಯಕ್ಷರು ಆದಂಥ ಹಿರಿಯರಾದ ಗೋಪಾಲಕೃಷ್ಣ ಕಾಮತ್ರವರೇ, ಹಾಗೂ ವಿಶೇಷವಾಗಿ ನಮ್ಮ ಒಕ್ಕೂಟದ ಸುಮಾರು 13 ವರ್ಷದಿಂದ ನಿರಂತರ ಅಧ್ಯಕ್ಷರಾಗಿ, ತದನಂತರ ನಮ್ಮ ಕಳೆದ ಈ ಒಂದು ಅವಧಿಯಲ್ಲಿ ಸಹ ಅಧ್ಯಕ್ಷರಾಗಿ ಬಹಳ ಯಶಸ್ವಿಯಾಗಿ ಒಕ್ಕೂಟವನ್ನು ನಿರ್ವಹಿಸಿದಂಥ ನಮ್ಮ ನಾಯಕರಾದ ರವಿರಾಜ್ ಹೆಗ್ಡೆ ಅವರೇ, ಹಾಗೂ ಎಲ್ಲ ವೇದಿಕೆಯಲ್ಲಿರುವಂಥ ಹಿರಿಯರೇ, ಇಲ್ಲಿ ನಮ್ಮ ಮತ್ತೊಬ್ಬರು ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂಥ ನಮ್ಮ ಸೇಡಿಕೋಡ್ಲು ವಿಠಲ್ ಶೆಟ್ಟಿ ಅವರೇ, ಹಾಗೂ ನಮ್ಮ ಒಕ್ಕೂಟದ ಎಲ್ಲ ಅಧಿಕಾರಿಗಳೇ, ವಿಶೇಷವಾಗಿ ನಮ್ಮ ಈ ಒಂದು ಸಭೆಯ ಮುಂಭಾಗದಲ್ಲಿ ಕೂತಿರುವಂಥ ಹಿರಿಯ ಕಿರಿಯ ಎಲ್ಲ ಸಹಕಾರಿಗಳೇ, ಹೈನುಗಾರರ ಬಂಧುಗಳೇ, ನಾನು ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಜಸ್ಟ್ ಒಂದು ಶುಭಾಶಯವನ್ನು ತಿಳಿಸಲಿಕ್ಕೆ ಮಾತ್ರ ಇಷ್ಟಪಡ್ತೇನೆ. ಯಾಕೆಂದರೆ ನಾವು ಸ್ವಲ್ಪ ಬೇರೊಂದು ನಮ್ಮ ನಿರ್ದೇಶಕರ ಒಂದು ತಾಯಿಯ ಒಂದು ಇದರಲ್ಲಿ ಭಾಗಿಯಾಗಿ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಆದರೂ ನಾನು ಈ ಒಂದು 50 ವರ್ಷದ ಕಾರ್ಯಕ್ರಮ ಅಂದರೆ ನಮ್ಮ ಹಾಲು ಉತ್ಪಾದಕರ ಸಂಘದ ಕಾರ್ಯಕ್ರಮ ನಾನು ಪ್ರಥಮ ಈ ಒಂದು ಸುವರ್ಣ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಯಾಕಂದರೆ ನಾನೊಂದು 20 ವರ್ಷದಿಂದ ನಮ್ಮ ಸಹಕಾರಿ ಸಂಘದಲ್ಲಿ, ನನ್ನ ಇರುವತ್ತೂರಿನ ಸಹಕಾರಿ ಸಂಘದಲ್ಲಿ ನಾನು ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಮಗೆ 26 ವರ್ಷ ನಮ್ಮ ಸಂಘಕ್ಕೆ ಆಯಿತು. ಆದರೆ 50 ವರ್ಷದ ಈ ಒಂದು ಸುದೀರ್ಘ ಅವಧಿಯಲ್ಲಿ, ಅದು ಸಹ ವಿಶೇಷವಾಗಿ 3,000ಕ್ಕಿಂತಲೂ ಹೆಚ್ಚು ಹಾಲು ಉತ್ಪಾದನೆ ಮಾಡುವುದಂದರೆ ಅದು ಸಣ್ಣ ವಿಚಾರ ಅಲ್ಲ. ಯಾಕೆಂದರೆ ಈ ಒಂದು ಕಾಲಘಟ್ಟದಲ್ಲಿ ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಇಷ್ಟು ದೊಡ್ಡ ನಮ್ಮ ಉತ್ಪಾದನೆ ಮಾಡುವಂಥ ಸಂಘ ಇಲ್ಲಿ ಇರುವಂಥದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ. ಅದು ಸಹ ಒಂದು 50 ವರ್ಷವನ್ನು ಆಚರಣೆ ಮಾಡುವಂಥದ್ದು ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ ಅಂತ ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಹಾಗೆಯೇ ನಮ್ಮ ಗೋಪಾಲ್ ಕಾಮತ್ರವರು ಬಹಳ ಒಂದು ಮುತುವರ್ಜಿಯಿಂದ, ಯಾಕಂದರೆ ಅಧ್ಯಕ್ಷರು ಹೇಳಿದರು ಅವರ ಬಗ್ಗೆ ಎಷ್ಟು, ಯಾಕಂದರೆ ಈ ಒಂದು ಹೈನುಗಾರಿಕೆ ವ್ಯವಸ್ಥೆಯಲ್ಲಿ ಅದನ್ನು ಬಹಳ ಈ ಒಂದು ಮಟ್ಟಕ್ಕೆ ತರುವಂಥದ್ದು ಇರ್ಬೋದು, ಅದರ ಹಿಂದೆ ಕೆಲಸ ಮಾಡಿದಂಥ ಅವರ ಸಿಬ್ಬಂದಿಗಳಿರ್ಬೋದು, ಪರಿಶ್ರಮ ಇರ್ಬೋದು. ಅದೇ ರೀತಿ ಈ ಭಾಗದ ಹೈನುಗಾರರ ಒಂದು ಸಹಕಾರದಿಂದ ಇದೆಲ್ಲ ಸಾಧ್ಯವಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅದೇ ರೀತಿ ಉತ್ತಮ ಗುಣಮಟ್ಟದ ಹಾಲನ್ನು ನಮ್ಮ ಒಕ್ಕೂಟಕ್ಕೆ ಇಲ್ಲಿಯ ಸಂಘ ಇರಬಹುದು, ಸದಸ್ಯರಿರ್ಬೋದು ಕೊಟ್ಟಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವು ಬಹಳ ಉತ್ಕೃಷ್ಟವಾದ ನಮ್ಮ ಉತ್ಪನ್ನಗಳನ್ನು, ನಾವು ನಂದಿನಿಯ ಒಂದು ಬ್ರ್ಯಾಂಡಿನ ಅಡಿಯಲ್ಲಿ ಉತ್ಪನ್ನಗಳನ್ನು ಸಹ ನಾವು ತಯಾರಿಸ್ತಾ ಇದ್ದೇವೆ. ಇಷ್ಟೆಲ್ಲ ರೈತರಿಗೆ ಸಮರ್ಪಕವಾಗಿ ಆ ಒಂದು 10 ದಿವಸದ ಒಳಗೆ ಆ ಪೇಮೆಂಟನ್ನು ನಿಮ್ಮ ಅಕೌಂಟ್ಗಳಿಗೆ ಹಾಕುವುದರನ್ನು ಮುಖಾಂತರ ಒಂದು ಯಶಸ್ವಿಯಾಗಿ ನಾವು ನಮ್ಮ ಒಕ್ಕೂಟ ಇವತ್ತು 16
ರಾಜ್ಯದಲ್ಲಿ 16 ಒಕ್ಕೂಟಗಳಿದೆ. ಆ ಒಕ್ಕೂಟದಲ್ಲಿ ಮೇಲ್ಪಂಕ್ತಿಯಲ್ಲಿ ಇರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ, ನಮ್ಮ ಒಕ್ಕೂಟದ ಅಧಿಕಾರಿಗಳ ಸಹಕಾರ, ಅದೇ ರೀತಿ ಹೈನುಗಾರರ ಈ ಒಂದು ಸಂಘಗಳ ಇರ್ಬೋದು, ಅದೇ ರೀತಿ ನಮ್ಮ ಆಡಳಿತ ಮಂಡಳಿ ಅವರ ಉತ್ತಮ ವಿಚಾರಗಳಿಂದ, ಉತ್ತಮ ನಿರ್ಧಾರಗಳಿಂದ ಇದೆಲ್ಲ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಎನಿಸ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿಯೂ ಈ ಒಂದು ಸಂಘ ಏನು ನಮ್ಮ ಗೋಪಾಲಕೃಷ್ಣ ಕಾಮತ್ರವರ ಒಂದು ಸಹಕಾರದಿಂದ ನಡೀತಾ ಉಂಟು, ಮುಂದೆಯೂ ಇದು 100 ವರ್ಷ 200 ವರ್ಷ ಸೂರ್ಯಚಂದ್ರರು ಇರುವ ತನಕ ಈ ಒಂದು ಸಂಘ ಬಹಳ ಮೇಲ್ಪಂಕ್ತಿಯಲ್ಲಿ ನಡೆಯಲಿ ಅಂತ ಹಾರೈಸುತ್ತಾ ಅವಕಾಶಕ್ಕೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಉದಯ ಎಸ್ ಕೋಟ್ಯಾನ್ರವರಿಗೆ. ಸಮಾರಂಭದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಕಾಮತ್ ಅವರು ಒಂದೆರಡು ತಮ್ಮ ಅನಿಸಿಕೆಯ ಕನ್ಕ್ಲೂಷನ್ ಮಾತಿಗಾಗಿ. ಕ್ಷಮಿಸಿ, ಒಂದೇ ನಿಮಿಷ. ಬಹುಶಃ ಕಾಮತ್ರು 50 ಹಸುಗಳನ್ನು ತರುವಂಥ ಯೋಜನೆ ಹಾಕ್ಕೊಂಡಿದ್ದಾರೆ. ಬಹುಶಃ ಅದಕ್ಕೆ ಒಂದು ಮಾಡ್ಬೋದು. ನಾವು ಈಗಾಗಲೇ ನಮ್ಮ ಬೋರ್ಡ್ ನಿರ್ದೇಶಕ ಮಂಡಳಿ ಚರ್ಚೆ ಮಾಡ್ತಾ ಇತ್ತು. ನಾವು ಈರೋಡಿಂದ ಹಸು ತಂದರೆ ಅದಕ್ಕೆ ಇನ್ಸೂರೆನ್ಸ್ ಮಾಡುವಂಥ ಏನು ವಿಚಾರ ಇದೆ. ಕಾಮತ್ರು ಹೇಳ್ತಾ ಇದ್ರು ಈರೋಡ್ ಬೇಡ, ನಮಗೆ ಈಚೆಯಿಂದ ಹೊಸನಗರ ಆಚೆ ಬದಿಯಿಂದ ಒಳ್ಳೊಳ್ಳೆ ಹೊನ್ನಾಳಿ ಬದಿಯಲ್ಲಿ ಒಳ್ಳೆಯ ಹಸುಗಳು ಇದೆ ಅಂತ ಹೇಳುವಂಥದ್ದು. ಬಹುಶಃ ನಾವು ಈ ವರ್ಷ ಅದನ್ನು ಕೂಡ ಹೊನ್ನಾಳಿ ಹೊರ ಜಿಲ್ಲೆಯಿಂದ, ಹೊರ ರಾಜ್ಯದಿಂದ, ಬರೀ ಈರೋಡಲ್ಲ, ಈ ಬದಿ ಹೊರ ಜಿಲ್ಲೆಯಿಂದ ಕೂಡ ತರುವಂಥ ಹಸುಗಳಿಗೆ ಸಾಗಾಟ ವೆಚ್ಚ ಮತ್ತು ಸಂಪೂರ್ಣ ಇನ್ಶೂರೆನ್ಸ್ ವೆಚ್ಚವನ್ನು ಭರಿಸುವಂತಹ ವ್ಯವಸ್ಥೆಯನ್ನು ಮುಂದಿನ ಹಂತದಲ್ಲಿ ಮಾಡಲಿಕ್ಕಿದ್ದೇವೆ, ಜನ ತಂದಿದ್ದೇವೆ ಅಂತ ಹೇಳ್ತಾ, ವಿತ್ ಟ್ರಾನ್ಸ್ಪೋರ್ಟ್ 1 ವರ್ಷದ ಇನ್ಶೂರೆನ್ಸ್ ಸಂಪೂರ್ಣ ವಿತ್ ಟ್ರಾನ್ಸ್ಪೋರ್ಟ್ ಕೊಡುವಂಥ ಒಂದು ಇದನ್ನು ಸಂಕಲ್ಪ ಮಾಡಿದ್ದೇವೆ. ಮುಂದಿನದಲ್ಲಿ ಇದನ್ನು ಕೂಡ ಸದುಪಯೋಗ ತಾವು ಪಡೀಲಿಕ್ಕೆ ಅವಕಾಶ ಇದೆ ಅಂತ ಕಾಮತ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಅಧ್ಯಕ್ಷರಾದ ಗೋಪಾಲ್ ಕಾಮತ್ ಅವರು ಒಂದೆರಡು ತಮ್ಮ ಅನಿಸಿಕೆಯ ಮಾತುಗಳಿಗಾಗಿ. ಅಧ್ಯಕ್ಷರ ಮಾತು ಮುಗಿದ ಕೂಡಲೇ ದಯವಿಟ್ಟು ಎಲ್ಲರೂ ನಮ್ಮ ಪ್ರೀತಿಯ ಭೋಜನವನ್ನು ಸ್ವೀಕರಿಸಬೇಕು. ಆದ್ಮೇಲೆ ಈಗಾಗಲೇ ಸಮಯ ಕಳೆದಿದೆ, ಅರ್ಧಕ್ಕರ್ಧ ಜನ ಎದ್ದು ಹೋಗಿದ್ದಾರೆ, ಅಲ್ಲಿ ಊಟಕ್ಕೆ ಲೈನಲ್ಲಿ ನಿಂತಿದ್ದಾರೆ. ಆದರೆ ಅಧ್ಯಕ್ಷನಾಗಿ ಏನು ಮಾತನಾಡಲಿಕ್ಕೆ ಏನಿಲ್ಲ. ಆದರೆ ಈ ಒಂದು 50 ವರ್ಷದ ಒಂದು ಕನಸು ಕಂಡಿತ್ತು, ಅದನ್ನು ನೀವೆಲ್ಲ ನನಸು ಮಾಡಿದ್ರಿ. ಅದರ ಜೊತೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದವರು ಸಹ ಈಗಾಗಲೇ ನಿಮ್ಮ ಎದುರಿನಲ್ಲಿ 1 ಲಕ್ಷ ರೂಪಾಯಿ ಚೆಕ್ಕನ್ನು ನೀಡಿದ್ದಾರೆ. ಅದರ ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನವರು ಸಹ 1 ಲಕ್ಷ ರೂಪಾಯಿ ನಮಗೆ ಈ ಕಾರ್ಯಕ್ರಮಕ್ಕೆ ಕೊಡಲಿಕ್ಕೆ ಒಪ್ಪಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ಒಕ್ಕೂಟದವರು ಈಗಾಗಲೇ ಹೇಳಿದರು, ಹಾಲು ಉತ್ಪಾದಕರಿಗೆ ಟ್ರಾನ್ಸ್ಪೋರ್ಟೇಷನ್ ಮತ್ತು 1 ವರ್ಷದ ಇನ್ಶೂರೆನ್ಸ್ ಕೊಡ್ತೇನೆ ಅಂತ ಹೇಳಿ. ಅದರ ಜೊತೆಯಲ್ಲಿ ಹೇಳ್ತೇನೆ, ಆ 50 ಕಡಸು ಸಾಕುವ ಯೋಜನೆ ಅವ್ರದ್ದೊಂದು ಇದೆ. ಅದು ಯಾವ ರೀತಿ ಅಂತ ರೂಪರೇಷೆ ನಂಗೆ ಗೊತ್ತಿಲ್ಲ, ಆದರೆ ಅದನ್ನು ಸಹ ನಮಗೆ ಕೂಡಲೇ ಕೊಡಿ, ಅದನ್ನು ನಾವು ಮಾಡಿಸ್ತೇವೆ. ನಮಗೆ ಅಂತೂ 5,000 ಲೀಟರ್ ಹಾಲು ಆಗುವಂಥ ಸಂಘ ಮಾಡಬೇಕು. ಹಾಗೆ ಹತ್ತಿರದ 2-3 ಸಣ್ಣ ಸಣ್ಣ ಸಂಘಗಳಿವೆ, ಅವ್ರಿಗೆ ಸಹ ವ್ಯವಸ್ಥೆ ಮಾಡಲಿಕ್ಕೆ ಕಷ್ಟ ಆಗಿದೆ. ಅವರು ನಮ್ಮೊಟ್ಟಿಗೆ ಕೈ ಜೋಡಿಸಿದರೆ ಅವರನ್ನು ನಾವು ಸೇರಿಸ್ಕೊಂಡು ಒಂದು ಉತ್ತಮ ಸಂಘ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಒಕ್ಕೂಟದವ್ರ ಹತ್ರ ವಿನಂತಿಸಿ ಮಾಡಿಕೊಂಡು, ನಮ್ಮ ಕೋರಿಕೆ ಮೇರೆಗೆ ಹಿರಿಯ ನಾಗರಿಕರು, ಎಲ್ಲ ಹಿರಿಯರು, ನಮ್ಮ ಸಂಜು ಶೆಟ್ಟರು, ಹೀಗೆ ತುಂಬ ಜನ ಬಂದಿದ್ದಾರೆ. ನಿಮಗೆಲ್ಲರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಇನ್ನೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಅಧ್ಯಕ್ಷರಿಗೆ. ಇದೀಗ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ ನಡೆಸಿಕೊಡ್ತಾರೆ TG ಪೈ ಅವರು. ಇದಾದ ಕೂಡಲೇ ಎಲ್ಲರೂ ದಯವಿಟ್ಟು ಭೋಜನವನ್ನು ಸ್ವೀಕರಿಸಬೇಕು. ಒಂದು ನಿಮಿಷ, ನಾನು ಮರ್ತೆ, ತಪ್ಪು ತಿಳಿಬೇಡಿ. ನಮ್ಮ ಬೆನ್ನು ನಾವೇ ತಟ್ಕೊಳ್ಳುವುದಲ್ಲ, ಆದರೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮ ಒಂದು ಇನ್ಸೆಮಿನೇಟರ್ ಕೃತಕ ಗರ್ಭಧಾರಣೆ ಮಾಡುವುದರಲ್ಲಿ ನಮ್ಮ ರತೇಶ್ ಕೊಠಾರಿಯವರು ತಿಂಗಳಿಗೆ 100 ಅಲ್ಲ, ಎಷ್ಟಂತ ನನಗೂ ಸರಿ ಲೆಕ್ಕ ಇಲ್ಲ, ಅಷ್ಟನ್ನು ಮಾಡಿ ಇವತ್ತು ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಅವರು ಅವರ ಹೆಂಡತಿ ಮನೆಗೆ ಹೋಗಿದ್ರಂತೆ ಕಾರ್ಯಕ್ರಮಕ್ಕೆ, ಮಂದರ್ತಿಗೆ. ಆಗ 2 ಗಂಟೆ ರಾತ್ರಿ ಒಬ್ಬರು ಫೋನ್ ಮಾಡಿ, ಹೀಗೆ ತೊಂದರೆ ಉಂಟು, ಕರು ಹಾಕ್ಲಿಕ್ಕೆ ಕಷ್ಟಪಡ್ತಾ ಇದ್ದ ದನ ಆಗ್ತಾ ಇಲ್ಲ ಅಂತ, ಡಾಕ್ಟರ್ ಸಿಕ್ಕಲಿಲ್ಲ. ಅಲ್ಲಿಂದ ಇಲ್ಲಿ ಮಂದರ್ತಿಯಿಂದ ರಾತ್ರಿ 2:30 ಗಂಟೆಗೆ ಇಲ್ಲಿಗೆ ಬಂದು ಆ ದನದ ಡೆಲಿವರಿ ಮಾಡಿ ಇಲ್ಲಿ ಒಂದು ಒಳ್ಳೆಯ ರೀತಿಯ ಸೇವೆಯನ್ನು, ಒಳ್ಳೆ ರೀತಿ ಅಂತ ಹೇಳಿದ್ರೆ ನಾನು ಹೇಳುವುದಲ್ಲ, ಇಲ್ಲಿ ಕೂತವ್ರು ಹೇಳ್ತಾ ಇದ್ದಾರೆ, ಅವರು ಅಂಥ ಸೇವೆಯನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವರನ್ನು ಒಂದು ನಮ್ಮ ಅಧ್ಯಕ್ಷರು
ಸಣ್ಣ ಒಂದು ಕಾಣಿಕೆ ನೀಡಿ ಅವ್ರನ್ನ ಗೌರವಿಸಬೇಕಂತ ನಾನು ಕೇಳ್ಕೊಳ್ತೇನೆ. ತಿಂಗಳಿಗೆ ಸರಾಸರಿ 250ರಷ್ಟು ಗರ್ಭಧಾರಣೆ ಮಾಡೋದ್ರ ಮೂಲಕ ಒಕ್ಕೂಟದ ಒಬ್ಬ ಅತ್ಯಂತ ಶ್ರೇಷ್ಠ ಗರ್ಭಧಾರಣ ಕಾರ್ಯಕರ್ತರಾಗಿ ರಿತೇಶ್ ಕೊಠಾರಿ ಅವರು ಗುರುತಿಸಿಕೊಂಡಿದ್ದಾರೆ. ಧನ್ಯವಾದಗಳು. ಇದೀಗ ಧನ್ಯವಾದ ಸಮರ್ಪಣೆ TG ಪೈ ಅವರಿಂದ. ಎಲ್ರಿಗೂ ನಮಸ್ಕಾರ. ನಾರಿತೋ ನಾರಾಯಣಿ 50 ವರ್ಷಗಳಿಂದ ಸತತವಾಗಿ ಹಾಲನ್ನು ಉತ್ಪಾದಿಸಿ ಡೈರಿಗೆ ಹಾಲು ತಂದು ಡೈರಿಯ ಸುವರ್ಣ ಸಂಭ್ರಮದಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಲಿಕ್ಕೆ ಸಹಕರಿಸಿದ ಎಲ್ಲ ನಾರಿ ಶಕ್ತಿಗೆ ಮೊದಲಾಗಿ ವಿಶೇಷವಾಗಿ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವೇದಿಕೆ ಮೇಲೆ ಇರುವ ಎಲ್ಲ ಹಿರಿಯರು ಗಣ್ಯರು ರಾರಾಜಿಸಿದ್ದಾರೆ. ಎಲ್ಲರಿಗೂ ಒಂದೇ ಮಾತಿನಿಂದ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಯಾಕೆ ಎಲ್ಲರೂ ಭೋಜನಕ್ಕಾಗಿ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಮಾತಿನಿಂದ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಹಾಗೂ ಇವತ್ತು ಎಲ್ಲ ಹಾಲು ಉತ್ಪಾದಕರ ಸಂಘದವರು, ಹಾಲು ಉತ್ಪಾದಕ ಈ ಸೊಸೈಟಿಯ ಡೈರೆಕ್ಟರ್ಗಳು ಮತ್ತು ಅಭಿಮಾನಿಗಳು ಮತ್ತು ಎಲ್ಲ ಈ ಕ್ಷೀರ ಸಾಗರದ ಪ್ರತಿನಿಧಿಗಳು ಎಲ್ಲ ಒಟ್ಟಾಗಿ ಇವತ್ತು ಈ ವಿಶೇಷವಾದ ಸುವರ್ಣ ಮಹೋತ್ಸವದ ಒಂದು ವಿಶೇಷ ಹಬ್ಬದ ರೀತಿಯಲ್ಲಿ ಆಚರಿಸಿದ್ದೀರಿ. ಇದಕ್ಕೆ ಸಾಕ್ಷಿಯಾದ ಮತ್ತು ಇದಕ್ಕೆ ಶ್ರಮಿಸಿದ ಎಲ್ಲರಿಗೂ ವಂದನೆಗಳನ್ನು ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿಮಗೆಲ್ಲರಿಗೂ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಇದಕ್ಕಾಗಿ ಶ್ರಮಿಸಿದ ಸರ್ವರಿಗೂ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು TG ಪೈ ಅವರಿಗೆ. ಇದೀಗ ಸಂಘದ ನಿರ್ದೇಶಕರುಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸಂಘದ ಎಲ್ಲ ನಿರ್ದೇಶಕರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಒಂದು ಫೋಟೋ ಸೆಕ್ಷನ್ಗಾಗಿ ಸಂಘದ ನಿರ್ದೇಶಕರೆಲ್ಲರೂ ವೇದಿಕೆ ಮುಂಭಾಗಕ್ಕೆ ಬನ್ನಿ. ದಯವಿಟ್ಟು ಸಂಘದ ಎಲ್ಲ ನಿರ್ದೇಶಕರು ಭೋಜನ ಒಂದು ಸ್ವೀಕರಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರು ಮಿತ್ರರಿದ್ದಾರೆ. ಅವರೆಲ್ಲರಿಗೂ ಕೂಡ ವಂದನೆಗಳು. ಹಾಗೆ ಸಂಘದ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆಯ ಮುಂಭಾಗ ಬರಬೇಕು. ದಯವಿಟ್ಟು ಸಂಘದ ಎಲ್ಲ ಸಿಬ್ಬಂದಿಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸಂಘದ ಉಪಾಧ್ಯಕ್ಷರಾದ ಭಾಸ್ಕರ್ ಶೆಟ್ಟಿ ಅವರು ದಯವಿಟ್ಟು ಎಲ್ಲಿದ್ದರೂ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸಂಘದ ಸಿಬ್ಬಂದಿಗಳು
ಆಯುರಾರೋಗ್ಯ ಸುಖ ಸಂಪದ ದ್ವೇಷ ಹೋಗ್ತದೆ. ಮಾಜಿ ಅಧ್ಯಕ್ಷ ರಾಮರಾಯ ಮುಂದ್ಬರ್ಬೇಕು. ಎಲ್ಲ ನಿರ್ದೇಶಕ ಬಂದಿದ್ದಾರೆ. ನಮ್ಗೆಲ್ಲರಿಗೂ ಸ್ವಾಗತ ಮಾಡ್ತಾ ಎಲ್ಲರಿಗೆ ಬನ್ನಿ. Yeah.